ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಸುದ್ದಿಯ ಮೂಲಕ ಮೂಡಿ ಬರ್ತಾ ಇರುವಂತಹ ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಬರ್ತಾ ಇದ್ದೀರಿ. ಸುದ್ದಿಯ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರು ಜೊತೆಗೆ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ UP ಶಿವಾನಂದ ಅವರ ಸಾರಥ್ಯದಲ್ಲಿ, ಅವರ ಆಡಳಿತದಲ್ಲಿ ನಡೆದುಕೊಂಡು ಬರ್ತಾ ಇರುವಂತಹ ಸುದ್ದಿ ಸಮೂಹ ಸಂಸ್ಥೆಗಳು ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದೆ. ಹಲವಾರು ಆಂದೋಲನಗಳೆಲ್ಲವೂ ಕೂಡ, ಅಭಿಯಾನಗಳೆಲ್ಲವೂ ಕೂಡ ನಡೆದುಕೊಂಡು ಬಂದಿರುವಂಥದ್ದು. ಇತ್ತೀಚೆಗೆ ಸಸ್ಯ ಜಾತ್ರೆ ಎನ್ನುವಂತಹ ವಿನೂತನವಾದ ಪರಿಕಲ್ಪನೆ ಕೂಡ ಪುತ್ತೂರಿಗೆ ಪರಿಚಯ ಆಗಿರುವಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈ ನಡುವೆ ಸುದ್ದಿ ಚಾನಲ್ ಮೂಲಕ ಅನೇಕ ಒಂದು ಜನಪರ ಅಥವಾ ಜನರಿಗೆ ಉಪಯೋಗ ಆಗುವಂತಹ ಕಾರ್ಯಕ್ರಮಗಳನ್ನು ಸುದ್ದಿಯು ನೀಡ್ತಾ ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈಗಿನ ಒಂದು ಪ್ರಸಕ್ತ ಸನ್ನಿವೇಶವನ್ನು ಗಮನಿಸಿದ್ರೆ ವಿದ್ಯಾರ್ಥಿಗಳಿಗೆ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಗಳು ಹತ್ತಿರ ಬರುವಂತಹ ಸಮಯ. ಕೋವಿಡ್ನಿಂದಾಗಿ ಒಂದಷ್ಟು ಬದಲಾವಣೆಗಳನ್ನು ಕಂಡಿದ್ದಂತಹ ಒಂದು ಶಿಕ್ಷಣ ಕ್ಷೇತ್ರ ಈಗ ಮತ್ತೆ ಹಳಿಗೆ ಮರಳಿದ್ದು ಯಥಾ ಪ್ರಕಾರ ಚಟುವಟಿಕೆಗಳು ಹೇಗೆಲ್ಲ ನಡೀತಾ ಇತ್ತು ಎಲ್ಲವೂ ಕೂಡ ನಡೆದುಕೊಂಡು ಬರ್ತಾ ಇದೆ. ಹಾಗಾಗಿ ಪರೀಕ್ಷೆಗಳು ಕೂಡ ಆರಂಭಗೊಳ್ಳುವಂತಹ ಸಮಯ ಕೂಡ ಹತ್ತಿರ ಬರ್ತಾ ಇದೆ. ಹಾಗಿದ್ದಾಗ ಪರೀಕ್ಷೆಗಳಿಗೆ ತಯಾರಿ ಹೇಗಿರಬೇಕು ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಒಂದು ಅತ್ಯಗತ್ಯವಾಗಿ ಬೇಕಾಗಿರುವಂತಹ ಮಾರ್ಗದರ್ಶನ. ಅದನ್ನು ಒಂದು ಒದಗಿಸುವಂತಹ ನೆಲೆಯಲ್ಲಿ ಈ ಒಂದು ಪ್ರಯತ್ನ ಸುದ್ದಿಯ ಮೂಲಕ ಈ ಹಿಂದೆ ಕೂಡ ವಿದ್ಯಾರ್ಥಿಗಳ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮ ಮೂಡಿ ಬಂದಿತ್ತು. ಪುತ್ತೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದಂತಹ ಸಿ ಲೋಕೇಶ್ ಅವರ ನೇತೃತ್ವದಲ್ಲಿ ವಿಷಯವಾರು ಮಾಹಿತಿಯನ್ನು ಕೊಡುವಂತಹ ಕೆಲಸ ಈ ಹಿಂದೆ ಕಳೆದ 2 ವರ್ಷಗಳಲ್ಲಿ ಕೂಡ ಸುದ್ದಿಯ ಮೂಲಕ ನಡೆದುಕೊಂಡು ಬರ್ತಾ ಇತ್ತು. ಆದರೆ ಈ ಬಾರಿ ಸ್ವಲ್ಪ ಬೇಗ ಈ ಒಂದು ಪ್ರಯತ್ನವನ್ನು ಆರಂಭ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ವಿಷಯವಾರು ನಾವು ಪರೀಕ್ಷೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದು ಇದ್ದೇ ಇದೆ. ಆದರೆ ಆ ಸಿದ್ಧತೆಗಳನ್ನ ಹೇಗೆ ಮಾಡಿಕೊಳ್ಳಬೇಕು ಅಂದ್ರೆ ನಾವು ಮಾನಸಿಕವಾಗಿ, ದೈಹಿಕವಾಗಿ ಹೇಗೆಲ್ಲ ಒಂದು ಹೊಸತನಗಳನ್ನು ರೂಪಿಸಿಕೊಳ್ಳಬೇಕು, ಪರಿಗಣಿಸಬೇಕಾದಂತಹ ಅಂಶಗಳೇನು, ವಿದ್ಯಾರ್ಥಿಗಳ ಈ ಒಂದು ಪರೀಕ್ಷಾ ತಯಾರಿಯಲ್ಲಿ ಪೋಷಕರ ಪಾತ್ರ ಏನು ಇತ್ಯಾದಿ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು. ಅದು ಕೂಡ ವಿದ್ಯಾರ್ಥಿಗಳು ಮಾನಸಿಕವಾಗಿ ಸಿದ್ಧವಾಗುವ ಹಾಗೆ ಒಂದಷ್ಟು ಮಾಹಿತಿ ಮಾರ್ಗದರ್ಶನ ಒದಗಿಸಬೇಕು ಅನ್ನುವಂತಹ ನೆಲೆಯಲ್ಲಿ ಪುತ್ತೂರಿನ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಹಯೋಗದೊಂದಿಗೆ ಸುದ್ದಿಯ ಮೂಲಕ ಈ ಒಂದು ಮನೋಯಾನ ಎನ್ನುವಂತಹ ಕಾರ್ಯಕ್ರಮ ಮುಂದಕ್ಕೆ ಸರಣಿ ರೂಪದಲ್ಲಿ ಮೂಡಿ ಬರುವುದಕ್ಕಿದೆ. ಸಂಪನ್ಮೂಲ ವ್ಯಕ್ತಿಗಳಿಂದ, ಅದರಲ್ಲೂ ಕೂಡ ಮಾನಸಿಕ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಈ ಒಂದು ಮಾನಸಿಕ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿಯನ್ನು ಒದಗಿಸುವಂತಹ ಕೆಲಸ ಆಗ್ತಾ ಇದೆ. ಅದೇ ರೀತಿ ಅದರ ಮನೋಯಾನದ ಪ್ರಥಮ ಸಂಚಿಕೆ ಇವತ್ತು ಪ್ರಸಾರ ಆಗ್ತಾ ಇದೆ. ಇವತ್ತು ಮಾಹಿತಿಯನ್ನು ಕೊಡೋದಿಕ್ಕೆ 2 ಪರಿಣತ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೆಯದಾಗಿ ಇರುವಂಥವರು ಮೀನಾ ಕುಮಾರಿ ಮೇಡಮ್. ಇವರು ಕೌನ್ಸಲಿಂಗ್ ಸೈಕಾಲಜಿಸ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇರುವಂತಹ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿ ಚಂದ್ರಕಾಂತ ಗೋರೆಯವರು ಅಂಬಿಕಾ ಮಹಾವಿದ್ಯಾಲಯದ ಸೈಕಾಲಜಿ ವಿಭಾಗದ HOD ಆಗಿ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಮೊದಲನೆಯದಾಗಿ 2 ವ್ಯಕ್ತಿಗಳಿಗೂ ಕೂಡ ಅತಿಥಿಗಳಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅತಿಥಿಗಳ ಕಿರು ಪರಿಚಯವನ್ನ ಇಡೋದಿದ್ರೆ ಕೌನ್ಸಲಿಂಗ್ ಸೈಕಾಲಜಿಸ್ಟ್ ಆಗಿರುವಂತಹ ಮೀನಾ ಕುಮಾರಿ ಮೇಡಮ್ ಅವರು ಮೂಲತಃ ಸುಳ್ಯದವರು. ಆರಂಭದಲ್ಲಿ ವಕೀಲರಾಗಿದ್ದಂಥವರು, ಅಂದರೆ ವಕೀಲ ಪದವಿಯನ್ನು ಪಡೆದಿರುವಂಥವರು. KVG ಸುಳ್ಯದಲ್ಲಿ 8 ವರ್ಷ ಅತಿಥಿ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಆ ಬಳಿಕ ಸೈಕಿಯಾಟ್ರಿಕ್ ಸೋಷಿಯಲ್ ವರ್ಕಲ್ಲಿ MAಯನ್ನು ಪಡೆದು NMCಯಲ್ಲಿ MSW ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ಆ ಬಳಿಕ 6 ವರ್ಷಗಳಿಂದ ಈಚೆಗೆ ಫುಲ್ ಟೈಮ್ ಕೌನ್ಸಿಲರ್ ಆಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅಂದರೆ ಆಪ್ತ ಸಮಾಲೋಚನೆಗೆ ಸಂಬಂಧಪಟ್ಟ ಹಾಗೆ ಸೇವೆಯನ್ನ ಒದಗಿಸ್ತಾ ಇದ್ದಾರೆ. ಅದರಲ್ಲೂ ಹೊಸತನಗಳು ಬಂದಿದೆ. ಮಾನಸಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳು ಹೆಚ್ಚಾದ ಹಾಗೆ ಅರಿವನ್ನು ಮೂಡಿಸುವಂಥ ಪ್ರಯತ್ನಗಳು ಕೂಡ ಹೆಚ್ಚಾಗಿ ಬೇಕಾಗುತ್ತೆ. ಆ ನೆಲೆಯಲ್ಲಿ ಹದಿಹರೆಯದ ಮಕ್ಕಳು ಜೊತೆಗೆ ಶಿಕ್ಷಕರು, ಅದೇ ರೀತಿ ಪೋಷಕರಿಗಾಗಿ ಕಾರ್ಯಾಗಾರಗಳನ್ನು ನಡೆಸಿದ್ದಾರೆ. ಚಂದದ ಬದುಕನ್ನು ಹೇಗೆ ನಾವು ಸಾಗಿಸಬಹುದು ಅನ್ನುವ ಬಗ್ಗೆ ಒಂದಷ್ಟು ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಬನಜನ ಎನ್ನುವಂತಹ ಸಂಸ್ಥೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದಷ್ಟು ಜನರ ಸಮಸ್ಯೆಗಳಿಗೆ, ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುವಂಥ ಕೆಲಸ ಮೀನಾ ಕುಮಾರಿ ಅವರ ಮೇಡಮ್ ಮೂಲಕ ಆಗ್ತಾ ಇದೆ ಅನ್ನುವಂಥದ್ದು. ಅದೇ ರೀತಿ ಇನ್ನೋರ್ವ ಅತಿಥಿ ಚಂದ್ರಕಾಂತ ಗೋರೆ ಸರ್ ಅವರು
ಟೀಚಿಂಗ್ ಫೀಲ್ಡ್ನಲ್ಲಿ 16 ವರ್ಷಗಳ ಒಂದು ಅನುಭವವನ್ನು ಹೊಂದಿರುವಂಥವರು. ಮೂಲತಃ ಬೆಳ್ತಂಗಡಿ ತಾಲೂಕಿನ ನಾರಾವಿಯವರು. 13 ವರ್ಷ ಕಾರ್ಕಳದ ಭುವನೇಂದ್ರ ಕಾಲೇಜಿನಲ್ಲಿ ಸೈಕಾಲಜಿ ವಿಭಾಗದಲ್ಲಿ ಕೆಲಸವನ್ನು ಮಾಡಿ ಅಲ್ಲಿ HOD ಕೂಡ ಆಗಿದ್ದವರು. ಅಲ್ಲಿ NCC ಆಫೀಸರ್ ಆಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. 2 ವರ್ಷಗಳಿಂದ ಅಂಬಿಕಾ ಮಹಾವಿದ್ಯಾಲಯದಲ್ಲಿ ಸೈಕಾಲಜಿ ವಿಭಾಗದ HOD ಆಗಿ ಸೇವೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅಲ್ಲಿ ಚಿತ್ತ ಚಿಕಿತ್ಸಾ ಎನ್ನುವಂಥ ಒಂದು ಹೊಸ ಪರಿಕಲ್ಪನೆಯನ್ನು ಪರಿಚಯಿಸಿ ಜನರಿಗೆ ಈ ಒಂದು ಅರಿವು ಮೂಡಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಹಲವಾರು ಕಡೆಗಳಲ್ಲಿ ಶಿಬಿರಗಳನ್ನು ಆಯೋಜನೆ ಮಾಡಿದ್ದಾರೆ. ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಸೊ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ವಿದ್ಯಾರ್ಥಿಗಳ ಪರೀಕ್ಷಾ ತಯಾರಿ ಹೇಗಿರಬೇಕು, ಪೋಷಕರು ಏನು ಮಾಡಬೇಕು, ಅವರ ಜವಾಬ್ದಾರಿ ಎಷ್ಟಿದೆ, ಅಥವಾ ನಾವು ಪರೀಕ್ಷೆ ಅಂತ ಹೇಳಿದ್ರೆ ಅದನ್ನು ಹೇಗೆ ಕನ್ಸಿಡರ್ ಮಾಡಬೇಕು, ಒಟ್ಟು ವಿಚಾರಗಳ ಬಗ್ಗೆ ಮಾತನಾಡೋದಕ್ಕಿದ್ದಾರೆ. ಸೊ ಮತ್ತೊಮ್ಮೆ ಇಬ್ಬರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ವಿದ್ಯಾರ್ಥಿಗಳು ಪೋಷಕರು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ಬೋದು. ತಮ್ಮಲ್ಲಿ ಪ್ರಶ್ನೆಗಳಿರ್ಬೋದು, ಅದನ್ನು ತಾವು ಕರೆ ಮಾಡುವ ಮೂಲಕ ಕೇಳಬಹುದು. ಆದರೆ ಆರಂಭದಲ್ಲಿ ಒಂದಷ್ಟು ಹೊತ್ತು ನಾನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೇಸಿಕ್ ವಿಚಾರಗಳನ್ನು ಮಾತನಾಡುವಂಥದ್ದಿದೆ. ಅದಾದ ಬಳಿಕ ತಮ್ಮ ಪ್ರಶ್ನೆಗಳಿಗೆ ಕರೆಗಳಿಗೆ ಒಂದು ಸ್ವಾಗತ ಅನ್ನುವಂಥದ್ದನ್ನು ಹೇಳ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ಮೇಡಮ್, ಮೊದಲನೆಯದಾಗಿ ಈ ಒಂದು ಕಾರ್ಯಕ್ರಮ ಪರೀಕ್ಷೆ ಅಂತ ಹೇಳಿದ ಕೂಡಲೇ ವಿದ್ಯಾರ್ಥಿಗಳು ಪೋಷಕರು ಎಲ್ಲರೂ ಕೂಡ ಒಂದು ರೀತಿ ಭಯಕ್ಕೆ ತುತ್ತಾಗುವಂಥದ್ದು. ಬಹುಶಃ ಹಿಂದೆ ಇದ್ದಂತಹ ಒಂದು ಪರೀಕ್ಷೆಯ ಪರಿಕಲ್ಪನೆಗೂ ಈಗ ಇದ್ದಂತಹ ಪರೀಕ್ಷೆಯ ಪರಿಕಲ್ಪನೆಗಳಿಗೂ ಒಂದಷ್ಟು ವ್ಯತ್ಯಾಸಗಳನ್ನು ನೋಡ್ತಾ ಇದ್ದೇವೆ. ಎಲ್ಲವೂ ಕೂಡ ತಮಗೆ ಗೊತ್ತಿರುವಂಥದ್ದೇ. ಸೊ ಅದರ ಬಗ್ಗೆ ಮೊದಲನೆಯದಾಗಿ. ಸರಿಯಾದ ಪ್ರಶ್ನೆ ಇದು. ಪರೀಕ್ಷೆ ಅಂತಂದರೆ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಅದು ನಮಗೆ ಸಂಬಂಧಪಟ್ಟಿದ್ದಾಗಿತ್ತು. ಆದರೆ ಈಗ ಅದು ವಿದ್ಯಾರ್ಥಿಗಳಷ್ಟೇ ಮುಖ್ಯ, ಪೋಷಕರಿಗೂ ಇನ್ನೂ ಸ್ವಲ್ಪ ಮುಖ್ಯ ಅಂತ ಅನ್ಸುತ್ತೆ ಕೆಲವೊಮ್ಮೆ, ಮತ್ತು ಶಿಕ್ಷಕರಿಗೂ ಅಂತಾಗಿದೆ. ಇತ್ತೀಚೆಗೆ ಈ ಕಳೆದ 10 ದಿನದಲ್ಲೇ ನಾನೊಮ್ಮೆ ನೋಡಿದ್ರೆ ನನ್ನ ನಂತರ ಎಷ್ಟೋ ಪೋಷಕರು, ಅಮ್ಮಂದಿರು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಆತಂಕವನ್ನ ಹೇಳ್ಕೊಂಡಿದ್ದಾರೆ. ಹೇಗಂತಂದ್ರೆ, ನಮ್ಮ ಶಾಲೆಯಲ್ಲಿ ಪಾಠ ಮುಗ್ದಿಲ್ಲ, ನಮ್ಮ ಮಕ್ಕಳಿಗೆ ಈಗ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ, ಯಾಕಂದ್ರೆ ಪ್ರಿಪರೇಟರಿ ಒಂದಾದ ಮೇಲೆ ಒಂದು ಅವ್ರು ಬರೀಬೇಕು, ಪಾಠ ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ, ತುಂಬಾ ನೋಟ್ಸ್ ಬರೆಯೋದಕ್ಕೆ ಕೊಡ್ತಾರೆ, ಅವ್ರು ಓದೋದು ಯಾವಾಗ, ಈ ತರದಲ್ಲಿ. ಮತ್ತೆ ಇನ್ನೊಬ್ರು ಅಮ್ಮ ನನ್ಗಂದ್ರು, ನನ್ನ ಮಗಳು ಆರಾಮಾಗಿದ್ದಾಳೆ, ಅವಳೇನು ಟೆನ್ಷನ್ ಮಾಡ್ಕೊಂಡಿಲ್ಲ, ಬೋರ್ಡ್ ಎಕ್ಸಾಮ್ ಅನ್ನ ಅವಳು ಆರಾಮವಾಗಿ ಬರೀತಾಳೆ ಅಂತ ಅವಳಿಗೆ ಕಾನ್ಫಿಡೆನ್ಸ್ ಇದೆ, ಆದ್ರೆ ನನಗೆ ತುಂಬಾ ಆತಂಕ ಆಗ್ತಿದೆ ಅಂತ. ಹೀಗೆ ನೋಡಿದಾಗ ಟೀಚರ್ಸ್ ಕೂಡ ಅಷ್ಟೇ. ಹೇಗೆ ವ್ಯತ್ಯಾಸ ಆಗಿದೆ ಇದು ಅಂತಂದ್ರೆ, 9ನೇ ಕ್ಲಾಸಿಗೆ ಬಂದಾಗನೇ ಶುರು, ನೆಕ್ಸ್ಟ್ ಇಯರ್ ನಿನಗೆ ಬೋರ್ಡ್ ಎಕ್ಸಾಮ್ ಅಂತ. 10ನೇ ಕ್ಲಾಸ್ನ ಮಕ್ಕಳನ್ನ ನೋಡುವಾಗಿಲ್ಲ, ಫಸ್ಟ್ ದಿನನೇ ಅವರು ಹೇಗಿರ್ತಾರೆ ಅಂದ್ರೆ, ನಾವೀಗ ಬೋರ್ಡ್ ಎಕ್ಸಾಮ್ ಅನ್ನ ಫೇಸ್ ಮಾಡುವವರು ಅಂತ. ಅಂದ್ರೆ ನಾವು ಕೂಡ ಅಷ್ಟೇ, ಪರೀಕ್ಷೆಯನ್ನು ಎದುರಿಸುವುದು ಹೇಗೆ, ಇಂಥ ಕಾರ್ಯಕ್ರಮಗಳನ್ನ ಮಾಡ್ತೇವೆ. ಎದುರಿಸೋದಕ್ಕದೇನು ಯುದ್ಧವಾ? ನಾವ್ಯಾಕದನ್ನು ಪರೀಕ್ಷೆ ಕೂಡ ಒಂದು ಶಿಕ್ಷಣದ ಒಂದು ಭಾಗ, ಒಂದು ಪಾರ್ಟ್ ಅಂತ ನೋಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಅನ್ನೋದು ದೊಡ್ಡ ಪ್ರಶ್ನೆ. ಪರೀಕ್ಷೆಯನ್ನ ನಾವು ಹೇಗೆ ನೋಡಬೇಕು ಅಂತ ನೀವು ಸರ್ ಕೇಳಿದ್ರಿ. ಪರೀಕ್ಷೆ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯನ್ನ ಅಳೆಯಲಿಕ್ಕೆ ಇಟ್ಟಂತಹ ಅನಿವಾರ್ಯವಾದ ಒಂದು ಮಾನದಂಡ, ಸ್ಕೇಲ್. ಅದರಲ್ಲಿ ವಿದ್ಯಾರ್ಥಿ ಎಷ್ಟರ ಮಟ್ಟಿಗೆ ಏನು ಸಮರ್ಥ ಅಂತ ಅನ್ನೋದು ಅರಿವಾಗ್ತದೆ ಅಂತ ನಾವು ಅಂದ್ಕೊಳ್ತೇವೆ, ತಪ್ಪಾಗಿ ಅಂದ್ಕೊಳ್ತೇವೆ. ಆದರೆ ಪರೀಕ್ಷೆಯಿಂದ ಎಲ್ಲವನ್ನು ನಿರ್ಧರಿಸುವುದು ಸಾಧ್ಯವಿಲ್ಲ. ಪರೀಕ್ಷೆಯ ಫಲಿತಾಂಶ ಮತ್ತು ಕಲಿಕೆಯ ಫಲಿತಾಂಶ ಎರಡೂ ಒಂದೇ ಅಲ್ಲ. ನಾವು ಏನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತಂದ್ರೆ, ಪರೀಕ್ಷೆಯ ಹಿಂದೆ ಮುಂದೆ ಏನು ನಡೆಯುತ್ತೆ ಅದೊಂದು ಪ್ರಕ್ರಿಯೆ. ಅಂದ್ರೆ ಪಾಠ ಕೇಳಬೇಕು, ಕ್ಲಾಸ್ನಲ್ಲಿ ಪಾಠ ಓದಬೇಕು, ಗ್ರಹಿಸಬೇಕು, ಅರ್ಥ ಮಾಡ್ಕೊಳ್ಬೇಕು, ಸಿಕ್ಕಿದಂತಹ ವಿಷಯಗಳನ್ನ ಸಂಸ್ಕರಿಸಿ ಜ್ಞಾನವಾಗಿ ಪರಿವರ್ತಿಸಿ ತನ್ನ ದಿನನಿತ್ಯದ ಬದುಕಿಗೆ ಅದನ್ನು ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು. ಇದು ಶಾಲೆಯ ಪಠ್ಯದ ಶೈಕ್ಷಣಿಕದ ಕಲಿಕೆಯ ಕಲಿಕೆಗೆ ಆಧಾರವಾಗಿರ್ಬೇಕು. ಆದರೆ ನಾವು ಹೇಗೆ ನೋಡ್ತೇವೆ, ಪರೀಕ್ಷೆ ಇದ್ದಾಗ ಮನೆಗೆ ಯಾರೋ ನೆಂಟರು ಬಂದ್ರು ಅಂದ್ರೆ ತೊಂದರೆ ಆಯ್ತು, ಪರೀಕ್ಷೆ ಇದ್ದಾಗ ಹುಷಾರಿಲ್ಲ ಅಂತಂದ್ರೆ ಮುಗಿದೋಯ್ತು, ಈ ತರದಲ್ಲಿ ನಾವು ನೋಡ್ತೇವೆ. ಇವುಗಳೆಲ್ಲ ಸಾಮಾನ್ಯವಾಗಿ ಆಗುವಂಥದ್ದೇ ತಾನೇ. ಇಂಥ ಅಡೆತಡೆಗಳೊಂದಿಗೆ ಮಕ್ಕಳು ಹೇಗೆ ಅದನ್ನೆಲ್ಲ ನಿಭಾಯಿಸ್ತಾರೆ, ಎಲ್ಲ ಸವಾಲುಗಳೊಂದಿಗೆ ಅವರು ಪರೀಕ್ಷೆಯನ್ನ ಹೇಗೆ ನಿರ್ವಹಿಸ್ತಾರೆ ಅಂತ ಅನ್ನೋದ್ರಲ್ಲಿ ಅದೊಂದು ಕಲಿಕೆ. ಆ ಕಲಿಕೆ ಅವರ ಜೀವನಕ್ಕೆ, ನಾವು ಜೀವನದಲ್ಲಿ ಮತ್ತೆ ಪ್ರತಿದಿನವೂ ಎದುರಿಸಬೇಕಾದ ಪರೀಕ್ಷೆಗೆ ತಯಾರಿ ಅಂತೆ
ಅದನ್ನು ನಾವು ಪರಿಗಣಿಸಬೇಕು ಅಂತ ನನಗನ್ಸುತ್ತೆ. Okay. ಹಾಗಾಗಿ ಪರೀಕ್ಷೆ ಅಂತನೋದು ಅಂಕ, ಈಗ ನಾವು ಪರೀಕ್ಷೆಯನ್ನ ಮಾರ್ಕ್ ಅಂತ ಹೇಳೋದಕ್ಕೆ ಈಕ್ವಲ್ ಅಂತ ನೋಡ್ತಾ ಇದ್ದೇವೆ. ಪರೀಕ್ಷೆ ಇಸ್ ಈಕ್ವಲ್ ಟು ಮಾರ್ಕ್ಸ್ ಅಂತ. ಅದಲ್ಲ, ನಾವು ಅದನ್ನು ನೋಡುವುದನ್ನು ಬದಲಾಯಿಸಿದ್ರೆ ಆತಂಕಗಳಲ್ಲಿ 90% ಆತಂಕಗಳು ಆ ಆಧಾರದಲ್ಲೇ ಇರುವಂತದ್ದು. ಓಕೆ, ಅಂದ್ರೆ ಒಂದು ವಿದ್ಯಾರ್ಥಿಯ ವ್ಯಕ್ತಿತ್ವವನ್ನೇ ಪರೀಕ್ಷೆ ನಿರ್ಧರಿಸುತ್ತೆ ಅನ್ನುವಂತ ವಾತಾವರಣ ಇದೆ ಅನ್ನುವಂತ ತಮ್ಮ ಮಾತಿನ ಅರ್ಥ. ಓಕೆ, ಮಾತಾಡೋಣ ಸರ್. ನೀವು ಗಮನಿಸಿದ ಹಾಗೆ ಪರೀಕ್ಷೆ ಅಂದ್ರೆ ಹೇಗಾಗಿದೆ ಈಗ? ಈಗಾಗಲೇ ಅವರು ಹೇಳಿದ್ರು. ನಂದು ಈಗ ಮನೋವೈಜ್ಞಾನಿಕ ನೆಲೆಯಲ್ಲಿ ಏನಾಗಿದೆ ಅಂದ್ರೆ, ನೀವು ನೋಡ್ತೀರಿ, ಈಗ ಮೊನ್ನೆ ತಾನೊಂದು ಪರೀಕ್ಷೆಯ ವಿದ್ಯಾರ್ಥಿಗಳ ರಿಸಲ್ಟ್ ಬರುವಾಗ ಪೇಪರ್ನಲ್ಲಿ ಬರ್ತದೆ, ಫುಲ್ಲು ಪೇಜ್ ಗಟ್ಟಲೆ ಪೇಪರಲ್ಲಿ ಬರ್ತದೆ. ಇಂಥ ವಿದ್ಯಾರ್ಥಿ, ಇಂಥ ಕಾಲೇಜಿನ ಇಂಥ ವಿದ್ಯಾರ್ಥಿ ಲಿಸ್ಟು, ರ್ಯಾಂಕ್ ಲಿಸ್ಟ್ಗಳು ಇರ್ಬೋದು, ಅಥವಾ ಪ್ರಥಮ ಇರ್ಬೋದು, ಪೇಪರಲ್ಲಿ ಯಾವುದೋ ಒಬ್ಬ ಕೂಲಿ ಕೆಲಸನ ಮಾಡ್ತಿದ್ದವನ ಮಗ ಮೊದಲನೇ ರ್ಯಾಂಕ್ ಬಂದ ಅಂತದ್ದು ಇರ್ಬೋದು. ಅದರಿಂದಾಗಿ ಈ ಎಲ್ಲ ಓದುವಾಗ ಉಳಿದ ನಮ್ಮ ಏನು ಪೋಷಕರಿಗೆ ಏನು ಅನಿಸ್ತದೆ ಅಂದ್ರೆ, ಈ ಪರೀಕ್ಷೆಯಲ್ಲಿ ಏನು ಮಾರ್ಕ್ ಬರ್ತದೆ, ಅವನಿಗೆ ಏನು ಅಂಕ ಗಳಿಸಿದ್ದಾನೆ, ಯಾವ ಪೇಪರಲ್ಲಿ ಅವನಿಗೆ ಬಂದಿದೆ, ಅಥವಾ ಯಾರು ಎಲ್ಲಿ ಸನ್ಮಾನ ಮಾಡಿಸ್ಕೊಂಡಿದ್ದಾನೆ, ಅವನೇ ಬುದ್ಧಿವಂತ, ಉಳಿದವರೆಲ್ಲ ಅವನಿಗಿಂತ ಕೆಳಗಿನ ಬುದ್ಧಿವಂತರು ಅನ್ನುವಂಥದ್ದೊಂದು ಮಾನದಂಡ ಈಗ ಬರ್ತಾ ಇದೆ ಸಮಾಜದಲ್ಲಿ. ಆದ್ರೆ ಮನೋವೈಜ್ಞಾನಿಕ ನೆಲೆಯಲ್ಲಿ ನೀವು ನೋಡ್ಬೇಕಾದ್ರೆ, ಈ ಮಾರ್ಕು ಅಥವಾ ಈ ಅಂಕಗಳು, ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಅನ್ನುವಂಥದ್ದು ಕೇವಲ ನಾವು ನೋಡ್ತೇವೆ, ಪರೀಕ್ಷೆಯ ಹಾಲಲ್ಲಿ ಅವನಿಗೆ 3 ಗಂಟೆ ಪರೀಕ್ಷೆ ಬರೀತಾನೆ, ಅದರ ಮೇಲೆ ನಿರ್ಧರಿತ ಆಗುವಂತಹದ್ದು. ದುರದೃಷ್ಟವಶಾತ್ ನಮ್ಮ ಶಿಕ್ಷಣ ವ್ಯವಸ್ಥೆಗಳು ಅದು ಮೊದಲಿಂದ ಹಾಗೆ ಉಂಟು, ಅದನ್ನು ನಮ್ಗೆ ಬದಲಾಯಿಸಲಿಕ್ಕೆ ಆಗುದಿಲ್ಲ. ಅದರಿಂದ ನಾವು ಇಡೀ ವರ್ಷ ಅವನು, ಈಗ ಮೇಡಮ್ ಹೇಳಿದ್ರು, ಅದರ ಹಿಂದೆ ಮುಂದೆ ಏನು ನಡೆಯಿತು ಅಂತ, ಅದನ್ನು ನಾವು ಗಣನೆಗೆ ತಗೊಳ್ಳದೆ, ಅವನು ಶಾಲೆಯಲ್ಲಿ ಆ ಪರೀಕ್ಷೆಯ ಹಾಲಲ್ಲಿ ಆ 3 ಗಂಟೆ ಏನು ಬರೆದು ಹಾಕಿದ, ಅದರ ಮೇಲೆ ಅದನ್ನ ಮೌಲ್ಯಮಾಪನ ಮಾಡಿದ್ರಿಂದಾಗಿ ಅವನಿಗೆ ಎಷ್ಟು ಅಂಕ ಬಂತು, ಅದರ ಮೇಲೆ ಅವನ ಬುದ್ಧಿಮತ್ತೆ ನಿರ್ಧಾರ ಆಗುವಂತಹದ್ದು ಒಂದು ದುರದೃಷ್ಟಕರ ವಿಚಾರ. ಆದ್ರೆ ನಮ್ಗೆ ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಹೀಗೆ ನಡ್ಕೊಂಡು ಬಂದಿದೆ. ಈ ಶಿಕ್ಷಣ ವ್ಯವಸ್ಥೆ ಹಾಗಿದೆ. ಕೇವಲ ಆ ಮೆಮೊರಿ ಅಂತ ಹೇಳ್ತೇವೆ, ನೆನಪು ಎಷ್ಟು ಅವನು 3 ಗಂಟೆಯಲ್ಲಿ ಅಲ್ಲಿ ನೆನಪಿಟ್ಕೊಂಡಿದ್ದಾನೆ, ಎಷ್ಟು ಓದ್ಲಿ, ಯಾವ ಯಾವ ರೀತಿಯಲ್ಲೂ ಓದ್ಲಿ, ಅವನ ಹಿಂದೆ ಮುಂದೆ ತುಂಬಾ ಚೆನ್ನಾಗಿರ್ಲಿ, ಆದ್ರೆ ಆ ಪರೀಕ್ಷೆಯಲ್ಲಿ ಎಷ್ಟು ನೆನಪಿಟ್ಕೊಂಡು ಬರ್ತಿದ್ದಾನೆ, ಅದರ ಮೇಲೆ ಅವನ ಬುದ್ಧಿಮತ್ತೆ ನಿರ್ಧಾರ ಆಗೋದು. ಆ ಬುದ್ಧಿಮತ್ತೆಯ ಮೇಲೆ ಅವನ ಮಾರ್ಕ್ ನಿರ್ಧಾರ ಆಗೋದು. ಅವನ ಮಾರ್ಕಿನ ಮೇಲೆ ಅವನು ಸಮಾಜದಲ್ಲಿ ಯಾವ ಸ್ತರದಲ್ಲಿ ಇದ್ದಾನೆ ಅಂದ್ರೆ, ವಿದ್ಯಾರ್ಥಿಗಳು ಯಾವಾಗಲೂ ಪೋಷಕರು, ನನ್ನ ಮಗ ಅಥವಾ ನಿಮ್ಮ ಮಗಳು ಏನೇನು ಮಾಡಿದ್ರು, ಎಷ್ಟು ಮಾರ್ಕ್ ತೆಗೆದ್ರು, ಅದರ ಮೇಲೆ ನಿರ್ಧಾರ ಆಗ್ತದೆ ವಿನಃ ಈಗ ನಿಜವಾಗಿ ಆ ಸಂಪೂರ್ಣ, ಈಗ ಅವ್ರು ಹೇಳಿದ ವ್ಯಕ್ತಿತ್ವ ಅದು ಹೇಗೆ ಇರುವಂತಹದ್ದು, ಅದರ ಮೇಲೆ ಅದರ ಮಾನದಂಡ ನಿರ್ಧಾರ ಆಗ್ತಾ ಇಲ್ಲ ಅನ್ನುವಂಥದ್ದು ತುಂಬಾ ಖೇದಕರ ವಿಚಾರ. ಅದರಿಂದ ಅದರ ಬಗ್ಗೆ ನಾವೀಗ ಸ್ವಲ್ಪ ವಿಸ್ತೃತವಾಗಿ ಮಾತಾಡ್ಬೇಕಂತ ನಾವಿಲ್ಲಿ ಬಂದಿದ್ದು. ಎಸ್, ಅದು ಮುಖ್ಯವಾಗಿ ಅದೇ ವಿಚಾರಗಳಿರುವಂತದ್ದೇ ಅಲ್ಲಿ. ಬಹುಶಃ ನಾವು ಆ ಬೇಸಿಕ್ ಕಾನ್ಸೆಪ್ಟ್ ಅನ್ನೇ ಅರ್ಥ ಮಾಡಿಕೊಂಡ್ರೆ ಅಷ್ಟೆಲ್ಲ ಯೋಚನೆಗಳನ್ನ ಮಾಡಿಕೊಳ್ಬೇಕಾದದ್ದು, ಒತ್ತಡಗಳನ್ನ ಎದುರಿಸಬೇಕಾದಂತದ್ದು. ವಿದ್ಯಾರ್ಥಿಗಳೆಲ್ಲರೂ ನಾವು ಹಾಗೆ ಅಂದ್ಕೊಂಡಿದ್ದೇವೆ, ಅದರಿಂದಾಗಿ ಪೋಷಕರು ಅಂದ್ಕೊಂಡಿದ್ದೇವೆ, ಸಮಾಜ ಕೂಡ ಹಾಗೆ ಅಂದ್ಕೊಂಡಿದೆ. ಆ ಮೂರು ಕೂಡ ಹಾಗೆ, ಅದರಿಂದಾಗಿ ನಾವು ರ್ಯಾಟ್ ರೇಸ್ ಅಂತ ಏನು ಕರಿತೇವೆ, ಅಂಕಗಳಿಂದ ಓಡಾಡ್ತಾ ಇರೋದು, ಅದು ಈಗ ಸದ್ಯದ ಸ್ಥಿತಿಗೆ ಬಂದಿದೆ ಅನ್ನುವಂಥದ್ದು. ಓಕೆ, ಅದರ ಜೊತೆಗೆ ಒಂದಷ್ಟು ಕೋವಿಡ್ನ ಕಾಲಘಟ್ಟವನ್ನ ನಾವು ನೋಡಿದ್ವಿ. ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು ಒಂದು ರೀತಿ ಹೊಡೆತ ಅನ್ನುವಂಥದ್ದನ್ನು ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳ ಒಂದು ಸಮಗ್ರ ವ್ಯಕ್ತಿತ್ವವನ್ನು ರೂಪಿಸುವಂತಹ ಒಂದು ಅವಧಿಯಲ್ಲಿ ಎಲ್ಲ ಚಟುವಟಿಕೆಗಳಿಗೆ ಮುಕ್ತವಾಗಿ ಅವಕಾಶ ಸಿಗಲಿಲ್ಲ ಅನ್ನುವಂಥದ್ದು. ಕಲಿಕೆ ಓಕೆ ಆನ್ಲೈನ್ ಮೂಲಕ ಏನಾದರೂ ನಡೀತಾ ಇತ್ತು, ಆದರೆ ಒಂದಷ್ಟು ಫಿಸಿಕಲ್ ಆಕ್ಟಿವಿಟೀಸ್ ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ಏನು ನಡಿಬೇಕಿತ್ತು ಅವುಗಳಿಗೆ ಒಂದಷ್ಟು ಅವಕಾಶಗಳಿರಲಿಲ್ಲ. ಕಲಿಕೆಯ ವಿಧಾನದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಯಿತು. ಮನೆಯಲ್ಲೇ ಇದ್ರು, ಮತ್ತೆ ಬಂದರು. ಪರೀಕ್ಷೆಗಳು ಕೂಡ ಆ ಸಂದರ್ಭದಲ್ಲಿ ಒಂದಷ್ಟು ವ್ಯತ್ಯಾಸಗಳನ್ನು ಕಂಡಿದೆ. ಈಗ ನೀವೆಲ್ಲ ಗಮನಿಸಿದ ಹಾಗೆ ವಿದ್ಯಾರ್ಥಿಗಳ ಒಂದು ಸ್ಥಿತಿಗತಿ ಹೇಗಿದೆ, ಅಂದ್ರೆ ಅಡ್ಜಸ್ಟ್ ಆಗ್ತಿದಾರಾ, ಹೇಗಾಗಿದೆ ಅಂತ? ನಾನು ನೋಡಿದ ಹಾಗೆ, ನನ್ನ ಅನುಭವಕ್ಕೆ ಬಂದ ಹಾಗೆ, ಯಾವ ಶಾಲೆಯಲ್ಲಿ ಮಕ್ಕಳ ಸರ್ವತೋಮುಖ ಮನಸ್ಥಿತಿಗೂ ಬೆಲೆ ಕೊಟ್ಟು ಪೋಷಕರು ಕೂಡ ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ಅವರು ಪಿಕಪ್ ಮಾಡ್ಕೊಳ್ತಾ ಇದ್ದಾರೆ, ಇವಾಗಲೇ ಪಿಕಪ್ ಮಾಡ್ಕೊಂಡಿದ್ದಾರೆ. ಆದರೆ ಆಗ್ಲೂ ಅವರು ಏನು ಆನ್ಲೈನ್ ಕ್ಲಾಸ್ ನಡೀತಿದ್ದಾಗನೂ ಅಷ್ಟೇ ಆಸ್ಥೆಯಿಂದ ಅವರು ಪಾಲ್ಗೊಂಡಿದ್ರು. ಮಗುವಿನ ಬೆಳವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಅಂಥ ಮಗುವು ಅಷ್ಟೇನು ಸಫರ್ ಮಾಡಲಿಲ್ಲ. ಆದರೆ ಯಾರು ಮೊಬೈಲ್ ಕೊಟ್ಟು ಬಿಟ್ಬಿಟ್ಟಿದ್ದಾರೆ, ಆನ್ಲೈನ್ ಕ್ಲಾಸಿಗೆ ಮೊಬೈಲ್ ಬೇಕು ಸರಿ ಅಂತ ಮೊಬೈಲ್ ಕೊಟ್ಟು ಬಿಟ್ಬಿಟ್ಟಿದ್ದಾರೆ, ಆ ಮಕ್ಕಳಲ್ಲಿ ತೀವ್ರ ಥರದ ತೊಂದರೆಗಳು ಕಾಣ್ತಾ ಇದೆ. ಇದೆ, ತುಂಬಾ ಸಮಸ್ಯೆಗಳಿದೆ. ಅಟೆನ್ಷನ್ ಸ್ಪ್ಯಾನ್ ಅಂತೂ ಆಲ್ಮೋಸ್ಟ್ ಎಲ್ಲರಿಗೂ ಕಡಿಮೆ ಅಂತಾನೆ ಕಾಣ್ತಿತ್ತು ವರ್ಷದ ಶುರುವಿಗೆ. ಸ್ಕ್ರೀನಿನ ಫಾಸ್ಟ್ ಅದು ಅದರಲ್ಲೇ ಅವರು ಸಿಕ್ಕಿ ಬಿದ್ದಿದ್ರು. ಮತ್ತು ಅವರ ಆಸಕ್ತಿಗಳು, ಅವರಿಗೆ ಮನುಷ್ಯರೇ ಕಣ್ಣು ನೋಡೋದೇ ಕಮ್ಮಿ ಆಗಿತ್ತು, ಕಣ್ಣನ್ನು ನೋಡಿ ಮಾತಾಡೋದು ಬಹಳ ಕಮ್ಮಿ ಕಾಣ್ತಿತ್ತು. ಈಗ ಒಂದು ಹಂತಕ್ಕೆ ಸರಿ ಆಗ್ತಾ ಇದೆ ಅಂತ
ಕಾಣಿಸ್ತದೆ. ಬಟ್ ಲಾಸ್ ಇಸ್ ಲಾಸ್. ಅದು ಏನು ಆ 2 ವರ್ಷದಲ್ಲಿ ಅವರು ಕಳ್ಕೊಂಡಿದ್ದಾರೆ ಅದನ್ನ ಮತ್ತೆ ಇರಿವರ್ಸಿಬಲ್, ಅದನ್ನ ಮತ್ತೆ ಕಳ್ಕೊಂಡಿದ್ದೆ, ಅದು ಕಳ್ಕೊಂಡ ಕ್ಷಣಗಳು ಹೋಯ್ತು ಅಷ್ಟೇ. ಓಕೆ, ಬಟ್ ಅದನ್ನ ಇನ್ನು ಮುಂದಕ್ಕಾದ್ರೂ ಇನ್ನು ಒಂದು ನೀವು ಹೇಳಿದ್ರಲ್ಲ ಪರೀಕ್ಷೆ ಬಗ್ಗೆ, ಆಗ ಆನ್ಲೈನ್ ಪರೀಕ್ಷೆಯಲ್ಲಿ ತುಂಬಾ ಮಕ್ಕಳು ಮನೆಯಲ್ಲಿ ಪುಸ್ತಕ ನೋಡಿ ಬರೆಯೋದು, ಈವನ್ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಹೆಲ್ಪ್ ತಗೊಂಡು ಬರೆಯೋದು, ಪೇರೆಂಟ್ಸೇ ಹೆಲ್ಪ್ ಮಾಡೋದು ಇವರಿಗೆ, ಇದನ್ನು ಮಾಡ್ತಿದ್ರು. ಅದರಿಂದ ಏನು ಪ್ರಯೋಜನ, ಅದು ಯಾಕೆ ಮಾಡ್ತಿದ್ರು, ಇದು ನೋಡಿ ಮತ್ತೆ ಅಲ್ಲಿಗೆ ಮೂಲ ಪ್ರಶ್ನೆಗೆ ಬರೋದು. ಪರೀಕ್ಷೆ ನಾವು ಅಂಕಕ್ಕೆ ಅಷ್ಟೇ ಸೀಮಿತ, ಪರೀಕ್ಷೆಯ ಸಾರ್ಥಕತೆ ಇರುವುದೇ ಅಂಕ ಗಳಿಕೆಯಲ್ಲಿ ಅಂತ ನೋಡಿರುವುದರ ಪರಿಣಾಮ. ನಾವು ಮತ್ತೆ ಮಕ್ಕಳಿಗೆ ಹೇಳೋದಕ್ಕೆ ನಮ್ಮ ಹತ್ರ ಮೋರಲ್ ಏನಿದೆ, ನಾವೇ ಹೆಲ್ಪ್ ಮಾಡಿ ಅವ್ರ ಪರೀಕ್ಷೆ ಬರೆದು ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು ಅಂತ ಅನ್ನೋದು. ಸೊ ಇದೆಲ್ಲ ಕಾಣಿಸ್ತದೆ. ವಿದ್ಯಾರ್ಥಿಗಳನ್ನ ಈ ಪ್ರೀ ಕೋವಿಡ್ನ ಮೊದಲನೇ ವಿದ್ಯಾರ್ಥಿಗಳು ಹೇಗಿದ್ರು, ಆ ಕೋವಿಡ್ ಬಂದ ನಂತರದಲ್ಲಿ ಉದಾಹರಣೆಗೆ ನಾವು ಶಾಲೆಯಲ್ಲಿ ನಾವೆಲ್ಲ ಕಾಲೇಜಿನಲ್ಲಿ ಹೇಳಿಕ್ಕಿತ್ತು, ಒಂದು ಸಮಯದಲ್ಲಿ ನಾವು ಮೊಬೈಲ್ ತರಲಿಕ್ಕೆ ಇರಲಿಲ್ಲ, ತಂದ್ರೆ ಸೀಸ್ ಮಾಡ್ತಿತ್ತು, ಅದು ಸಂಜೆವರೆಗೆ ಕೊಡ್ಲಿಕ್ಕೆ ಇರಲಿಲ್ಲ, ಕೆಲವು ಇಡೀ ವರ್ಷ ಕೊಡ್ಲಿಕ್ಕೆ ಇರಲಿಲ್ಲ. ಆಮೇಲೆ ನಮ್ದು ಪರಿಸ್ಥಿತಿ ಏನಾಯ್ತು ಅಂದ್ರೆ ನೀವೆಲ್ಲ ಮೊಬೈಲ್ ತನ್ನಿ ಅಂತ ಹೇಳುವಂತ ಪರಿಸ್ಥಿತಿ ಬಂತು. ತಾಂತ್ರಿಕತೆಗೆ ನಾವು ಎಷ್ಟು ಒಗ್ಗಿ ಹೋಗಿದ್ದೇವೆ ಅಂದ್ರೆ ಹಾಗೆ ಆ ಪರಿಸ್ಥಿತಿ ಆಯ್ತು. ಯಾಕಂದ್ರೆ ಆ ಕೋವಿಡ್ ಸಮಯದಲ್ಲಿ ಅನೇಕ ಪಾಠ ಪ್ರವಚನಗಳು ಅದರ ಮೂಲಕವೇ ನಡೆದದ್ದು, ನಡಿಬೇಕಾಯ್ತು. ಆಗ ಅದನ್ನು ಬೇರೆ ಕಾರಣಗಳು ಇರಲಿಲ್ಲ, ಅದರ ದಾರಿಗಳಿರಲಿಲ್ಲ. ಅದರಿಂದಾಗಿ ಅಲ್ಲಿ ಆ ಮೊಬೈಲ್ ಎದುರು ಮನೆಯಲ್ಲಿ ಕೂತ್ಕೊಂಡು ಆ ಪಾಠ ಪ್ರವಚನ ಕೇಳುವ ಆ ವಾತಾವರಣಕ್ಕೂ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕನ ಇರುವ ಒಂದು ಮಧ್ಯ ಸಂಬಂಧಕ್ಕೂ ತುಂಬ ವ್ಯತ್ಯಾಸಗಳಿದೆ ಅಂತ ಈಗ ನಮಗೆ ಗೊತ್ತಾಗ್ತಿದೆ. ಆ ವಿದ್ಯಾರ್ಥಿಗಳನ್ನು ನೋಡುವಾಗ ನಮಗೆ ಗೊತ್ತಾಗ್ತಿದೆ. ಆ ಸಮಯದಲ್ಲಿನ ವಿದ್ಯಾರ್ಥಿಗಳ ನಾವೇನು ವರ್ತನೆ, ಬಿಹೇವಿಯರ್ ಅಂತ ಕರಿತೇವೆ, ತುಂಬ ಅದರಲ್ಲಿ ನಮಗೆ ಆ ವೇರಿಯೇಷನ್ಸ್ ಕಾಣ್ತಾ ಇದೆ ಖಂಡಿತ. ಯಾಕಂದ್ರೆ ತಂತ್ರಜ್ಞಾನ ಕೇವಲ ಅವರು ಮೇಡಮ್ ಹೇಳಿದ್ರು, ಆ ಮೊಬೈಲ್ ಇಟ್ಕೊಂಡು ಅದರಲ್ಲಿ ಪರೀಕ್ಷೆ ಬರೆಯೋದು ಅಥವಾ ಅವ್ರಿಗೆ ಹೇಳ್ಕೊಡೋದು ಎಲ್ಲ ಅದರಲ್ಲಿ ಸಾಧ್ಯ. ಯಾಕಂದ್ರೆ ಸ್ವಲ್ಪ ಅದನ್ನು ಕಲ್ತ್ರೆ ಅದರಲ್ಲೆಲ್ಲ ಏನೇನು ಮಾಡಿಫಿಕೇಶನ್ ಮಾಡಲಿಕ್ಕೆ, ಮೋಸ ಮಾಡಲಿಕ್ಕೆ ತುಂಬ ಸುಲಭದಲ್ಲಿ ಸಾಧ್ಯ. ಅದರಲ್ಲಿ ನಾವು ನೇರವಾಗಿ ಪಾಠ ಮಾಡೋದಕ್ಕೆ. ಇನ್ನೊಂದು ನಾವು ಕೂಡ ಈಗ ತುಂಬಾ ಆನ್ಲೈನ್ ಪಾಠ ಮಾಡಿದ್ದೇವೆ, ಆದರೆ ವಿದ್ಯಾರ್ಥಿಗಳನ್ನ ಎದುರುಗಡೆ ಕೂರಿಸಿಕೊಂಡು ಅಧ್ಯಾಪಕ ಪಾಠ ಮಾಡುವ ಆ ಒಂದು ಅನುಭವ ಇದೆಯಲ್ಲ, ಅಥವಾ ವಿದ್ಯಾರ್ಥಿಗಳಿಗಿರ್ಬೋದು ಆ ಅನುಭವ, ಅಥವಾ ಅಧ್ಯಾಪಕನಿಗಿರ್ಬೋದು, ಅದು ಖಂಡಿತ ಇಲ್ಲ ಅಂತ. ಏನೋ ನಾನು ಒಂದು ಕಡೆ ಮೊಬೈಲ್ ಹಿಡ್ಕೊಂಡು ಮಾತಾಡ್ತಾ ಇದ್ದೇನೆ, ನಾನು ಮಾತಾಡ್ತಾ ಇರೋದನ್ನು ಅವರು ಕೇಳಿಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಾನು ಅವರನ್ನು ಮಧ್ಯೆ ಎಚ್ಚರಿಸಬೇಕು. ಅಲ್ಲಿ ಇದ್ದಾರೆ, ಅವರು ಆ ವಿಂಡೋಸ್ ಅಲ್ಲಿ ಇದ್ದಾರೆ, ಕುತ್ಕೊಂಡಿದ್ದಾರೆ ಎಲ್ಲರೂ ಅಂತ. ಅವರು ಯಾಂತ್ರಿಕವಾಗಿ ಅಲ್ಲಿ ಕುತ್ಕೊಂಡಿದ್ದಾರೆ. ನಾನು ಪಾಠ ಮಾಡಿದ್ದೇನೆ ಅನ್ನುವಂಥದ್ದು ದಾಖಲೆ ನನಗೆ ಶಾಲೆಯಲ್ಲಿ ಬೇಕು, ಅವರು ಕೇಳಿದ್ದಾರೆ ಅನ್ನೋ ದಾಖಲೆ ನಮಗೆ ಬೇಕು. ಅಂತಹ ಪರಿಸ್ಥಿತಿಗೆ ಅವತ್ತು ಬಂದು ತಲುಪಿತ್ತು ಯಾಂತ್ರಿಕವಾಗಿ. ಆದ್ರೆ ಇವತ್ತಿಗೂ ಆಮೇಲೆ ತುಂಬಾ ಸಮಯ, ಸುಮಾರು 6 ತಿಂಗಳ ಕಾಲ ಅದೇ ಆ ಮೆಂಟಾಲಿಟಿಯಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಬಂದಿದ್ದಾರೆ. ಅದೇ ತರ ಅವರು ಕೂಡ ಇದ್ರು ಶಾಲೆಯಲ್ಲಿ, ಮೊದಲಿನ ಹಾಗೆ ಇದ್ರು. ಅದು ತುಂಬಾ ಪರಿವರ್ತನೆ ಬಂದಿದೆ ಖಂಡಿತ. ಓಕೆ, ಈಗ ಅದು ಆ ವಿಚಾರಗಳು ಈಗ ಪರೀಕ್ಷೆಯ ತಯಾರಿಗೆ ವಿದ್ಯಾರ್ಥಿಗಳಿಗೆ ಒತ್ತಡಕ್ಕೆ ಕಾರಣ ಆಗ್ತಾ ಇದೆಯಾ? ಹಿಂದಿನ ಒಂದು ಬಹುಶಃ ಪೋಷಕರಿಂದ ಒತ್ತಡಗಳು ಬರುವಂತ ಸಾಧ್ಯತೆಗಳು ಹಿಂದೆ ಆಗಿತ್ತು, ಅದನ್ನ ಕನ್ಸಿಡರ್ ಮಾಡೋದಿಲ್ಲ, ಈಗ ಜಾಸ್ತಿ ಓದಬೇಕು ಬಂದಿದೆ. ಒತ್ತಡ ಯಾಕೆ ಬಂದಿದೆ ಅಂದ್ರೆ ಲ್ಯಾಗ್ ಆದವರಿಗೆ, ಯಾರು ಅಲ್ಲಿ ಪಾಠವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಅವರಿಗೆ ಒತ್ತಡ ಜಾಸ್ತಿ ಆಗಿದೆ. ಆದರೆ ಈ ಒತ್ತಡ ಅಂತ ಅನ್ನೋದು ನಾನು ನೋಡ್ತಾ ಇರುವ ಹಾಗೆ ಕೆಲವು ವರ್ಷಗಳಿಂದಲೇ ಶುರುವಾಗಿದೆ. ಅಂದರೆ ರ್ಯಾಟ್ ರೇಸ್ ನೀವು ಹೇಳಿದಾಗೆ. ಮತ್ತು ನಾವು ಪ್ರತಿದಿನ ಎಲ್ಲರೂ ಕೌಂಟ್ ಡೌನ್ ಶುರುವಾಯಿತು ಅಂತ ಟೀಚರ್ಸ್ ಕೂಡ ನಾವು ಹೇಳ್ತಿರ್ತೇವೆ. ಮತ್ತು ಮಕ್ಕಳಿಗೆ ಪರೀಕ್ಷೆ ಜೀವನ ನಿರ್ಧಾರ ಆಗುತ್ತೆ ಅಂತ ಅನ್ನುವ ಥರ ಎಲ್ಲ ಮಾತಾಡ್ತೇವೆ. ಇದು ಜೀವನದ ಬಹಳ ಮುಖ್ಯ ಘಟ್ಟ. 10th ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಜೀವನವನ್ನು ನಿರ್ಧರಿಸಿದೆ. ಇದೆಲ್ಲ ಸರಿ ಅಂತ ನನಗೆ ಅನಿಸೋದೇ ಇಲ್ಲ. ಅದರಿಂದಾಗಿ ಅವರು ತೀವ್ರವಾದ ಆತಂಕಕ್ಕೆ ಒಳಗಾಗ್ತಾರೆ. ಮತ್ತು ಎಲ್ಲ ಮಕ್ಕಳ ಹತ್ರ ಒಂದೇ ಥರದಲ್ಲಿ ಎಕ್ಸ್ಪೆಕ್ಟ್ ಮಾಡೋದು, ಎಲ್ಲ ಮಕ್ಕಳಿಗೆ ಒಂದೇ ರೂಲ್ಸನ್ನು ಹಾಕೋದು ತುಂಬ ತಪ್ಪಾಗುತ್ತೆ. ಪ್ರತಿಯೊಂದು ಮಗು ಕೂಡ ಯುನೀಕ್. ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ, ಅವರ ಶಕ್ತಿ ಸಾಮರ್ಥ್ಯ ಬೇರೆ. ನಾವು ಮಾರ್ಕ್ಸ್ ತೆಗೆದುಕೊಂಡವರೆಲ್ಲ ಏನು ಬುದ್ಧಿವಂತರು, ಅಲ್ಲದವರು ಕಡಿಮೆ ಬುದ್ಧಿವಂತರು ಅಂತ ಮಕ್ಕಳೇ ಹೇಳ್ತಾರೆ. ನಾನು ಅಷ್ಟೇನು ಇಂಟೆಲಿಜೆಂಟ್ ಅಲ್ಲ, ನನ್ನ ಅಕ್ಕ ತುಂಬ ಇಂಟೆಲಿಜೆಂಟು, ನಾನು ಹಾಗಲ್ಲ ಅಂತೆಲ್ಲ ಮಕ್ಕಳೇ ನಮ್ಮ ಹತ್ರ ಹೇಳ್ತಾರೆ. ನಿಜವಾಗಿ ಏನು ಅಂತಂದರೆ ಇಂಟೆಲಿಜೆನ್ಸ್ ಅಂದರೆ ಏನು ಅಂತ ನಾನು ಯಾವಾಗಲೂ ಹೇಳ್ತಿರ್ತೇನೆ ಪೋಷಕರಿಗೂ ಓದಿಕೊಂಡವರಿಗೆ, ಸ್ವಲ್ಪ ಓದ್ಕೊಳ್ಳಿ ಇದರ ಬಗ್ಗೆ ಅಂತ. ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಇದೆಯಲ್ಲ, ಗಾರ್ಡ್ನರ್ ಥಿಯರಿ, ಅದು ಹೇಗೆ ಹೇಳುತ್ತೆ ಅಂತಂದರೆ ನಮ್ಮೆಲ್ಲರಲ್ಲಿ, ಎಲ್ಲ ಮನುಷ್ಯರಲ್ಲಿಯೂ ಮಿನಿಮಮ್ 9 ಥರದ ಇಂಟೆಲಿಜೆನ್ಸ್ಗಳಿದೆ. ಬುದ್ಧಿಮತ್ತೆಯನ್ನು ನಾವೆಲ್ಲ ಮ್ಯಾಥ್ಸಲ್ಲಿ ಹುಷಾರು ಅಂತಾನು ಹೀಗೆ ಹೇಳ್ತೇವಲ್ಲ, ಅದೇನು ಹೇಳುತ್ತೆ ಅಂದರೆ 9 ಥರದ ಇಂಟೆಲಿಜೆನ್ಸ್ಗಳು ಪ್ರತಿಯೊಬ್ಬರಲ್ಲೂ ಬೇರೆ ಬೇರೆ ಮಟ್ಟದಲ್ಲಿ ಇರ್ತದೆ. ಈಗ ನನ್ನ ಹತ್ರ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಜಾಸ್ತಿ ಇರ್ಬೋದು, ಅಂದರೆ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಜಾಸ್ತಿ ಇರ್ಬೋದು, ಮ್ಯಾಥ್ ಲಾಜಿಕ್ ಕಮ್ಮಿ ಇರ್ಬೋದು. ಹೀಗೆ ಒಬ್ಬೊಬ್ಬರ ಹತ್ರ ಒಂದೊಂದು ಜಾಸ್ತಿ ಒಂದೊಂದು ಕಮ್ಮಿ ಇರ್ಬೋದು.
ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಅಂತ ಇದೆ. ಅವರು ನೋಡಿ ಹಾವು ಹಿಡಿತಾರೆ, ಕಾಡಿಗೆ ಹೋಗ್ತಾರೆ, ಶ್ರಮ ಕೆಲಸ ಮಾಡ್ತಾರೆ, ಅಗ್ರಿಕಲ್ಚರ್ ಅದರಲ್ಲೆಲ್ಲ ಬಹಳ ಖುಷಿ ಪಡ್ತಾರೆ. ಬಿಸಿಲು ಮಳೆ ಯಾವುದು ಕೇರ್ ಇಲ್ಲ ಅವರಿಗೆ, ಅವರು ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್ ಇರುವವರು. ಆದರೆ ನಮ್ಮ ಶಾಲೆಯಲ್ಲಿ ಯಾವ ಇಂಟೆಲಿಜೆನ್ಸ್ಗಳು ಗಮನಕ್ಕೆ ಬರ್ತದಂದ್ರೆ ಬರೇ ಮ್ಯಾಥ್, ಲಾಜಿಕ್, ಲಿಂಗ್ವಿಸ್ಟಿಕ್, ಆಮೇಲೆ ಒಂದು ಸ್ವಲ್ಪ ಮ್ಯೂಸಿಕ್, ಇದು ಬಿಟ್ಟರೆ ಇನ್ಯಾವುದೇ ಇಂಟೆಲಿಜೆನ್ಸ್ ಲೆಕ್ಕಾಚಾರಕ್ಕೆ ಬರೋದೇ ಇಲ್ಲ. ನಾವು ಅದನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ನಾವು ದಾರಿ ತೋರಿಸ್ಬೇಕು. ಅದು ಬಿಟ್ಟು ಒಂದು ಮಗು ಮ್ಯಾಥ್ಸಲ್ಲಿ 100 ಮಾರ್ಕ್ಸ್ ತಗೊಂಡು ಕನ್ನಡದಲ್ಲಿ ಫೇಲ್ ಆಗ್ತಾ ಇದೆ ಅಂತಂದ್ರೆ ನಿಂಗೆ ಲೇಸಿನೆಸ್ಸು, ನೀನು ಕನ್ನಡ ಇಷ್ಟಪಡುವುದಿಲ್ಲ ಅದಕ್ಕೆ ಅಂತ ಅಷ್ಟೇ ನಾವು ಹೇಳೋದಲ್ಲ. ಅದು ಬೇರೆ ಏನೋ ಕಾರಣನೂ ಇರಬಹುದು ಅಂತ ಯೋಚನೆ ಮಾಡ್ತಾ ಇಲ್ಲ ನಾವು. ಅದ್ ಮಾಡ್ಬೇಕು. ಎಲ್ಲರನ್ನು ಒಂದೇ ತಕ್ಕಡಿಗೆ ಹಾಕಿ ತೂಗ್ತಾ ಇದ್ದೇವೆ. ಖಂಡಿತ ತಪ್ಪಾಗ್ತದೆ. ನೋಡಿ, ಆನೆ ಮತ್ತೆ ಕೋತಿಯಲ್ಲಿ ಯಾರು ಬಲಿಷ್ಠ ಅಂದ್ರೆ ನಾವು ಆನೆ ಅಂತೀವಿ. ಅವ್ರಿಗಿಬ್ರಿಗೂ ಮರ ಹತ್ತೋದಕ್ಕೆ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ಪ್ರೋತ್ಸಾಹ ಸಿಗ್ತಾ ಇಲ್ಲ. ದಡ್ಡರವರು ಅಂತ ಅಷ್ಟೇ ಹೇಳ್ಬಿಡ್ತೀವಿ. ಅವರಿಗೆ ಗೊತ್ತಿರುವ ಅವರಲ್ಲಿರುವ ಇಂಟೆಲಿಜೆನ್ಸ್ ಕೂಡ ಯಾವುದೇ ರೀತಿಯಲ್ಲಿ ಅವರಿಗೆ ಬಳಕೆ ಮಾಡ್ಲಿಕ್ಕೆ ಬರದ ತರದಲ್ಲಿ ನಾವು ಅವರ ಸೆಲ್ಫ್ ಎಸ್ಟೀಮ್ ಅನ್ನ ಕೆಳಗೆ ಮಾಡಿಬಿಟ್ಟಿರ್ತೇವೆ. ಸ್ವಲ್ಪ ಸೇರಿಸುವುದಾದ್ರೆ ಖಂಡಿತ ಅನೇಕ ಸಾರಿ ನಾವು ಈ ಅಡ್ಮಿಷನ್ ಟೈಮಲ್ಲಿ ನಾನು ವಿದ್ಯಾರ್ಥಿಗಳ ಪೋಷಕರ ಹತ್ರ ಕೆಲವೆಲ್ಲ ಕೇಳಿಕೊಂಡು, ಉದಾಹರಣೆಗೆ ಒಬ್ಬ ಒಳ್ಳೆ ವಿದ್ಯಾರ್ಥಿ ತುಂಬಾ ಚೆನ್ನಾಗಿ ಭಾಷಣ ಮಾಡ್ತಾನೆ, ಅವನಿಗೆ ತುಂಬಾ ಚೆನ್ನಾಗಿ ಒಂದು ಭರತನಾಟ್ಯನೋ ಅಥವಾ ಬೇರೆ ಯಾವುದೋ ಡ್ಯಾನ್ಸ್ ನೃತ್ಯವೋ ಮಾಡಲಿಕ್ಕೆ ಬರ್ತದೆ, ತುಂಬಾ ಚೆನ್ನಾಗಿ ನಾಟಕದಲ್ಲಿ ಅಭಿನಯಿಸ್ತಾನೆ. ಆದರೆ ಪೋಷಕರು ಅವರು ಹೇಳಿದಾಗ ಈ 9 ಥರ ಇಂಟೆಲಿಜೆನ್ಸ್ ಅಲ್ಲಿ ಅದುಗಳು ಬರ್ತದೆ. ಆದರೆ ನಾವೇನು ಅಂದ್ಕೊಂಡಿದ್ದೇವೆ, ಅವನಿಗೆ PCMBನೋ ಫಿಸಿಕ್ಸ್ ಮ್ಯಾಥ್ಸೋ ಅದು ಸರಿಯಾಗಿ ಬಂದರೆ ಸಾಕು, ಇದೆಲ್ಲ ಅಗತ್ಯ ಇಲ್ಲ. ನಾವೊಂದು ಎಸ್ಥೆಟಿಕ್ಸ್ ಅಂತ ಒಂದು ಶಬ್ದ ಇದೆ, ಅಂಥದ್ದೆಲ್ಲ ನಮಗೆ ಅದು ಕಲೆ, ಅದನ್ನು ಆಸ್ವಾದಿಸುವ ಗುಣ, ಅದೆಲ್ಲ ಈಗ ಏನಂದ್ರೆ ಅದೆಲ್ಲ ಈ ಶಿಕ್ಷಣದಲ್ಲಿ ಹಿಂದೆ ಬರ್ತಾ ಇದೆ, ಅದೆಲ್ಲ ನಗಣ್ಯ ಆಗ್ತಾ ಇದೆ. ಯಾಕಂದ್ರೆ ಅದಕ್ಕೆ ನಾವು ಮಾರ್ಕ್ ಕೊಡ್ತಾ ಇಲ್ಲ, ಅದಕ್ಕೆ ಮಾರ್ಕ್ ಕೊಡ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಅವನು ಅದರಲ್ಲಿ ಎಷ್ಟು ಚೆನ್ನಾಗಿದ್ರು ಅವನು ಈ PCMBಯಲ್ಲಿ ಬಂದರೆ ಮಾತ್ರ, ಅಂಕಗಳು ಬಂದರೆ ಮಾತ್ರ ಒಳ್ಳೆಯ ವಿದ್ಯಾರ್ಥಿ ಅಥವಾ ಇಂಟೆಲಿಜೆಂಟ್ ಅನ್ನುವಂಥದ್ದಿದೆ. ಆದರೆ ಈ 9 ಬೇರೆ ಬೇರೆ ಇಂಟೆಲಿಜೆನ್ಸ್ ಅನ್ನು ನೋಡಿದರೆ ಅದರಲ್ಲಿ ಕೂಡ ಈಗ ಉದಾಹರಣೆಗೆ ಒಬ್ಬ ಸುಮ್ಮನೆ ಕುತ್ಕೊಂಡು ಚೆನ್ನಾಗಿ ಒಬ್ಬ ಚಿತ್ರ ಬರೀತಾನೆ, ಅವನಿಗೆ ಕೂಡ ಅದರಲ್ಲಿ ಒಂದು ಆ ವಿಷಯದಲ್ಲಿ ಪರಿಣತಿ ಖಂಡಿತ ಉಂಟು. ಅವನು ಗಣಿತದಲ್ಲಿ ಕಡಿಮೆ ಮಾರ್ಕ್ 30 ಮಾರ್ಕ್ ಬಂದಿರ್ಬೋದು, ಆದರೆ ಆ ಚಿತ್ರಗಾರಿಕೆಯಲ್ಲಿ ಅಥವಾ ಬಣ್ಣಗಾರಿಕೆಯಲ್ಲಿ ಅಥವಾ ನೃತ್ಯದಲ್ಲಿ ಅವನಿಗೆ ತುಂಬಾ ಚೆನ್ನಾಗಿ ಆಸಕ್ತಿ ಇದ್ದು ತುಂಬಾ ಎಕ್ಸ್ಪರ್ಟೈಸ್ ಅಂತ ಏನುಂಟು ಅದು ಬಂದ್ರೆ ಆ ಜೀವನದಲ್ಲಿ ಖಂಡಿತ ಅವನು ಅದರಲ್ಲಿ ಕೂಡ ಸಾಧನೆ ಮಾಡ್ತಾನೆ. ಆದರೆ ಏನಾಗಿದೆ ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದಕ್ಕೆ ಅಂಕಗಳಿಲ್ಲ. ಈಗ ಅದೃಷ್ಟವಶಾತ್ ಈಗ NEP ಅಂತ ಬಂದಿದೆ, ಹೊಸ ಶಿಕ್ಷಣ ನೀತಿ, ಅದರಲ್ಲಿ ಅದಕ್ಕೆ ಕೆಲವು ಅವಕಾಶಗಳು ಇದೆ ಅಂತ ಈಗ ನಮಗೆ ಗೊತ್ತಾಗ್ತದೆ. ಅದಂಥದ್ದು ಜಾಸ್ತಿ ಆದಷ್ಟು ನಮ್ಮ ಒಳ್ಳೇದು, ಆದರೆ ಅದು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಆಗಿಲ್ಲ. ಆದರೆ ಆಗುವ ಹಂತದಲ್ಲಿ ಇದೆ ಅನ್ನೋದಕ್ಕೆ ತುಂಬಾ ಖುಷಿ ಪಡ್ತಾನೆ. ಅದರಿಂದ ಇಂಥದ್ದೆಲ್ಲ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಅದರ ಹಿಂದೆ ನಾವು ಈಗ ಓಡ್ತಾ ಇದ್ದೇವೆ, ಅದು ಮಾರ್ಕ್ಗಳು ಏನು ಅಷ್ಟು ಮಾತ್ರ ಅನ್ನುವಂಥದ್ದು. ಅದರಿಂದ ಈ ಒತ್ತಡಗಳು ಈಗ ಈ ಅವರು ಮೇಡಮ್ ಹೇಳಿದ್ರು, ಕೇವಲ ಪೋಷಕರಿಗೆ ಮಾತ್ರ ಅಲ್ಲ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒತ್ತಡವೇ. ಅದು ಯಾಕೆ ಅಂದ್ರೆ ಈ ಕಾರಣದಿಂದಾಗಿ ಅನ್ನುವಂಥದ್ದು, ಇದರ ಅರಿವಿಲ್ಲದೆ ಇರುವುದರಿಂದ ಸಮಾಜಕ್ಕೆ ಅದು ಕೇವಲ ಮಾರ್ಕ್, ಗಣಿತದಲ್ಲಿ ಎಷ್ಟು ಮಾರ್ಕ್ ಬಂದ ಅದರ ಮೇಲೆ ಅವನ ಭವಿಷ್ಯ ನಿರ್ಧಾರ ಆಗೋದು ಅನ್ನುವಂಥದ್ದು ಆ ಸ್ಥಿತಿ ಸೃಷ್ಟಿಯಾದಾಗ ಸಮಾಜದಲ್ಲಿ ಅಂಥದ್ದೊಂದು ವಾತಾವರಣ ಸೃಷ್ಟಿಯಾಗ್ತದೆ. ಆರಂಭದಲ್ಲಿ ಅಭಿರುಚಿಯನ್ನು ಅರಿತುಕೊಂಡು ಅವರಿಗೆ ದಾರಿ ಮಾಡಿಕೊಟ್ರೆ ಬಹುಶಃ ಇಂಥ ಸಮಸ್ಯೆಗಳು ಯಾವುದು ಕೂಡ ಬರೋದಕ್ಕಿಲ್ಲ. ಅವರವರೇ ದಾರಿ ಮಾಡ್ಕೊಳ್ತಾರೆ. ನಿಜವಾಗಿ ನಾನು ಹೈಸ್ಕೂಲ್ ಮಕ್ಕಳ ಜೊತೆಲಿ ತುಂಬಾ ಕೆಲಸ ಮಾಡ್ತಾ ಇದ್ದೇನೆ 5 ವರ್ಷದಿಂದ. ಆ ಮಕ್ಕಳಿಗೆ ಫ್ರೀಡಮ್ ಸಿಕ್ಕಿದ್ರೆ, ಎಷ್ಟೋ ಮಕ್ಕಳಿಗೆ ಒಂಚೂರು ಸೆಲ್ಫ್ ಅವೇರ್ನೆಸ್ಸಿನ ಪಾಠ ಆದ್ರೆ, ನಿಮ್ಮನ್ನೇ ನೀವು ಅರ್ಥಕೊಳ್ಳೋದು ಹೇಗೆ ಅಂತ ಹೇಳೋದನ್ನ ಹೇಳ್ಕೊಟ್ರೆ ಅವರಿಗೆ ಗೊತ್ತಾಗುತ್ತೆ ಅವ್ರಿಗೆ ಏನು ಬೇಕು ಅಂತ. ಹೆಚ್ಚಾಗಿ ಎಲ್ಲರಿಗೂ ಗೊತ್ತಾಗುತ್ತೆ ಅಂತಲ್ಲ, ಆದರೆ ಅದನ್ನು ಅವರು ಹೇಳುವ ಧೈರ್ಯ ಅವ್ರಿಗೆ ಇಲ್ಲ. ಮನೆಯಲ್ಲಿ ಪೋಷಕರ ಜೊತೆ ಅದನ್ನು ಹೇಳಿ ಒಪ್ಪಿಸುವ ಧೈರ್ಯ ಅವರಿಗಿಲ್ಲ. ಯಾಕೆಂದರೆ ನಾವು ಅಷ್ಟು ಏನು ನಾವು ನೋಡುವ ಇದು ಇಷ್ಟೇ ನೋಡ್ತೇವೆ ನಾವು. ಅದಕ್ಕಿಂತ ಬಿಯಾಂಡ್ ನೋಡೋದನ್ನು ನಾವು ಅಭ್ಯಾಸ ಮಾಡ್ಕೊಳ್ಬೇಕು ಫಸ್ಟು, ದೊಡ್ಡವರು ಹಿರಿಯರು ಅಂತ ನನ್ಗನ್ಸೋದು. ಬರೀ ವೈಟ್ ಕಾಲರ್ ಜಾಬ್ಗಳಷ್ಟೇ ಜೀವನದ ಗುರಿ ಅಲ್ಲ ಅಲ್ಲ. ಏನನ್ನು ಓದಿನೂ ವೈಟ್ ಕಾಲರ್ ಜಾಬ್ ಬೇಕಂದ್ರೆ ಮಾಡ್ಲಿಕ್ಕೆ ಅವಕಾಶ ಇದೆ, ನಮಗೆ ಗೊತ್ತಿಲ್ಲ ಇನ್ನು ಅಷ್ಟೇ. ಅಂದ್ರೆ ಮಾಡುವವರು ಇದ್ದಾರೆ. ಇನ್ನೊಂದು ಪ್ರಧಾನ ಉದ್ದೇಶ ಏನಾಗಿದೆ ಅಂದ್ರೆ, ತುಂಬಾ ಪೋಷಕರಲ್ಲಿ ನನ್ನಿಂದ ಜೀವನದಲ್ಲಿ ಯಾವುದೋ ಒಂದು ಗುರಿಯನ್ನು ಸಾಧಿಸಲಿಕ್ಕೆ ಆಗ್ಲಿಲ್ಲ, ನಾನು ಡಾಕ್ಟರ್ ಆಗ್ಲಿಲ್ಲ ಅಥವಾ ಇಂಜಿನಿಯರ್ ಅಥವಾ ವಿಜ್ಞಾನಿ ಆಗ್ಬೇಕಿತ್ತು, ಅದಾಗ್ಲಿಲ್ಲ, ಅದರಿಂದಾಗಿ ನನ್ನ ಮಗ ಅಥವಾ ಮಗಳು ಅದನ್ನು ಸಾಧಿಸಲೇಬೇಕು ಅನ್ನುವಂಥದ್ದು ಅವ್ರದ್ದು ಒತ್ತಡ. ಯಾಕಂದ್ರೆ ನಾವು ತುಂಬಾ ನೋಡ್ತೇವೆ, ನಂಗೆ ಹೇಗೂ ವೈದ್ಯನಾಗ್ಲಿಕ್ಕೆ ಆಗ್ಲಿಲ್ಲ, ನನ್ನ ವಿದ್ಯಾರ್ಥಿ ಆಗ್ಲೇಬೇಕು ಅಂತ. ಅವನಿಗೆ ಗಣಿತದಲ್ಲಿ ಪಾಪ ವಿದ್ಯಾರ್ಥಿ ಇದ್ದಾನೆ, ತುಂಬಾ ಕಡಿಮೆ, ಅವನಿಗೆ ಸಾಮರ್ಥ್ಯ ಕಡಿಮೆ, ಆದ್ರೆ ಉಳಿದದ್ರಲ್ಲಿ ತುಂಬಾ ಅವನು ಈ ಸ್ಪೋರ್ಟ್ಸ್ ಕ್ರೀಡೆಯಲ್ಲಿ ತುಂಬಾ ಹುಷಾರಿದ್ದಾನೆ, ಆದ್ರೆ ಅದರಲ್ಲಿ ಅವನಿಗೆ ಅವಕಾಶ ಇಲ್ಲ. ತಂದೆ ತಾಯಿದ ಒತ್ತಡ, ಏನಾದ್ರೂ ನೀವು ಮಾಡಿ, ನಾನು ನಿಮ್ಗೆ ಎಷ್ಟು ಫೀಸ್ ಎಷ್ಟು ಬೇಕು ನಾನು ಕಟ್ತೇನೆ, ಆದ್ರೆ ನನ್ನಿಂದ ಅದು ನಾವು ಅವರ ಹತ್ರ ಮಾತಾಡಿ ಗೊತ್ತಾಗ್ತದೆ, ನನ್ನಿಂದ ಸಾಧಿಸ್ಲಿಕ್ಕೆ ಆಗ್ಲಿಲ್ಲ, ನನ್ನ ಮಗ ಅದನ್ನು ಸಾಧಿಸಬೇಕು, ನನ್ನ ನಿರ್ದೇಶನದ ಪ್ರಕಾರ ನನ್ನ ವಿದ್ಯಾರ್ಥಿಗಳು ಅಥವಾ ನನ್ನ ಮಕ್ಕಳು ನಡಿಬೇಕು ಅನ್ನುವಂಥದ್ದು ಅದೊಂದು ಭಾಗ ಖಂಡಿತ.
ಅದರಿಂದಾಗಿ ಕೂಡ ಒತ್ತಡ ವಿದ್ಯಾರ್ಥಿಗಳಲ್ಲಿ ಒತ್ತಡ ಜಾಸ್ತಿ ಆಗ್ತದೆ. ನನ್ನ ತಂದೆ ತಾಯಿಯ ನಿರೀಕ್ಷೆಗಳನ್ನು ನಾನು ಪೂರೈಸಲಿಕ್ಕೆ ಸಾಧ್ಯ ಆಗ್ತದಾ ಇಲ್ವಾ, ಅಥವಾ ಅವನಿಗೆ ಗೊತ್ತಿರ್ತದೆ ನನ್ನಿಂದ ಕೆಲವೆಲ್ಲ ಆಗುದಿಲ್ಲ, ಆದ್ರೂ ಈ ಸಮಾಜದ ಒತ್ತಡ ಅಥವಾ ನಿನ್ನ ಅಕ್ಕ ಚೆನ್ನಾಗಿ ಓದ್ತಾ ಇದ್ದಾಳೆ ನಾನು ಓದ್ತಾ ಇಲ್ಲ ಅಂತದ್ದೆಲ್ಲ ಆಗ್ತಾ ಇದೆ. ಅದು ಕೂಡ ಒಂದು ಭಾಗ ಈ ಒತ್ತಡಕ್ಕೆ. ಹೌದು, ಖಂಡಿತ. ಮತ್ತು ಶಾಲೆಗಳ ಮಧ್ಯೆ ಕಾಂಪಿಟೇಷನ್, ಅದು ಎಲ್ಲ ಅಡ್ವರ್ಟೈಸ್ ನ್ಯೂಸ್ ಪೇಪರ್ ನಲ್ಲಿ ಫೋಟೋಸ್ ಬರೋದು. ಮತ್ತೆ ಎಷ್ಟೋ ಪೇರೆಂಟ್ಸ್ ನಾನು ನೋಡಿದ್ದೇನೆ, ನಾವು ಒತ್ತಡ ಮಾಡೋದೇ ಇಲ್ಲ, ನಾನು ಒತ್ತಾಯ ಮಾಡೋದೇ ಇಲ್ಲ, ಫುಲ್ ಮಾರ್ಕ್ಸ್ ತೆಗಿ ಅಂತ ನಾನೇನು ಹೇಳೋದಿಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಮನೆಯಲ್ಲಿ ಪ್ರತಿದಿನವೂ ಯಾರು ಆತನ ಮಾಡಿದ್ದಾರೆ ಅವ್ರ ಬಗ್ಗೆ ಮಾತಾಡ್ತಿರ್ತಾರೆ. ಆ ಸೆಲೆಬ್ರೇಟ್ ಮಾಡೋದಿದೆಯಲ್ಲ, ನ್ಯೂಸ್ ಪೇಪರ್ ನೋಡಿ ಅಜ್ಜ ಅಜ್ಜಿ ಲಾಗಾಯ್ತು, ಮನೆಯಲ್ಲಿ ಎಲ್ಲರೂ ಅದನ್ನೇ ಮಾತಾಡ್ತಿದ್ರೆ ಮಗುವಿಗೆ ಅದರಷ್ಟಕ್ಕೆ ಒತ್ತಡ ಬಂದ್ಬಿಡುತ್ತಲ್ಲ. ನಾನು ಇವರು ಇಷ್ಟೆಲ್ಲ ಖುಷಿ ಪಡ್ತಾರಲ್ಲ, ಯಾಕೆಂದ್ರೆ ನನ್ನ ಹತ್ರ ಕೌನ್ಸಿಲಿಂಗ್ ಬರುವ ಮಕ್ಕಳು ಎಲ್ಲರೂ ಹೇಳೋದಷ್ಟೇ, ಏನಂತ ನನಗೆ ನನ್ನ ಅಪ್ಪ ಅಮ್ಮನನ್ನ ಖುಷಿ ಪಡಿಸ್ಬೇಕು ಅಂತ. ಪೇರೆಂಟ್ಸ್ ಹೇಳ್ತಿರ್ತಾರೆ ನಾವು ಇಷ್ಟು ಕಷ್ಟಪಡ್ತೇವೆ, ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಅಂತ. ಆದ್ರೆ ನೀವು ಮಕ್ಕಳನ್ನ ಆಪ್ತವಾಗಿ ಮಾತಾಡ್ಸಿದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಪೇರೆಂಟ್ಸ್ನ ಬಗ್ಗೆ ಮಕ್ಕಳಿಗೆ ಬೇಕಾದಷ್ಟು ಪ್ರೀತಿ ಗೌರವ ಇದೆ. ಅವರಿಗೆ ನನ್ನ ಅಪ್ಪ ಅಮ್ಮನಿಗೆ ಖುಷಿ ಆದ್ರೆ ಸಾಕು, ಅಷ್ಟು ಮಾರ್ಕ್ಸ್ ನನಗೆ ಬರಬೇಕು. ಸೊ ಅಲ್ಲಿ ಒಂದು ಗ್ಯಾಪ್ ಇದೆ. ಅದಕ್ಕೆ ಕಮ್ಯುನಿಕೇಶನ್, ಪರಸ್ಪರ ಸಮಯ ಇಲ್ಲದೆ ಇರುವುದು, ಸಮಯ ಕೊಡುವ ರೀತಿ ಗೊತ್ತಿಲ್ಲದೆ ಇರುವುದು, ಹೀಗೆ ಬಹಳ ಕಾರಣಗಳಿದೆ. ಅದು ಮಾತಾಡ್ತಾ ಹೋದ್ರೆ ನಾವು ನಮ್ಮ ವಿಷಯದಿಂದ ಬೇರೆಲ್ಲ ಹೋದಾಗ ಹೊಂದಿದ್ರೆ ಅದರಿಂದ ನನ್ನ ಮಗ ಅಂತದ್ದು ಸ್ಥಾನಕ್ಕೆ ಬರ್ಬೇಕನ್ನುವಂತಹದ್ದು ಪೋಷಕರ ನಿರೀಕ್ಷೆ ಇದ್ದುದರಿಂದಾಗಿ ಆ ವಿದ್ಯಾರ್ಥಿಗೆ ಒತ್ತಡ ಬರ್ತದೆ. ಅಂದ್ರೆ ಕೆಲವೊಂದನ್ನು ವಿದ್ಯಾರ್ಥಿಗಳು ಅವರಷ್ಟಕ್ಕೆ, ಅಂದ್ರೆ ಬಹುಶಃ ಹೆತ್ತವರಿಗೋಸ್ಕರ ಅದನ್ನು ತಂದುಕೊಳ್ತಾ ಇದ್ದಾರೆ. ಹೌದು, ಅದು ಕೂಡ ಉಂಟು. ಮತ್ತೆ ಇನ್ನೊಂದೇನಂದ್ರೆ, ಎಷ್ಟೋ ಪೇರೆಂಟ್ಸ್ ಹೇಳ್ತಾರೆ, ನೋಡಿ ಮೇಡಮ್, ನಮ್ಮ ಮನೆಯಿಂದ ಒಂದು ಹೆಜ್ಜೆ ನಡಿಲಿಕ್ಕಿಲ್ಲ, ನಾನು ಕಾರಲ್ಲೇ ಹೋಗಿ ಗೇಟ್ ಬುಡಕ್ಕೆ ಬಿಡ್ತೇನೆ ಸ್ಕೂಲಿಂದ, 5 ನಿಮಿಷ ವೇಸ್ಟ್ ಆಗೋದಿಲ್ಲ, ವೇಸ್ಟ್ ಮಾಡ್ಬೇಕಾಗಿಲ್ಲ, ಯಾಕೆಂದ್ರೆ ಅಷ್ಟು ನಾನು ಎಲ್ಲ ಮಾಡಿ ಕೊಡ್ತೇನೆ, ಅಯ್ಯನ್ ಮಾಡಿ ನುಂಗುದು ಮಾತ್ರ ಅವನು, ಅಷ್ಟರವರೆಗೆ ನಾನು ಪೇಟೆಗೆ ಹಾಕಿ ಕೊಡ್ತೇನೆ, ಎಲ್ಲವೂ ಮಾಡ್ತೇನೆ, ಬೇಕಾದ ಬೇರೆ ಬೇರೆ ಹೊತ್ತಿಗೆ ಬೇರೆ ಬೇರೆ ಇದು ಫುಡ್ ಎಲ್ಲನೂ ಮಾಡ್ತೇನೆ. ಆದರೆ ಒಂದು ಮಾರ್ಕ್ಸ್ ತೆಗೆದ್ರೆ ಸಾಕು, ಅಷ್ಟು ಮಾಡ್ಲಿಕ್ಕೆ ಬರುವುದಿಲ್ಲ ಅಂದರೆ ನಾವೆಲ್ಲ ಎಷ್ಟು ಕಷ್ಟಪಡ್ತಿದ್ವಿ ಅಂತ ಹೇಳ್ತಾರೆ. ಆದರೆ ಒಂದು ಅರ್ಥ ಮಾಡ್ಕೊಳ್ಬೇಕಾಗೋದೇನಂತಂದರೆ, ಈ ಫ್ರೀ ಟೈಮ್ ಅವರಿಗೆ ಎಷ್ಟು ಹೊತ್ತಿಗೂ ನಾವು ಬೆನ್ನ ಹಿಂದೆ ಇದ್ದರೆ ಅವರ ನಿಜವಾದ ವಿಕಾಸಕ್ಕೆ, ನಿಜವಾದ ಉಸಿರಾಟಕ್ಕೆ ನಾವು ಬಿಡೋದೇ ಇಲ್ವಾ? ಅಂದರೆ ಇತ್ತೀಚೆಗೆ ಒಂದು ಸೈಕಾಲಜಿ ಸಂಬಂಧಪಟ್ಟ ಒಂದು ಸರ್ವೆಯಲ್ಲಿ ಏನು ಹೇಳಿತು ಅಂದರೆ, ಸರ್ವೆ ಮಕ್ಕಳಿಗೆ ಶಾಲೆಯಲ್ಲಿ ಹೆಚ್ಚು ಸ್ಟ್ರೆಸ್ಸೋ ಮನೆಯಲ್ಲಿ ಹೆಚ್ಚು ಸ್ಟ್ರೆಸ್ಸೋ, ಅಂದರೆ ಎಲ್ಲಿ ಫೀಲ್ ಮಾಡ್ತೀರಿ ಜಾಸ್ತಿ ಅಂತ ಹೇಳುವ ಒಂದು ಸ್ಟ್ರೆಸ್ ಸರ್ವೆ ಆಗಿತ್ತು. ಅದಕ್ಕೆ ಎಲ್ಲಿ ಕಮ್ಮಿ ಸ್ಟ್ರೆಸ್ ಅಂತ, ಬಸ್ನಲ್ಲಿ ಅಂತ ಅಂದರು. ಉತ್ತರ ಸಿಕ್ಕಿದ್ದು ಹೇಗೆ ಅಂತಂದರೆ, ಸ್ಕೂಲ್ ಬಸ್ನಲ್ಲಿ ಬೆಟರ್ ಕಂಪ್ಯಾರಿಟಿವ್ಲಿ ಅಂತ, ಅಂದರೆ ಎರಡೂ ಕಡೆಯಲ್ಲೂ ಸ್ಟ್ರೆಸ್ಸೇ ಇದೆ ಅಂತ. ಹಾಗೆ ನಾವು ಅವರಷ್ಟಕ್ಕೆ ಎಷ್ಟೋ ಪೇರೆಂಟ್ಸ್ ಹೀಗೆ ಕಂಪ್ಲೇಂಟ್ ಮಾಡ್ತಾರೆ, ಮೇಡಮ್ ಬೆಳಗ್ಗೆ ಎಬ್ಬಿಸ್ಲಿಕ್ಕೆ 10 ಸಲ ಕರಿಬೇಕು, ಆಮೇಲೆ ಹೋಗಿ ಸಿಂಕಿನ ಹತ್ರ ಹೀಗೆ ನಿಂತ್ಕೊಳ್ಳೋದು, ಬ್ರಷ್ ಮಾಡಲಿಕ್ಕೆ ಬ್ರಷ್ ಮಾಡು ಅಂತ ಹೇಳಬೇಕು, ಶಾಲೆಗೆ ಟೈಮ್ ಆಯಿತು ಅಂತ ಹೇಳಬೇಕು. ಪಾಪ ಯಾಕೆ ಹಾಗೆ ಮಾಡ್ತಿದ್ದಾರೆ? ಅವರಿಗೆ ನಮಗೆಲ್ಲ ಇತ್ತು ಸಾಕಷ್ಟು ನಮ್ಮಷ್ಟಕ್ಕೆ ಟೈಮ್, ಮೀ ಟೈಮ್ ಅಂತ, ಏನೋ ಕಲ್ಪನೆಗಳು, ಏನೋ ಕನಸುಗಳು, ಎಲ್ಲಿಂದ ಎಲ್ಲಿಗೋ ಆರಾಮಾಗಿ ಇರುವಂಥದ್ದು. ಅದು ಈಗಿನ ಮಕ್ಕಳಿಗೆ ಸಿಗ್ತಾ ಇಲ್ಲ. ಇದು ದೊಡ್ಡ ಒಂದು ತೊಡಕು ಅಂತ, ಇದು ಗಂಭೀರವಾಗಿ ಆಲೋಚಿಸಬೇಕಾದ್ದು ಅಂತ ನನಗಂತೂ ಅನ್ನಿಸ್ತದೆ. ನಿಜವಾದ ಬೆಳವಣಿಗೆ ಆಗೋದು ಸ್ವಲ್ಪ ಮಟ್ಟಿನ ಲೇಸಿನೆಸ್ ಇರುವಲ್ಲಿ. ನಾವು ಲೇಸಿನೆಸ್ ಇರಬಾರ್ದು ಅಂತ ಅವ್ರಿಗೆ ಒಂಚೂರು ಟೈಮ್ ಕೊಡೋದಿಲ್ಲ. ತುಂಬ ಒಳ್ಳೆ ಪರ್ಫಾರ್ಮ್ ಮಾಡುವ ಮಕ್ಕಳಿಗೆ ನಾವು ಒಂದಷ್ಟು ಟಾರ್ಗೆಟ್ಸ್ ಕೊಡ್ತೇವೆ. ಅಂದರೆ ಇದ್ದ ಎಲ್ಲ ಕ್ಲಾಸ್ಗೆ ಸೇರಿಸ್ತೇವೆ, ಅವರು ಅದು ಮಾಡಲಿ ಇದು ಮಾಡಲಿ ಅಂತ. ನಿಮ್ಗೆ ಗೊತ್ತಿರ್ಬೋದು, ಸೆಲೆಬ್ರಿಟಿಗಳು ಹೇಗೆ ದೊಡ್ಡವರಾದ್ಮೇಲೆ ಎಷ್ಟೆಲ್ಲ ಆತಂಕಕ್ಕೊಳಗಾಗ್ತಾರೆ, ಎಷ್ಟು ಸುಯಿಸೈಡ್ಗಳಾಗ್ತದೆ, ಎಷ್ಟು ಡಿಪ್ರೆಷನ್ನಲ್ಲಿ ಇರ್ತಾರೆ. ಹೀಗೆ ನಾವು ಈ ಥರದಲ್ಲಿ ನೋಡಬೇಕಾಗಿದೆ. ಓಕೆ, ಮಾತುಕತೆ ಮುಂದುವರಿಸೋಣ. ಅಂದರೆ ಬಹುಶಃ ಮಾತನಾಡ್ತಾ ವಿಷಯಗಳು ಗಂಭೀರವಾಗಿ ಪರಿಗಣಿಸಬೇಕಾದಂಥದ್ದು ಬಹಳಷ್ಟಿದೆ. ಬಹುಶಃ ಇದನ್ನೆಲ್ಲರೂ ಕೂಡ ಇಷ್ಟರವರೆಗೆ ಕಾರ್ಯಕ್ರಮ ವೀಕ್ಷಣೆ ಮಾಡಿದಂಥ ವಿದ್ಯಾರ್ಥಿಗಳು, ಪೋಷಕರು ಅರ್ಥ ಮಾಡಿಕೊಂಡಿರ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ, ಇನ್ನು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ನಾವು ಒಂದು ಅವಕಾಶವನ್ನು ಕೊಡ್ತಾ ಇದ್ದೇವೆ. ತಾವು ಕರೆ ಮಾಡಬೇಕಾಗಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಅಥವಾ ಮೊಬೈಲ್ ನಂಬರ್ ಈಗಾಗಲೇ ನಮ್ಮ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ತಾವು ಕರೆಯನ್ನು ಮಾಡಬಹುದು. ತಮ್ಮಲ್ಲಿ ಪ್ರಶ್ನೆಗಳು, ಅನುಮಾನಗಳು, ಗೊಂದಲಗಳು ಏನೇ ಇರಬಹುದು, ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ, ಬಹುಶಃ ನಾವು ಮುಂದಿನ ವಿಚಾರವನ್ನು, ಒಂದಷ್ಟು ಪರೀಕ್ಷಾ ಸಿದ್ಧತೆಗಳ ವಿಚಾರಕ್ಕೆ ಬಂದರೆ, ಹೇಗೆ ವಿದ್ಯಾರ್ಥಿಗಳಿಗೆ ಈಗ ಅದಕ್ಕಿಂತ ಮೊದಲು ಒಂದು ಆತಂಕವನ್ನು ಒಂದಷ್ಟು ಹೇಳಿದ್ರಿ, ಈಗ ಅದನ್ನು ಒಂದೇ ಒಂದು ಪಟ್ಟಿ ಮಾಡಿ ಹೇಳೋದಿದ್ರೆ, ಈ ಎಕ್ಸಾಮ್ ಟೈಮ್ ಅಂತ ಬಂದಾಗ ವಿದ್ಯಾರ್ಥಿಗಳು ಏನೆಲ್ಲ ಒತ್ತಡವನ್ನು, ಆತಂಕವನ್ನು ಎದುರಿಸ್ತಾರೆ ಅನ್ನುವಂಥದ್ದು,
ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತನಾಡೋಣ ಅಂತ. ಮೊದಲನೇದಾಗಿ ಹೇಳಬೇಕಾದ್ರೆ ಈಗ ನಾವೀಗ ಆ ಟಾಪಿಕ್ ಇದಕ್ಕೆ ಬರ್ತಾ ಇದ್ದೇವೆ. ಹೌದು. ಮೂಲಭೂತವಾಗಿ ಮನುಷ್ಯನ ಮಾನಸಿಕ ಸ್ಥಿತಿ ಹೇಗಿರ್ತದಂದ್ರೆ, ಒಂದು ಸ್ವಾಭಾವಿಕವಾಗಿ ಈ ಪರೀಕ್ಷೆ, ನಾನು ಇಷ್ಟು 1 ವರ್ಷ ಓದಿದ್ದೇನೆ, ನಾನು ಓದಿದ್ದು ಅದರ ಪರಿಣಾಮ ಏನಾಗಿದೆ ಅನ್ನುವಂಥದ್ದನ್ನು ಮೌಲ್ಯಮಾಪನ ಮಾಡುವಂಥದ್ದು ಒಂದು ಪರೀಕ್ಷೆ. ಅದರಿಂದ ಆ ಪರೀಕ್ಷೆಯಲ್ಲಿ ನನ್ನ ಸಾಧನೆ ಏನಿರ್ತದೆ ಅನ್ನುವಂಥದ್ದು ನನಗೆ ಒಂದು ಎಕ್ಸ್ಪೆಕ್ಟೇಷನ್ ಅದಿರ್ತದೆ. ಅದರಿಂದಾಗಿ ಒಂದು ಭಯ. ಪರೀಕ್ಷೆ ಹಾಲಿಗೆ ಹೋಗುದಂದ್ರೆ ನಮಗೆ ಕೂಡ ಮೊದಲಿಂದ ವಿದ್ಯಾರ್ಥಿಗಳಿಗೆ ಒಂದು ಭಯ ಇರ್ತದೆ. ಅದೊಂದು ಸ್ವಾಭಾವಿಕ ಪ್ರಕ್ರಿಯೆ. ಅದು ಪರೀಕ್ಷೆ, ಇಂಥ ದಿನ ಪರೀಕ್ಷೆ, ನಾನು ಇಷ್ಟು ಓದಿದ್ದೇನೆ, ಅದನ್ನು ನಾನು ಪರೀಕ್ಷೆಯ ಕೇಂದ್ರದೊಳಗೆ ಬರೆದು ಬರಬೇಕಾಗಿದೆ, ನನಗೆ ನನ್ನ ಲೆವೆಲ್ ಅದೆಷ್ಟು ನಿರ್ಧಾರ ಆಗ್ತದೆ ಅನ್ನುವುದೊಂದು ಅದರ ಮೇಲೆ ನಿರ್ಧಾರ ಆಗ್ತದೆ ಅನ್ನುವಂಥದ್ದು ಒಂದು ಭಯ. ಎರಡನೇದು, ಇದು ಮೊದಲಿಂದ ನಾನು ಹೇಳಿದ್ದು ಸ್ವಾಭಾವಿಕ. ಎರಡನೇದು ಕೆಲವು ನಾನು ಸಂಪಾದಿಸಿದ್ದು. ಉದಾಹರಣೆಗೆ ನನಗೆ ಯಾವುದೋ ಒಂದು ಪರೀಕ್ಷೆಯಲ್ಲಿ ನನ್ನ ಪಕ್ಕದವನಿಗಿಂತ ಅಥವಾ ಪಕ್ಕದ ಮನೆಯ ವಿದ್ಯಾರ್ಥಿಗಿಂತ ಅಂಕಗಳು ಕಡಿಮೆ ಬಂತು, ಅಥವಾ ಇನ್ನೊಬ್ಬರಿಗೆ ನನಗಿಂತ ಜಾಸ್ತಿ ಬಂತು. ಇದರಿಂದಾಗಿ ಕೀಳರಿಮೆ ಉಂಟಾಗುದು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಕರೀತೇವೆ. ಯಾಕಂದ್ರೆ ಯಾವಾಗಲೂ ಬುದ್ಧ ಹೇಳಿದ ಹಾಗೆ, ಅದು ಯಾವಾಗ ಅಶಾಂತಿ ಉಂಟಾಗುದಂದ್ರೆ ವೆನ್ ಯು ಸ್ಟಾರ್ಟ್ ಕಂಪೇರಿಂಗ್, ಬೇರೆಯವರ ತುಲನೆ ಮಾಡಲಿಕ್ಕೆ ಪ್ರಾರಂಭವಾಗುವಾಗ ಅದು ಅಶಾಂತಿ ಉಂಟಾಗುದು. ಇಲ್ಲಿ ಹಾಗೆ ಆಗ್ತಾ ಇದೆ. ಈ ಸಿಟ್ಟು, ಇದು ಮನೋವೈಜ್ಞಾನಿಕ ಸರ್ವೆ ಮಾಡಿ ಅದರಿಂದ ದೃಢಪಟ್ಟಿದೆ. ಈ ಸಿಟ್ಟು ಮತ್ತೆ ಹಿಂಜರಿಕೆ ಅವನ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವನಿಗೆ ಸಮಸ್ಯೆಗಳಾಗುವುದು ಕಾರಣ ಏನಂದ್ರೆ, ಅವನು ಬೇರೆಯವರೊಂದಿಗೆ ಅಥವಾ ಪೋಷಕರು ಕೂಡ ಬೇರೆಯವರೊಂದಿಗೆ ತುಲನಾತ್ಮಕವಾಗಿ ಅಧ್ಯಯನ ಮಾಡ್ತಾರೆ. ನಮ್ಮ ಮಗ ಹೀಗೆ, ಇವನ ಮಗನಿಗೆ ಇಷ್ಟು ಮಾರ್ಕು. ಮೂರನೇದಾಗಿ ಇನ್ನೊಂದು ತರ ವಿದ್ಯಾರ್ಥಿಗಳು ಇದ್ದಾರೆ. ಹೇಗೆ ಅಂದ್ರೆ, ಇವತ್ತು ಅದೊಂದು ಸೇಫ್ ಝೋನ್ ಅಂತ ಕರೀತಾರೆ. ಅದರಲ್ಲಿ ಆ ಝೋನಲ್ಲಿ ಇರ್ಲಿಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತದೆ. ಏನಂದ್ರೆ ಪರೀಕ್ಷೆಯಲ್ಲಿ ನಾಳೆ ಮಾಡುವ, ಟೀಚರ್ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಅದನ್ನು ನಾಳೆ ಮಾಡುವ. ನನಗೆ ಒಂದು ಒಳ್ಳೆಯ ಗುಂಪಿನ ಗೆಳೆತನ ಸಿಕ್ಕಿದೆ. ನಾವು ಕ್ಲಾಸಿಂದ ಮೇಡಮ್ ಹೇಳಿದಾಗೆ ಅದು ಕ್ಲಾಸಿಂದ ಆ ಒತ್ತಡಗಳು ನಮ್ಗೆ ಇಲ್ಲ, ಅಂಥದ್ದೊಂದು ಗೆಳೆತನ ಸಿಕ್ಕಿದೆ. ಅದರಿಂದಾಗಿ ಆ ಸೇಫ್ ಝೋನ್, ಅದರಿಂದ ಖುಷಿ ಆಗ್ತದೆ, ನಮ್ಗೆ ತುಂಬಾ ಖುಷಿ ಆಗ್ತದೆ. ಓದಬೇಕಾಗಿಲ್ಲ, ನಾಳಿನ ಪರಿಣಾಮಗಳ ಬಗ್ಗೆ ನಾವು ಯೋಚನೆ ಮಾಡುವುದಿಲ್ಲ, ಅಂಥದ್ದೊಂದು ವಲಯ ಇದೆ ಅಲ್ಲಿ. ಆ 3 ಮಾನಸಿಕತೆಗಳು ಈ ಸೃಷ್ಟಿಯಾಗುವುದು ಈ ಪರೀಕ್ಷೆಯ ಹಿಂದೆ ಈ ವಿದ್ಯಾರ್ಥಿಗಳ ಜೀವನದಲ್ಲಿ. ಆ 3ಕ್ಕೆ ಕೂಡ ಉದಾಹರಣೆ ಸ್ವಾಭಾವಿಕವಾಗಿರುವಂಥದ್ದು ಸರಿ, ಭಯ ಸರಿ. ಈ ಬೇರೆಯವರನ್ನ ಕಂಪೇರ್ ಮಾಡಿ ಸಿಟ್ಟು ಅಥವಾ ಹಿಂಜರಿಕೆ ಅಥವಾ ಕೀಳರಿಮೆ ಅನ್ನುವಂಥದ್ದು ಅದು ಬರುವುದು ನಂತರ, ಅದು ಸ್ವಾಭಾವಿಕವಾಗಿ ಇರುವುದಿಲ್ಲ. ಆಮೇಲೆ ಈ ಆಕರ್ಷಕವಾಗಿ ಕಾಣುವಂಥದ್ದು ತುಂಬಾ ವಿದ್ಯಾರ್ಥಿಗಳಿಗೆ ಈ ಸಮಯ. ಇನ್ನೂ ಹೆಚ್ಚಾಗಿ ನೋಡ್ಬೇಕಾದ್ರೆ ನೀವು ಹೈಸ್ಕೂಲ್ ಅಂತಹ ಸಮಯದಲ್ಲಿ 8ನೇ 10ನೇವರೆಗೆ ಏನು ಅವರು ಇರ್ತಾರೆ. ಯಾಕಂದ್ರೆ ಆಗ ದೈಹಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ ಅತ್ಯಂತ ಒಂದು ತೀವ್ರ ಮಟ್ಟದಲ್ಲಿ ಇರ್ತದೆ. ಆಗ ಈ ಹೊರಗಿನ ಆಕರ್ಷಣೆಗಳಿಗೆ ಬರಿಬಿದ್ದು ಅದರ ಅಟ್ರಾಕ್ಷನ್ಗಳು ಅದು ಜಾಸ್ತಿಯಾಗಿ ಈ ಪಠ್ಯದ ಬಗ್ಗೆ ಇದು ಕಮ್ಮಿ ಆಗುವಂತಹದ್ದು ಮೂರನೆಯದ್ದು. ಈ ಮೂರನ್ನು ಕೂಡ ಸಮತೋಲನವಾಗಿ ಇಟ್ಟುಕೊಂಡು ಈಗ ನಾವು ಪರೀಕ್ಷೆಯನ್ನ ಹೇಗೆ ಎದುರಿಸಬೇಕು ಅನ್ನುವಂತಹದ್ದು ಚರ್ಚೆ ಅನ್ನುವಂಥದ್ದು ನಮ್ಮ ಒಂದು ಭಾವನೆ. ನಾನು ಪೋಷಕರು ಮತ್ತು ವಿದ್ಯಾರ್ಥಿಗಳು ಅಂದರೆ ಮೊದಲು ನಾವು ಶಿಕ್ಷಕರು ಮತ್ತು ಪೋಷಕರು ಅರ್ಥ ಮಾಡಿಕೊಳ್ಬೇಕಾದ ಒಂದು ವಿಷಯ ಏನಂತಂದರೆ, ತುಂಬ ನಾವು ರೊಮ್ಯಾಂಟಿಸೈಸ್ ಮಾಡ್ತೇವೆ. ಅಂದರೆ ತುಂಬ ಹೇಳ್ತೇವೆ ಹಾರ್ಡ್ ವರ್ಕ್, ಅದಕ್ಕೆ ಶಾರ್ಟ್ ಕಟ್ ಇಲ್ಲ. ಹಾರ್ಡ್ ವರ್ಕ್ ಮಾಡೋದ್ರಿಂದ ಯಾರು ಹಾರ್ಡ್ ವರ್ಕ್ ಮಾಡಿದ್ರು ಅವ್ರಿಗೆ ಫಲಿತಾಂಶ ಬರುತ್ತೆ ಅಂತ ಅನ್ನುವ ಥರ. ಯಾಕೆಂದರೆ ಮಕ್ಕಳು ನಮ್ಮ ಹತ್ರ ಎಷ್ಟೋ ಕಣ್ಣೀರು ಹಾಕ್ಕೊಂಡು ಹೇಳ್ತಾರೆ, ತುಂಬ ಓದಿದೆ ಮೇಡಮ್, ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೇನೆ, ಆದರೂ ನನಗೆ ನೆನಪುಳಿಯೋದಿಲ್ಲ ಅಥವಾ ನನಗೆ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರೋದಿಲ್ಲ ಅಂತ ಹೇಳ್ತಾರೆ. ನಾವು ಫಲಿತಾಂಶ, ಪರೀಕ್ಷೆಯ ಅಂಕಗಳು ಅಂತ ಹೇಳೋದು 5 ಥರದ ಮುಖ್ಯ ಅಂಶಗಳ ಮೇಲೆ ಇದೆ, ಡಿಪೆಂಡ್ ಆಗಿದೆ. ಇಲ್ಲಿ ನಮ್ಮ ಪುತ್ತೂರಿನವರೇ ಶಿಕ್ಷಣ ತಜ್ಞರು ಸುಕುಮಾರ ಗೌಡ ಅವರು ಮಗು ಮನೆಯಿಂದ ಶಾಲೆಗೆ ಅಂತ ಒಂದು ಅದ್ಭುತ ಒಳ್ಳೆಯ ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಅವರು ಈ ಅಂಶಗಳನ್ನು 4 ಅಂಶಗಳನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಅದನ್ನ ಸ್ವಲ್ಪ ಸರಳವಾಗಿ ಹೇಳೋದಾದ್ರೆ, ಅದು ಫಲಿತಾಂಶ ಅಂತ ಹೇಳೋದು ಮೊದಲಿಗೆ ಕಲಿಯುವವನ ಅಂದ್ರೆ ವಿದ್ಯಾರ್ಥಿಯ ಸಾಮರ್ಥ್ಯ ಮತ್ತು ಆಸಕ್ತಿ ಅದರ ಹೊಂದಿಕೊಂಡು, ಈ ಸಾಮರ್ಥ್ಯ ಅಂತ ಅಂದಾಗ ನಾನು ಆಗ ಹೇಳಿದ ಇಂಟೆಲಿಜೆನ್ಸ್ ಟೈಪ್ ಮತ್ತೆ ಇಂಟೆಲಿಜೆನ್ಸ್ ಲೆವೆಲ್ ಅದು ಬರ್ತದೆ, ಮತ್ತು ಆಸಕ್ತಿ ಇದನ್ನು ಹೊಂದಿಕೊಂಡು, ಎರಡನೆಯದಾಗಿ ಕಲಿಯಲಿಕ್ಕಿರುವ ವಿಷಯ ವಸ್ತು ಅದನ್ನು ಹೊಂದಿಕೊಂಡಿರ್ತದೆ. ಅಂದ್ರೆ ಮ್ಯಾಚ್ ಆಗ್ಬೇಕಲ್ಲ, ಕಲಿಯುವವನಿಗೆ ಕಲಿಬೇಕಾಗಿರುವಂತಹ ವಸ್ತು ಅವನ ಇಂಟೆಲಿಜೆನ್ಸ್ ಟೈಪ್ ಮತ್ತೆ ಆಸಕ್ತಿಗೆ ಮತ್ತು ಲೆವೆಲ್ಗೆ ಸರಿ ಹೊಂದುವಾಗಿರ್ಬೇಕಲ್ಲ, ಎಲ್ಲರಿಗೂ ಸರಿ ಹೊಂದುವಾಗಿರೋದಿಲ್ವಲ್ಲ ಇದು. ಮೂರನೇದಾಗಿ ಕಲಿಸುವವರು ಮನುಷ್ಯ ವ್ಯಕ್ತಿಯಾಗಿ ಹೇಗೆ ಮತ್ತು ಕಲಿಸುವ ವಿಧಾನ ಹೇಗೆ ಇದನ್ನು ಹೊಂದಿಕೊಂಡಿದೆ. ಈ ಕಲಿಸುವ ವಿಧಾನ
ಮತ್ತು ಕಲಿಯುವಲಿಕ್ಕಿರುವವನಿಗೆ ಅವನು ಕಲಿಯುವ ವಿಧಾನ ಇದು ಮ್ಯಾಚ್ ಆಗ್ಬೇಕಲ್ವಾ ಅಂತಂದ್ರೆ ಇದರಲ್ಲಿ ನಾನು ವಾರ್ಕ್ ಬಗ್ಗೆ ಅಂದ್ರೆ ನಮ್ಮಲ್ಲಿ ವಿಜುವಲ್ ಲರ್ನರ್ಸ್ ನೋಡಿ ಕಲಿಯುವವರು, ಆಡಿಟರಿ ಲರ್ನರ್ಸ್ ಅಂದ್ರೆ ಕೇಳಿ ಕಲಿಯುವವರು, ಓದಿ ಬರೆದು ಕಲಿಯುವವರು ರೀಡ್ ರೈಟ್ ಲರ್ನರ್ಸ್, ಮತ್ತೆ ಕೈನಸ್ಥೆಟಿಕ್ ಲರ್ನರ್ಸ್ ಮಾಡಿ ಕಲಿಯುವವರು ಅಂತ 4 ಥರದ ಇದ್ದೇವೆ, ವಿಭಾಗ ಇದೆ. ಅಂದ್ರೆ ನಮ್ಮಲ್ಲಿ ನಾವೆಲ್ಲ ರೀತಿಯಲ್ಲೂ ಕಲಿತೇವೆ. ಆದ್ರೆ ನಾನೀಗ ನನ್ನನ್ನು ನೋಡಿಕೊಂಡ್ರೆ ನಾನು ಆಡಿಟರಿ ಲರ್ನಿಂಗ್ ನನ್ನದು ಹೈಯೆಸ್ಟ್ ಇರೋದು. ಅಂದ್ರೆ ಕೇಳಿದ್ದನ್ನ ನಾನು ತುಂಬಾ ಹಾಗೆ ಹೇಳಬಲ್ಲೆ. ಹಾಗಾಗಿ ನನಗೆ ಪಾಠ ಮುಖ್ಯ, ಪಾಠ ಹೇಗೆ ಮಾಡಿದ್ದಾರೆ ಆದ್ರೆ ನನಗೆ ಎಷ್ಟು ಕ್ಲಾಸ್ ಅದು ಮುಖ್ಯ. ಹಾಗೆ ಮಕ್ಕಳಲ್ಲಿ ಆಡಿಟರಿ ಲರ್ನಿಂಗ್ ಜಾಸ್ತಿ ಇದೆ, ರೀಡ್ ರೈಟ್ ಲರ್ನಿಂಗ್ ಕಮ್ಮಿ ಇದೆ ಅಂತಾದರೆ ಅವ್ರಿಗೆ ನೋಟ್ಸ್ ಬರೆಯೋದು ಇಷ್ಟ ಆಗಲ್ಲ, ಅವ್ರಿಗೆ ಅವರಷ್ಟಕ್ಕೆ ಓದ್ಕೊಳ್ಳೋದು ಇಷ್ಟ ಆಗಲ್ಲ, ಅವ್ರಿಗೆ ಪಾಠನೇ ಬೇಕು. ಆಗ ಅವ್ರಿಗೆ ಏನು ನಾವು ಎನ್ಕರೇಜ್ ಮಾಡಬೇಕು, ಮನೆಯಲ್ಲೇ ನೀನು ಬೋರ್ಡ್ ಮಾಡಿಕೊಂಡು ಪಾಠ ಮಾಡು, ನಾನು ಸ್ವಲ್ಪ ಕೂತಿರ್ತೀನಿ, ಪಾಠ ಕೇಳ್ತೇನೆ, ನಾನಿನ್ನ ವಿದ್ಯಾರ್ಥಿ ಆಗ್ತೇನೆ, ಈ ಥರದಲ್ಲಿ ಅವರನ್ನ ಎನ್ಕರೇಜ್ ಮಾಡ್ಬೋದು. ಹೀಗೆ ಅವರು ಗ್ರೂಪ್ ಸ್ಟಡಿ ಮಾಡ್ಬೋದು. ಆ ಥರದಲ್ಲಿ ಅವರಿಗೆ ಅದು ಹೆಚ್ಚು ಈಸಿ. ಕೈನಸ್ಥೆಟಿಕ್ ಲರ್ನರ್ಸ್ ಮಾಡಿ ಕಲಿಬೇಕು. ಮತ್ತು ಮುಂದಕ್ಕೆ ಏನನ್ನು ಆಯ್ಕೆ ಮಾಡ್ಕೊಳ್ಬೇಕಂತ ಹೇಳುವಾಗಲೂ ಅದೇ, ಮಾಡಿ ಕಲಿಯುವವರಿಗೆ ಇರುವ ಸಬ್ಜೆಕ್ಟ್ಗಳೇ ಬೇರೆ, ಓದಿ ಬರೆದು ಕಲಿಯುವವರು ಯಾವಾಗಲೂ ಶಾಲೆಯಲ್ಲಿ ಈಸಿಯಾಗಿ ಹುಷಾರು ಅಂತ ಅನಿಸ್ಕೊಳ್ತಾರೆ. ಆದರೆ ಓದಿ ಬರೆದು ಕಲಿಯುವ ಶಕ್ತಿ ಅಂದರೆ ಆ ವಿಧಾನ ಅವರಿಗೆ ಕಡಿಮೆ ಇದೆ ಅಂತಾದರೆ, ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅಂತಂದರೆ ಅವರು ಬಳಲ್ತಾರೆ, ಶಾಲೆಯಲ್ಲಿ ಕಷ್ಟ ಆಗುತ್ತೆ ಅವರಿಗೆ. ಸೊ ಟೀಚರ್ಸ್ಗೆ ಸಾಧ್ಯ ಇಲ್ಲ, ಎಲ್ಲ ಮಕ್ಕಳದ್ದು ಬೇರೆ ಬೇರೆ ಅಲ್ವಾ, ಅವ್ರಿಗೆಲ್ಲರಿಗೂ ಸಂಧಿ ಹೊಂದುವಾಗ ಅವ್ರು ಹೇಗೆ ಸಾಧ್ಯ ಇದೆ? ಆದರೆ ಪೇರೆಂಟ್ಸ್ ಈಗಿನ ಕಾಲದಲ್ಲಿ ಇಷ್ಟೆಲ್ಲ ಅವರ ಹಿಂದೆ ಬೀಳುವವರಿಗೆ ಇದನ್ನು ಮಾಡ್ಬೋದಲ್ಲ, ಅವರಿಗೆ ಮಾರ್ಕ್ಸ್ ಅಂತ ಹೇಳಿ ಇಷ್ಟು ಪ್ರೆಷರ್ ಹಾಕೋ ಬದಲು ಇವರಿಗೆ ಸ್ಟಡಿಯನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೋದಲ್ಲ. ಹಾರ್ಡ್ ವರ್ಕ್ ಅನ್ನೋದಕ್ಕಿಂತ ನಾನಿಲ್ಲಿ ಸ್ಮಾರ್ಟ್ ವರ್ಕ್ ಅಂತಾನು ವಿದ್ಯಾರ್ಥಿಗಳಿಗೆ ನಾನು ಹೇಳೋದು, ಕಷ್ಟಪಟ್ಟು ಓದಿ ಅಂತಲ್ಲ, ಇಷ್ಟಪಟ್ಟು ಓದಿ ಅಂತ ಅದಾಗಬೇಕು. ಹಾಗೆ ಮೂರನೇದಾಯ್ತಲ್ಲ, ಇನ್ನೊಂದು ಮುಖ್ಯವಾದ್ದೇನಂತಂದರೆ ಅದೇ ಸುಕುಮಾರ್ ಗೌಡರು ಹೇಳಿರೋದ್ರಲ್ಲಿ ಪರಿಸರ ಅಂತ ಹೇಳ್ತಾರೆ. ಪರಿಸರ ಎನ್ವೈರ್ಮೆಂಟ್ ಅಂದರೆ ಶಾಲೆಯ ಪರಿಸರ, ಮನೆಯ ಪರಿಸರ ಅಷ್ಟೇ ಅಲ್ಲ, ಅದು ಹೊರಗಿನ ಪರಿಸರ ಆಯಿತು. ನಮ್ಮೊಳಗೊಂದು ದೊಡ್ಡ ಪರಿಸರ ಇದೆ. ಹೊರಗಿನ ಪ್ರಪಂಚ ಒಂದು, ನಾವಿರೋದು ಆಂತರಿಕ ಪ್ರಪಂಚ ಇನ್ನೊಂದು, ನಮ್ಮೊಳಗೆ ಎಲ್ಲರೊಳಗೂ ದೊಡ್ಡ ಪ್ರಪಂಚ ಇದೆ. ಆ ಪ್ರಪಂಚದಲ್ಲಿ ನಮ್ಗೆ ಕಾಣದ ಅದೆಷ್ಟೋ ಪ್ರತಿ ಮಗುವಿಗೆ, ಪ್ರತಿ ವಿದ್ಯಾರ್ಥಿಗೆ ಖಂಡಿತವಾಗಿ ಅವರದ್ದೇ ಆದ ಪರ್ಸನಲ್ ಆತಂಕಗಳು, ಭಯಗಳು, ಹತಾಶೆಗಳು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು, ಎಕ್ಸ್ಪೆಕ್ಟೇಷನ್ಗಳು, ಅನ್ಮೆಟ್ ನೀಡ್ಸ್ ಏನೇನೋ ಇರಬಹುದು. ಅದನ್ನು ನಾವು ಎಷ್ಟರ ಮಟ್ಟಿಗೆ ನಾವು ಸಾಧ್ಯ ಆಗುತ್ತೆ, ಅದನ್ನು ಅವ್ರು ಹೇಳ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶ ಆಗುತ್ತಾ, ನಾವು ಅದನ್ನು ಕೇಳಿ ಅವರಿಗೆ ಸ್ಪಂದಿಸಲಿಕ್ಕೆ ನಮ್ಗೆ ಅವಕಾಶ ಆಗುತ್ತಾ, ಇದನ್ನು ಯೋಚಿಸಬೇಕು. ಇದು ಎಲ್ಲದರ ಮೊತ್ತ ಅಷ್ಟೇ ಅಲ್ಲ, ಪರೀಕ್ಷೆಯ ರಿಸಲ್ಟ್ ಅಂತಂದಾಗ ಇದು ಕಲಿಕೆಯ ಫಲಿತಾಂಶ. ಈ 4 ಅಂಶದ ಮೇಲೆ ಕಲಿಕೆಯ ಫಲಿತಾಂಶ ಇರ್ತದೆ. ಪರೀಕ್ಷೆಯ ಫಲಿತಾಂಶ ಇದಷ್ಟು ಅಲ್ಲದೆ ಪರೀಕ್ಷೆಯ ದಿನದ ಪ್ರೆಸೆನ್ಸ್ ಆಫ್ ಮೈಂಡ್ ಏನು, ಅವನ ಸ್ಥಿತಿ ಸುಸ್ಥಿತಿ ಎಲ್ಲಿ ಇದನ್ನ ಪರೀಕ್ಷೆ ಒಂದು ಎಕ್ಸಾಮ್ ಸ್ಮಾರ್ಟ್ನೆಸ್ ಅಂತ ಒಂದಿದೆ ನೋಡಿ, ಟೈಮಿಗೆ ಸರಿಯಾಗಿ ಯಾವುದನ್ನು ಹೇಗೆ ಮಾಡಬೇಕು ಅಂತ ಅದು ಇದೆಯಾ, ಆ ಕ್ವಿಕ್ನೆಸ್, ಸ್ಮಾರ್ಟ್ನೆಸ್, ಅದೆಲ್ಲದರ ಮೊತ್ತ ಪರೀಕ್ಷೆಯ ಫಲಿತಾಂಶ. ಅಷ್ಟೇ ಹೊರತು ಬುದ್ಧಿವಂತರೆಲ್ಲ ಫುಲ್ ಮಾರ್ಕ್ಸ್ ತಗೋತಾರೆ, ಕಡಿಮೆ ಮಾರ್ಕ್ಸ್ ತಗೊಂಡವರು ಬುದ್ಧಿವಂತರಲ್ಲ ಅಂತ ಅನ್ನುವ ಒಂದು ದೃಷ್ಟಿ ತಪ್ಪು. ಓಕೆ, ಮಾತಾಡೋಣ. ಕರೆಗಳು ಬರೋದಕ್ಕೆ ಆರಂಭ ಆಗಿದೆ. ಅವರ ಪ್ರಶ್ನೆಗಳಿಗೆ ಉತ್ತರಿಸಿಕೊಂಡು ನಾವು ಮಾತುಕತೆಯನ್ನು ಮುಂದುವರಿಸೋಣ ಅಂತ ಹೇಳ್ತಾ, ಫಸ್ಟ್ ಕಾಲರ್. ಹಲೋ, ನಮಸ್ತೆ ಸರ್. ನಮಸ್ತೆ. ಚಂದ್ರಕಾಂತ್ ಗೋರೆ ಸರ್ ಹತ್ರ ಮಾತಾಡ್ಬೇಕಿತ್ತು ಸರ್. ಇದ್ದಾರೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಅನನ್ಯ ಅಂತ ಕನ್ಯಾನದಿಂದ ಮಾತಾಡ್ತಿದ್ದೇನೆ ಸರ್. ಅನನ್ಯ ಅವರು ಕನ್ಯಾನದಿಂದ. ಎಸ್, ಮಾತಾಡಿ. ನಾನು ಪದವಿ ಕಾಲೇಜಿನ ಉಪನ್ಯಾಸಕಿ ಆಗಿದ್ದೇನೆ. ಓಕೆ, ನನ್ನ ಪ್ರಶ್ನೆ ಸರ್, ಹೇಳಿ ಮೇಡಮ್, ಹೇಳಿ. ಮಕ್ಕಳು ತುಂಬಾ ಪ್ರಿಪೇರ್ ಆಗ್ತಾರೆ ಎಕ್ಸಾಮಿಗೆ, ನಮಗೆ ವರ್ಕ್ ಕಾಣ್ತದೆ, ಬಟ್ ಎಕ್ಸಾಮಿನೇಷನ್ ಅಲ್ಲಿ ಅವರು ಫೇಲ್ ಆಗ್ತಾರೆ. ಅಂದ್ರೆ ಅವರ ಎಫರ್ಟ್ ಎಕ್ಸಾಮ್ ಪೇಪರ್ ಅಲ್ಲಿ ಕಾಣುದಿಲ್ಲ. ಇದಕ್ಕೆ ರೀಸನ್ಸ್ ಏನಿರ್ಬೋದು? ನಾವು ಲೆಕ್ಚರ್ಸ್ ಆಗಿ ಏನು ಸಜೆಷನ್ಸ್ ಅವರಿಗೆ ಕೊಡಬಹುದು? ಓಕೆ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಉತ್ತರ ಕೊಡ್ತಾರೆ ಮೇಡಮ್, ಕೇಳಿಸ್ಕೊಳ್ಳಿ. ಈಗಾಗಲೇ ಮೇಡಮ್ ಹೇಳಿದ್ರು, ಈ ವಿದ್ಯಾರ್ಥಿಗಳು ಕಲಿಯುವುದರಲ್ಲಿ ಯಾವ ಯಾವ ರೀತಿಯಲ್ಲಿ ಕಲಿತಾರೆ. ಪ್ರತಿ ವಿದ್ಯಾರ್ಥಿ ಬೇರೆ ಬೇರೆ ಇರ್ತಾನೆ. ಯಾಕಂದ್ರೆ ವಿಜುವಲ್, ಆಡಿಟರಿ ಅನ್ನುವಂಥದ್ದು ಏನು ಕಲಿಕೆ ಇರ್ತದೆ ಅದು ಎಲ್ಲರ ಹತ್ರ ಚೆನ್ನಾಗಿರೋದು, ಒಂದೇ ತರ ಇರುವುದಿಲ್ಲ. ನಾವು ಅಧ್ಯಾಪಕರು ಒಂದು 20 ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ರೆ ಆ 20 ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯಲ್ಲಿ ಆ ವಿಷಯವನ್ನು ಗ್ರಹಿಸ್ತಾರೆ. ಉದಾಹರಣೆಗೆ ನಾನು ಹೇಳಿದೆ, ಮೊನ್ನೆ ತಾನೇ ಇಲ್ಲಿ ಒಬ್ರು ಅತ್ಯಂತ ಖ್ಯಾತ ಗುರುರಾಜ ಕರ್ಜಗಿ ಅವರು ಬಂದಿದ್ರು. ಹೇಳ್ತಿದ್ರು, ಒಂದು ಸುಂದರ ರನ್ನನ ಗದಾಯುದ್ಧ ಅಂತಹದ್ದು ಪದ್ಯವನ್ನ ಆ ಟೀಚರ್ ಅಥವಾ ನಮ್ಗೆ ಗೊತ್ತಿದೆ, ಧರಣಿ ಮಂಡಲ ಮಧ್ಯದೊಳಗೆ ಇವತ್ತಿಗೂ ನಾವು ಅದನ್ನು ನೆನ್ಪಿಟ್ಕೊಳ್ತೇವೆ. ಯಾಕಂದ್ರೆ ಆಡಿಟರಿ ನಮ್ಮ ಟೀಚರ್ ಅದನ್ನು ಚೆನ್ನಾಗಿ ಅದನ್ನು
ಮನಮುಟ್ಟುವ ಥರ ಹೇಳಿದ್ದಾರೆ. ಅವರಿಗೂ ಅಳು ಬಂದಿದೆ, ನಮಗೂ ಆ ಸಮಯದಲ್ಲಿ ಆ ದನದ ಸ್ಥಿತಿ ನೋಡಿ ಅಳು ಬಂದಿದೆ. ಕಲಿಸಿದ ವಿಧಾನ ಹಾಗಿತ್ತು. ಯಾಕಂದ್ರೆ ಒಳ್ಳೆ ಆ ಥರ ನಾವು ಅದು ಕಿವಿಗೆ ಹೋಗಿದೆ, ಅದು ಕಿವಿಯಿಂದ ಮೆದುಳಿಗೆ ಹೋದದ್ದು ಇನ್ನೂ ಕೂಡ ಹೊರಗೆ ಬರಲಿಲ್ಲ. ಯಾಕಂದ್ರೆ ಇವತ್ತಿಗೂ ನೀವು ಶಾಲೆಯಲ್ಲಿ ಕಲಿತ ಅತ್ಯಂತ ಸುಂದರ ಪದ್ಯ ಯಾವುದು ಹೇಳಿದ್ರೆ ಪುಣ್ಯಕೋಟಿ ಅನ್ನೋದೇ ತುಂಬ ವಿದ್ಯಾರ್ಥಿಗಳದ್ದು ಹೇಳೋದು. ಅದರಿಂದ ಯಾಕಂದ್ರೆ ಆ ಪೋಷಕರು, ನಾನು ಹೇಳೋದು ಈ ಪೋಷಕರು ಮತ್ತೆ ಕೇವಲ ಶಿಕ್ಷಕರದ್ದು ಪಾತ್ರ ಮಾತ್ರ ಅಲ್ಲ, ಈ ಪೋಷಕರದ್ದು ಕೂಡ. ನನ್ನ ವಿದ್ಯಾರ್ಥಿ ಅಥವಾ ಈಗ ಅನನ್ಯ ಮೇಡಮ್ ಅವರು ಹೇಳಿದ್ರು ಯಾವುದೋ ಒಂದು ವಿದ್ಯಾರ್ಥಿಗೆ ಹೀಗೆ ಸಮಸ್ಯೆ ಆಗ್ತಾ ಉಂಟು ಅಂತ. ಆ ವಿದ್ಯಾರ್ಥಿ ಈ 4 ವಿಷಯಗಳಲ್ಲಿ ಯಾವುದರ ಮೂಲಕ ಕಲಿತಾ ಇದ್ದಾನೆ, ಆ ಯಾವುದರ ಮೂಲಕ ಅವನಿಗೆ ಕಲಿಕೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಗುರುತಿಸುವುದು ಮೊದಲನೇ ಹಂತ. ಇನ್ನೊಂದು ನಾನು ಹೇಳಿಕೆ ಬಯಸ್ತೇನೆ, ಅನೇಕ ನಮ್ಮ ಪೋಷಕರು ನಮ್ಮಲ್ಲಿ ಬರ್ತಾರೆ, ಪ್ರಶ್ನೆ ಕೇಳ್ತಾರೆ. ಕೆಲವರಿಗೆ ಇರ್ತದೆ, ನನ್ನ ವಿದ್ಯಾರ್ಥಿ ಈಗ ಸಮಸ್ಯೆ ಇದೆ, ನನಗೆ ಕೂಡಲೇ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಅದರಿಂದ ಈ ಮನಃಶಾಸ್ತ್ರದಲ್ಲಿ ಅದರ ಪ್ರಕಾರ ನೋಡಿದ್ರೆ, ಆ ಮನಸ್ಸಿನ ವ್ಯಾಪ್ತಿ ನೋಡಿದ್ರೆ, ಇವರು ಒಳ್ಳೆ ಪ್ರಶ್ನೆ ಕೇಳಿದ್ರು, ಆ ಪ್ರಶ್ನೆಗೆ ಆ ಉತ್ತರಗಳು ತುಂಬಾ ದೊಡ್ಡದಾಗಿ ನಾವು ಹೇಳಬೇಕಾಗ್ತದೆ. ಯಾಕಂದ್ರೆ ಆ ಒಂದು ವಿದ್ಯಾರ್ಥಿ, ಅವರು ಹೇಳಿದ ಒಂದು ವಿದ್ಯಾರ್ಥಿ ಯಾವ ರೀತಿಯಲ್ಲಿ ಈ 4 ವಿಧಾನದಲ್ಲಿ ಅದನ್ನ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದಾನೆ, ಯಾವ ರೀತಿಯಲ್ಲಿ ಅವನಿಗೆ ಎಫೆಕ್ಟ್ ಆಗ್ತಾ ಇಲ್ಲ, ಆ ವಿಧಾನದಲ್ಲಿ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ಅದರ ಅರಿವು, ಇವತ್ತಿನ ಕಾರ್ಯಕ್ರಮದ ಉದ್ದೇಶವೇ ಅದು, ಅದರ ಅರಿವು ಪೋಷಕರಿಗೂ ಬೇಕು, ನಮ್ಮ ಶಿಕ್ಷಕರಿಗೂ ಬೇಕು ಅನ್ನುವಂಥದ್ದು. ಈಗ ಒಂದು ಉದಾಹರಣೆಗೆ ಕೈನೆಸ್ಥೆಟಿಕ್, ಅವನಿಗೆ ಚೆನ್ನಾಗಿ ಅದನ್ನ ಪ್ರಾಕ್ಟಿಕಲ್ಸ್ ಏನು ಅದನ್ನ ಮಾಡಿಸಿ ಮನೆಯಲ್ಲಿ ಅವನ ಮೂಲಕ ಮಾಡಿಸಿ ತೋರಿಸಿದ್ರೆ ಅವನು ಪರೀಕ್ಷೆಯಲ್ಲಿ ಅದನ್ನು ಸರಿಯಾಗಿ ನೆನಪಿಟ್ಕೊಳ್ತಾನೆ. ಒಂದು ವೇಳೆ ಆ ವಿಧಾನ ಮಾಡುವುದು ತಪ್ಪಾಗಿದ್ರೆ ಅನ್ನೋದಕ್ಕಿಂತಲೂ ಅಷ್ಟು ಪರಿಣಾಮಕಾರಿ ಅಲ್ಲದೇ ಆಗಿದ್ದಿದ್ರೆ ಅವನಿಗೆ ಅಷ್ಟು ಅದು ಮನಸ್ಸಿನೊಳಗೆ ಹೋಗುದಿಲ್ಲ. ಮನಸ್ಸು ಆ ದಿನ ಹೋಗಿರ್ತದೆ, ನಾವು ಟಿಪ್ ಆಫ್ ದ ಟಂಗ್ ಅಂತ ಕರಿತೇವೆ. ಆ ಪರೀಕ್ಷೆ ಹಾಲಿನ ಒಳಗೆ ಹೋಗುವಾಗ ಅವನಿಗೆ ನೆನಪಾಗುದಿಲ್ಲ, ಅವನಿಗೆ ಉತ್ತರ ಎಲ್ಲಿವರೆಗೆ ಇರ್ತದೆ, ಆದ್ರೆ ಅದು ಹೊರಗೆ ಬರುದಿಲ್ಲ. ಯಾಕಂದ್ರೆ ನಾವು ಅದು ಫೀಡ್ ಮಾಡಿದ ವಿಧಾನ ಸ್ವಲ್ಪ ಬದಲಾವಣೆ ಆಗಿದೆ. ಸರಿಯಾದ ವಿಧಾನದಲ್ಲಿ ಮಾಡಿದ್ದಿದ್ರೆ ಅದು ಬರ್ತಿತ್ತೇನೋ. ಇನ್ನೂ ಒಂದು ಸೇರಿಸೋದಾದ್ರೆ ಕಲಿತದ್ದು ಅದು ಸರಿಯಾಗಿ ಹೇಳಿದ್ರಿ ನೀವು. ಅದರ ಜೊತೆಯಲ್ಲಿ ಆತಂಕ ಇರ್ಬೋದು, ನಿರ್ವಹಣಾ ಆತಂಕ ಇರ್ಬೋದು. ಎಕ್ಸಾಮ್ ಅಂತ ಹೇಳಿದ್ರೆ ನಾನು ಇದಾಗುದಿಲ್ಲ ಅಂತ ಹೇಳಿ ಒಳಗಡೆನೆ ಬಂದುಬಿಟ್ರೆ ಆಗೋದಿಲ್ಲ. ಮತ್ತೆ ನಾವು ಹೇಳ್ತಾ ಇರ್ತೇವಲ್ಲ, ನೀನು ಈಗ ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ಪ್ರತಿದಿನ ರಿಮೈಂಡ್ ಮಾಡ್ತಾ ಇರೋದು, ಚೆನ್ನಾಗಿ ಓದಬೇಕು, ಒಳ್ಳೆ ಮಾರ್ಕ್ಸ್ ಬರಬೇಕು. ಇಷ್ಟು ಸಣ್ಣ ಮಗುವನ್ನೇ, ನಿನ್ನೆಷ್ಟೇ ನಾನು ಒಂದು ಸಣ್ಣ ಮಗುವಿನ ಹತ್ರ ಮಾತಾಡುವಾಗ, ದಿನ ಶಾಲೆಗೆ ಬರುವಾಗ ಅಮ್ಮ ಏನು ಹೇಳಿ ಕಳಿಸ್ತಾರೆ ಅಂತ ಹೇಳಿದರೆ, ಪ್ರತಿದಿನ ನೀನು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್, ಯು ಹ್ಯಾವ್ ಟು ಗೆಟ್ ಗುಡ್ ಮಾರ್ಕ್ಸ್ ಅಂತ ಹೇಳ್ತಾರೆ ಅಂತ. ಈ ಮಗುವಿಗೆ ಈ ಮಗುವಿಗಂತಲ್ಲ, ಯಾವುದೇ ಮಕ್ಕಳಿಗೆ ಬೇರೆ ಏನೇನೋ ಸಮಸ್ಯೆಗಳಿರಬಹುದು, ಎಲ್ಲರೂ ಗುಡ್ ಮಾರ್ಕ್ಸ್ ತಗೊಳ್ಳಿಕ್ಕೆ, ಮತ್ತು ಗುಡ್ ಮಾರ್ಕ್ಸ್ ಅಂದರೆ ಏನು ಅಂತ ಹೇಳೋದು ಇಸ್ ಆಲ್ವೇಸ್ ಎ ಕ್ವೆಶ್ಚನ್. ಅದು ನಾವು ಕಂಪ್ಯಾರಿಟಿವ್ ಆಗಿಯೇ ನೋಡ್ಲಿಕ್ಕೆ ಶುರು ಮಾಡ್ತೇವಲ್ಲ, ಅದು. ಸೊ ಆತಂಕ ಇರಬಹುದು, ಆ ಸ್ಟೂಡೆಂಟಿಗೆ ಖಂಡಿತ ಅಂಡರ್ಲೈಂಗ್ ಏನಾದರೂ ಒಂದು ಸಮಸ್ಯೆ ಇರಲೂಬಹುದು, ಅಥವಾ ನಮಗೆ ಅರ್ಥ ಮಾಡ್ಕೊಳ್ಬೇಕಲ್ಲ ನಮ್ಮ ಇಂಟೆಲಿಜೆನ್ಸ್ ಮಟ್ಟ ರಿಯಲಿಸ್ಟಿಕ್ ಆಗಿದೆಯಾ ಗೋಲ್ ಅಂತನೂ ಗುರುತಿಸುವಲ್ಲಿ ನಾವು ಅದು ಬೇಸಿಕ್ ಥಿಂಗ್, ಗುರುತಿಸುವಂತದ್ದು ಮೊದಲಾಗಬೇಕು ಅಂತ ಆಗಬೇಕು. ಹೇಳುವಾಗ ನಂಗೊಂದು ಸುಂದರ ಸಂಸ್ಕೃತದ ಶ್ಲೋಕ ನೆನಪಾಗ್ತದೆ. ಅದರಲ್ಲಿ ಅರ್ಥ ಏನಂದ್ರೆ, ಒಂದು ಮಳೆಯ ಹನಿ ಕೆಳಗೆ ಬೀಳ್ತದೆ ಆಕಾಶದಿಂದ, ಅದು ಕಾದ ಕಬ್ಬಿಣದ ಮೇಲೆ ಬಿದ್ರೆ ಅದು ಆವಿಯಾಗಿ ಹೋಗ್ತದೆ. ಒಂದು ತಾವರೆಯ ಮೇಲೆ ಬಿದ್ರೆ ಸ್ವಲ್ಪ ದಿನ ಅದು ಚೆನ್ನಾಗಿ ಕಾಣ್ತದೆ, ಹೊಳಿತದೆ. ಆದ್ರೆ ಅದೇ ಒಂದು ಮುತ್ತಿನೊಳಗೆ ಬಿದ್ರೆ ಅದೊಂದು ಮುತ್ತಾಗಿ ಪರಿವರ್ತನೆ ಆಗ್ತದೆ. ಒಂದೇ ಹನಿ ಆ 3 ಜಾಗಗಳಿಗೆ ಬಿದ್ದಿದೆ. ಅದು ಸರಿಯಾದ ಜಾಗಕ್ಕೆ ಬೀಳುವಂತದ್ದು ಜವಾಬ್ದಾರಿ ಏನು ಪೋಷಕರಿಗೆ ಮತ್ತೆ ಶಿಕ್ಷಕರಿಗೆ ಇರುವಂತದ್ದು, ಅದನ್ನು ಬೀಳಿಸುವಂತಹ ಜವಾಬ್ದಾರಿ, ಆ ಮುತ್ತುಗಳಾಗುವಂತ ಪರಿವರ್ತನೆ ಆಗುವಂತಹ ಸ್ಥಿತಿಯನ್ನು ತರುವ ಜವಾಬ್ದಾರಿ ನಮ್ಗೆ ಶಿಕ್ಷಕರಿಗೆ ಅಥವಾ ಸಮಾಜಕ್ಕೆ ಕೂಡ ಇದೆ. ಆದ್ರೆ ಅದರಲ್ಲಿ ನಾವು ಎಷ್ಟು ಪರಿಣಾಮಕಾರಿ ಆಗ್ತಾ ಇದೆ ಅನ್ನೋದಕ್ಕೆ ಅದಕ್ಕೆ ನಮ್ಗೆ ಮಾಹಿತಿ ಇರಬೇಕಾಗಿದ್ದು ತುಂಬಾ ಅವಶ್ಯ. ಆ ವಿದ್ಯಾರ್ಥಿ ಹೇಗೆ ಕಲಿತಾ ಇದ್ದಾನೆ, ಅವನ ಮಾನಸಿಕ ಸ್ಥಿತಿ ಹೇಗೆ, ಆ ತುಮುಲ ಹೇಗೆ, ಯಾಕೆ ಅವನು ಯಾವುದೋ ಒಂದು ವಿಷಯದಲ್ಲಿ ಸಮಸ್ಯೆಗೆ ಸಿಲುಕಿದ್ದಾನೆ, ಅಂದ್ರೆ ಅವನಿಗೆ ಅದು ಅರ್ಥ ಆಗ್ತಾ ಇಲ್ವಾ, ಅಥವಾ ಪರೀಕ್ಷೆಯಲ್ಲಿ ಅವನಿಗೆ ಬರೀಲಿಕ್ಕೆ ಆಗ್ತಾ ಇಲ್ವಾ ಅಂತದ್ದು. ಅದನ್ನು ನಾವು ಗುರುತಿಸುವಲ್ಲಿ ಒಂದು ವೈಜ್ಞಾನಿಕವಾಗಿ ನಾವು ಒಂದು ತರಬೇತಿಯನ್ನ ನೀಡಿದ್ರೆ, ಅಥವಾ ಅರಿವಿಗೆ ಒಂದು ಅರಿವಿನ ಕಾರ್ಯಕ್ರಮ, ಎಂಥದ್ದು ಕಾರ್ಯಕ್ರಮ ಬೇರೆ ಬೇರೆ ಮಾಡಿದ್ರೆ ಎಲ್ಲರಿಗೂ ಖಂಡಿತ ಒಂದು ಅವಕಾಶ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ, ನಾನು ನಾರಾಯಣ ಧರ್ಮಸ್ಥಳದಿಂದ. ನಾರಾಯಣ ಅವರು ಧರ್ಮಸ್ಥಳದಿಂದ. ಎಸ್, ಹೇಳಿ ನಾರಾಯಣ ಅವರೇ, ತಮ್ಮ ಪ್ರಶ್ನೆ ಕೇಳ್ಬೋದು. ನನ್ನ ಮಗ ದಿವಾಕರ ಅಂತ. ಓಕೆ. ಅವನು ಎಕ್ಸಾಮು ಹತ್ತಿರ ಬರುವಾಗ ಬೇಗ ಮಲಗ್ತಾನೆ. ಎಕ್ಸಾಮ್ ಹತ್ತಿರ ಬರುವಾಗ ಬೇಗ ಮಲಗ್ತಾನೆ. ಮತ್ತೆ ಎಕ್ಸಾಮಿನ ದಿನ ಮಾತ್ರ ಓದುದು. ಎಕ್ಸಾಮ್ನ ದಿನ ಮಾತ್ರ ಓದುದು ಅಂದ್ರೆ ಆ ಸಂದರ್ಭದಲ್ಲಿ ಮತ್ತೆ ಅವನದು ಮಾರ್ಕ್ ಒಂದು 50ರಿಂದ 60%. ಓಕೆ. ಇದಕ್ಕೀಗ ಅವನನ್ನು 80ರಿಂದ 90% ಮಾಡ್ಲಿಕ್ಕೆ ಎಂತ ಮಾಡ್ಬೇಕು ಅಂತ ಅವನಿಗೆ ಹೇಳಿದ್ರೆ ಕೇಳುದಿಲ್ಲ. ಓಕೆ. ಟೀಚರ್ಸ್ ಈಗ ಹೊಡಿಲಿಕ್ಕಿಲ್ಲ ಅಂತಾಗಿದೆ.
ನಾವೆಲ್ಲ ಓದುವಾಗ ಹೊಡಿತಿದ್ರು. ಯಾವ ಕ್ಲಾಸ್, ಎಷ್ಟನೇ ಕ್ಲಾಸ್ ಅಲ್ಲಿ ಓದ್ತಿದ್ದಾರೆ ನಾರಾಯಣ ಅವರು? ಅವನು 6 ದಾಕಾಜಿಪ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಸರ್ಕಾರಿ ಶಾಲೆ, ಓಕೆ. 6ನೇ ಕ್ಲಾಸ್ ಅಲ್ಲಿ. ಹೌದು. ಓಕೆ, ಉತ್ತರ ಕೊಡ್ತಾರೆ. ಯಾಕಂದ್ರೆ ಆಗ್ಲೇ ನಾನು ಹೇಳಿದೆ 60 ಬಂದವರಿಗೆ ಈಗ ಕೂಡಲೇ ಒಂದು ಮದ್ದು ಬೇಕು, 80 ಆಗ್ಬೇಕು ಅನ್ನುವಂಥದ್ದು. ಜ್ವರ ಬಂದಿದೆ, ಕಡಿಮೆ ಆಗ್ಬೇಕು ಅನ್ನೋ ಹಾಗೆ. ಓಕೆ, ಈಗಾಗಲೇ ಹಲೋ, ಬಹುಶಃ ಅದು ಒಂದು ವಿಚಾರಗಳು ಅಂದ್ರೆ ಕೆಲವು ಅದು ಬಹುಶಃ ಧನ್ಯವಾದಗಳು ನಾರಾಯಣ ಅವರೇ. ತಮ್ಮ ಪ್ರಶ್ನೆಗೆ ವಿಸ್ತೃತವಾದ ಒಂದು ಉತ್ತರ ಮತ್ತೆ ಇದೆ. ಮತ್ತೆ ಮತ್ತೆ ಬಾಯಿಪಾಠ ಮಾಡುದೇ ಬಾಯಿಪಾಠ ಮಾಡದೆ ಎಂತ ಮಾಡ್ಬೋದು ಅಂತ. ಅರ್ಥ ಮಾಡಿ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಬಾಯಿಪಾಠ ಹೌದೌದು. ಮಾಡಿ ಈಗ 6ನೇ ಕ್ಲಾಸಿಂದ ನಮ್ಮಲ್ಲಿ ಮುಂದೆ ಸಾಧ್ಯ ಇಲ್ಲ. ನಾನ್ ಸಹ ಹೆಂಡತಿ ಸಹ ಇಬ್ರು ಸಹ ಓದ್ಲಿಲ್ಲ, ನಮಗೆ ಜಾಸ್ತಿ ಈ ಶಿಕ್ಷಣ ಇಲ್ಲ. ಅಲ್ಲ ನಾರಾಯಣ ಸರ್, ಅವರೇ, ಹಾಗಾದ್ರೆ ನಿಮ್ಮ ವಿದ್ಯಾರ್ಥಿ ಅಷ್ಟು ಮಾಡಿ ಕೂಡ ಮೊದಲನೇ ದಿನ ಓಡಿ ಕೂಡ 60 ಮಾರ್ಕ್ ಬರ್ತಾನಂತ ಆದ್ರೆ ಖಂಡಿತ ಅವನು ಒಳ್ಳೆ ಬುದ್ಧಿವಂತ ಅಂತ ಲೆಕ್ಕ. ಅವ ಬುದ್ಧಿವಂತ ಈ ನಾಟಕ ಗೀಟಕ್ಕೆಲ್ಲ ಮಾಡ್ತಾನೆ, ಆದ್ರೆ ಪರೀಕ್ಷೆಯಲ್ಲಿ ಅದೇ 60 ಲಾಸ್ಟ್. ಅದಕ್ಕೆ ಉತ್ತರ ಕೊಡ್ತಾರೆ ನಾರಾಯಣ ಅವರೇ, ಕೇಳಿಸ್ಕೊಳ್ಳಿ. ಆಯ್ತು. ಸರ್, ನೀವು ಅವನಿಗೆ ಮಾತಾಡಿ ನೋಡಿದ್ದೀರಾ? ನಿನಗೆ ಎಕ್ಸಾಮ್ ಶಾಲೆ ಇಷ್ಟ ಇದೆಯಾ? ಪರೀಕ್ಷೆ ಬರೆಯುವುದು ಇಷ್ಟವಾ ನಿನಗೆ? ಅಲ್ಲ, ಪರೀಕ್ಷೆ ಅಂದರೆ ಅಯ್ಯೋ ಬೇಡಪ್ಪ ನನಗೆ ಇದೊಂದು ಮುಗ್ದ್ರೆ ಸಾಕು ಅಂತ ಹೇಳುವ ಭಾವನೆ ಇರೋದಾ ಅವನಿಗೆ? ಒತ್ತಾಯಕ್ಕೆ ಅವನು ಮಾಡ್ತಾ ಇರೋದಾ? ಯಾವ ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟ್ನಲ್ಲೂ ಅಷ್ಟೇ ಬರ್ತದಾ? ಅಲ್ಲ ಕೆಲವು ಸಬ್ಜೆಕ್ಟ್ ಇಷ್ಟ ಅಂತ ಇರ್ತದಾ? ಓದುವ ರೀತಿ ಹೇಗಿದೆ, ವಿಧಾನ ಹೇಗಿದೆ, ಶಾಲೆಯಲ್ಲಿ ಪಾಠ ಅರ್ಥ ಆಗ್ತದಾ? ಇಂಥದ್ದೆಲ್ಲ ಪ್ರಶ್ನೆಗಳನ್ನು ಕೇಳಿ ನೋಡ್ಬೋದು. ಅವರ ಸಂಪರ್ಕ ಕಡಿತಗೊಂಡಿದೆ. ತಾವು ಉತ್ತರವನ್ನು ಕೊಟ್ಟರೆ ಅವ್ರ ನೇರ ಪ್ರಸಾರದಲ್ಲಿ ನೋಡ್ಕೊಳ್ತಾರೆ. ಅದೇ ಮೊದಲಿಗೆ ನಿಮಗೆ ಅಂದ್ರೆ ಅವರು ಹೇಳಿದ್ರಲ್ಲ ನಮಗೆ ವಿದ್ಯಾಭ್ಯಾಸ ಕಡಿಮೆ ಅಂತ. ಹಾಗಿರುವಾಗ ಅವರಿಗೆ ಒಳ್ಳೆಯ ರೀತಿಯ ಸಂಬಂಧ ಇಟ್ಕೊಂಡಿರುವಂತಹ ಶಾಲೆಯ ಟೀಚರನ್ನ ಕೇಳ್ಬಹುದು, ಈ ಮಗುವಿನ ಬಗ್ಗೆ ಏನ್ ಮಾಡ್ಬೋದು ಅಂತ. ಅವನು ಪರೀಕ್ಷೆ ಹತ್ರ ಬರುವಾಗ ಮಲಗ್ತಾನೆ ಅಂತಂದ್ರಲ್ಲ, ಅದನ್ನ ದಟ್ ಕ್ಯಾನ್ 2 ರೀತಿಯಲ್ಲಿ ನೋಡ್ಬೋದು. ಅಂದ್ರೆ ಸ್ಟ್ರೆಸ್ ಹೆಚ್ಚಿದ್ರೂ ಅವನು ಬೇಡಪ್ಪ ಈ ಉಸಾಬರಿ ಅಂತ ಮಲಗಬಹುದು, ಇಲ್ಲ ಸ್ಟ್ರೆಸ್ಸೇ ಇಲ್ಲದೆ ಅಂದ್ರೆ ಮೋಟಿವೇಶನೇ ಇಲ್ಲದೆ ಏನೋ ಮಲಗಬಹುದು. 2 ಚಾನ್ಸಸ್ ಇದೆ. ನಿಜವಾಗಿ ಅವನಿಗೆ ಮೋಟಿವೇಶನ್ ಇಲ್ಲದೆ ಇರುವುದಾ, ಅಲ್ಲ ಡಿಸ್ಟ್ರೆಸ್ ಅಂದ್ರೆ ಅತಿಯಾದ ಒತ್ತಡ ಇರುವುದಾ ಅಂತ ನೋಡ್ಬೇಕಾಗಿರೋದು. ಮೋಟಿವೇಶನ್ ಇಲ್ಲ ಅಂದ್ರೆ ಅದಕ್ಕೆ ಬೇರೆ ಮದ್ದು, ಇದು ಚಿಕಿತ್ಸೆ ಬೇರೆ. ಇದಿಲ್ಲ ಏನು ಒತ್ತಡ ಹೆಚ್ಚಾಗಿರೋದು ಅಂದ್ರೆ ಅದಕ್ಕೆ ಚಿಕಿತ್ಸೆ ಬೇರೆ. ಅಂತೂ ಸಹಾಯ ಬೇಕು. ಅರಿವು ಮೂಡಿಸುದು. ಅವರಿಗೆ ಈಗಾಗಲೇ ಹೇಳಿದ್ರು ನಮಗೆ ವಿದ್ಯಾಭ್ಯಾಸ ಇಲ್ಲ ಅನ್ನುವಂಥದ್ದು. ಪ್ರತಿ ಶಾಲೆಯಲ್ಲಿ ಅದಕ್ಕೆ ಒಂದು ಸಿಸ್ಟಮ್ ಇರ್ತದೆ. ಯಾಕೆಂದ್ರೆ ಪ್ರತಿ ನಮ್ಮ ಸ್ಕೂಲ್ ಕ್ಯಾಲೆಂಡರ್ಲಿ ಬರ್ದಿರ್ತೇವೆ ನಾವು. ಪ್ರತಿ ಪೋಷಕರು ಅವಾಗವಾಗ ವಿದ್ಯಾರ್ಥಿಯ ಗುಣಮಟ್ಟ ಅಥವಾ ಏನೇನು ಉಂಟು ಅದನ್ನು ಶಾಲೆಗೆ ಬಂದು ತಿಳ್ಕೊಳ್ಬೇಕು ಅಂತ. ಖಂಡಿತ ಅವರು ಅವಾಗವಾಗ ಶಾಲೆಗೆ ಇದು ಹೀಗೆ ಯಾಕೆ ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ಅವರ ಶಿಕ್ಷಕರ ಬಳಿ, ಯಾಕಂದ್ರೆ ಅವನು ದಿನದ 6-7 ಗಂಟೆಗಳನ್ನು ಶಾಲೆಯಲ್ಲಿ ಕಳೀತಾನೆ. ಹೌದು, ಅವನ ಬಿಹೇವಿಯರ್ ಶಾಲೆಯಲ್ಲಿ ಹೇಗಿದೆ, ಮನೆಯಲ್ಲಿ ಹೇಗಿದೆ, ಅದು ಅಷ್ಟು ಬೇಗ ಅದರ ಬದಲಾವಣೆ ಆಗುದಿಲ್ಲ. ಆಗ ಅವನ ಶಿಕ್ಷಕರಿಗೆ ಹೆಚ್ಚಾಗಿ ಗೊತ್ತಿರ್ತದೆ ಅದು ಏನು ಸಮಸ್ಯೆ ಅನ್ನುವಂಥದ್ದು ಗೊತ್ತಿರ್ತದೆ. ಅದನ್ನು ಅವರು ಅಲ್ಲಿ ಶಾಲೆಗೆ ಹೋಗಿ ಅದನ್ನು ಸರಿಪಡಿಸಿಕೊಂಡು ವಿದ್ಯಾರ್ಥಿಯನ್ನು ಕೂಡ ಕೂರಿಸ್ಕೊಂಡು ಮಾತಾಡಿ ಅನ್ನುವಂಥದ್ದು ಒಂದು ಅದಕ್ಕೆ ಪರಿಹಾರ ಕ್ರಮ. ಆಮೇಲೆ ಅವರು ಸ್ಟ್ರೆಸ್, ಈಗ ಮೇಡಮ್ ತಾನೇ ಹೇಳಿದ್ರು, ಪ್ರತಿ ಪರೀಕ್ಷೆ ಬರುವಾಗ ಅಥವಾ ಈಗ ನಾಳೆ ಅವರು ಹೇಳಿದ್ರು ನಾಳೆ ಪರೀಕ್ಷೆ ಬರುವಾಗ ಅವನು ಮಲಗ್ತಾನೆ ಅಂತ. ಆ ಸ್ಟ್ರೆಸ್ ಅನ್ನುವಂಥದ್ದು ಒಂದು ಹಂತಕ್ಕೆ ಬೇಕು, ಆ ಹಂತಕ್ಕೆ ಬೇಕೇ ಬೇಕು. ಆಗ ನಾವು ಪರೀಕ್ಷೆಗೆ ಜಾಸ್ತಿ, ಉದಾಹರಣೆಗೆ ಶಾಲೆಯ ನೋಟಿಸ್ ಬೋರ್ಡಲ್ಲಿ ಪರೀಕ್ಷೆಯ ಟೈಮ್ ಟೇಬಲ್ ಬಿದ್ದ ಕೂಡಲೇ ನಮಗೆ ಒಂದು ಸ್ಟ್ರೆಸ್ ಉಂಟಾಗ್ತದೆ, ಅದರಲ್ಲಿ ಒತ್ತಡ ಉಂಟಾಗ್ತದೆ. ಪರೀಕ್ಷೆ ಬಂತಲ್ಲ ಅಲರ್ಟ್ ಆಗ್ತಾರೆ, ಅಷ್ಟು ಬೇಕು ಅದು ಅಷ್ಟು ಇದ್ರೆ ಅವನ ಪರೀಕ್ಷೆಯಲ್ಲಿ ಖಂಡಿತ ಕೆಲವರು ಹೇಳ್ತಾರೆ ಸ್ಟ್ರೆಸ್ ಇಲ್ಲದೆ ಅಲ್ಲ, ಅದು ಅಷ್ಟು ಬೇಕು. ಅದು ಆಗ ಚೆನ್ನಾಗಿ ಅವನು ಪರೀಕ್ಷೆಯಲ್ಲಿ ಬರೀತಾನೆ ಅಥವಾ ಬೇರೆ ಕೆಲಸಗಳನ್ನ ಅದನ್ನ ಬದಿಗೆ ಇಟ್ಟು ಅದರ ತನ್ನ ಪಠ್ಯದ ಕಡೆ ಗಮನ ಕೇಂದ್ರೀಕರಿಸ್ತಾನೆ. ಈ ಹುಡುಗ ಈಗ ಚೆನ್ನಾಗಿ ಮಲಗ್ತಾನೆ ಅಂತ ಆದ್ರೆ, ಒಂದು ವಿಷಯ ಅಷ್ಟು ಮಾಡಿ ಕೂಡ ಅವನಿಗೆ 60% ಮಾರ್ಕ್ ಇದೆ ಅಂತ ಆದ್ರೆ ಖಂಡಿತ ಅವನು ಆ ವಿಷಯವನ್ನು ಸರಿಯಾಗಿ ಗ್ರಹಿಸಿಕೊಳ್ತಾ ಇದ್ದಾನೆ. ಆದ್ರೆ ಆ ವಿಷಯ ಗ್ರಹಿಸಿಕೊಂಡು ಆ ಸಮಯದಲ್ಲಿ ಅವನ ವಾತಾವರಣ ಏನುಂಟು ಅದನ್ನು ಸ್ವಲ್ಪ ಬದಲಾವಣೆ ಮಾಡುವಂತ ಅವಶ್ಯಕತೆ ಖಂಡಿತ ಇದೆ. ಪೋಷಕರು, ಯಾಕಂದ್ರೆ ಬೇರೆಯವರಿಂದ ಅದು ಸಾಧ್ಯ ಅಥವಾ ಯಾರೋ ಕೌನ್ಸಿಲರಿಂಗ್ ಇಂದ ಅವರು ವಿದ್ಯಾರ್ಥಿ ಬಂದ ಕೂಡಲೇ ಅಲ್ಲಿ ಸಾಧ್ಯ ಅನ್ನುವಂಥದ್ದಕ್ಕಿಂತ ಅವರ ತಂದೆ ತಾಯಿಗಳೇ ಅದರ ಬಗ್ಗೆ ಸ್ವಲ್ಪ
ತರಬೇತಿ ಅಥವಾ ಅರಿವನ್ನು ಪಡ್ಕೊಂಡ್ರೆ ಖಂಡಿತ ಅವರನ್ನ ಪರಿವರ್ತಿಸಬಹುದು. ಅದು ಸುಲಭ ಸಾಧ್ಯ ಅನ್ನುವಂಥದ್ದು. ಯಾಕಂದ್ರೆ ಅವರು ಹೇಳಿದ್ರು 50ರಿಂದ 60 ಬರ್ತಾನೆ ಅಂತ. ಅದರಿಂದ ಹೌದು, ನನಗೂ ನಾರಾಯಣ ಅವರಿಗೆ ಇನ್ನೊಂದು ಹೇಳ್ಬೇಕಂತ ಅನ್ಸುತ್ತೆ. ಏನಕ್ಕಂದ್ರೆ 60 ಮಾರ್ಕ್ಸಿಗೂ 80 ಮಾರ್ಕ್ಸಿಗೂ ದೊಡ್ಡ ವ್ಯತ್ಯಾಸ ಇಲ್ಲ. ಅದು ನೀವು ಅಂಕವನ್ನ ನಂಬರ್ ಆಗಿ ನೋಡಿದಾಗ ಮಾತ್ರ ಅದು ವ್ಯತ್ಯಾಸ. ಕಲಿಕೆ ಆಗ್ತಾ ಇದೆಯಾ, ಅವನಿಗೆ ಅವನ ಜವಾಬ್ದಾರಿ ಗೊತ್ತಿದೆಯಾ, ಅವನ ವಯಸ್ಸಿಗೆ ತಕ್ಕದ ಉಳಿದೆಲ್ಲ ರೀತಿಯಲ್ಲಿ ಅವನು ಸರಿಯಾಗಿದ್ದಾನ, ಇದು ಇದ್ರೆ ಎಷ್ಟಕ್ಕೂ ಸಾಕು 60 ಮಾರ್ಕ್. ಓಕೆ, ಬಹುಶಃ ವಿದ್ಯಾರ್ಥಿಗಿಂತ ಅವರೇ ಆತಂಕದಲ್ಲಿದ್ದಾರೆ. ಓಕೆ, ನೆಕ್ಸ್ಟ್ ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ. ನಮಸ್ತೆ, ನನ್ನ ಹೆಸರು ಪಂಚಮಿ ಅಂತ. ಹಲೋ, ಸಿದ್ಧವರ್ಕ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ. ತಮ್ಮ ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಹಲೋ 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 ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಮಸ್ತೆ, ನನ್ನ ಹೆಸರು ಪಂಚಮಿ ಅಂತ. ಓಕೆ, ಹೇಳಿ ತಮ್ಮ ಪ್ರಶ್ನೆ ಕೇಳಿ. ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ. ಓಕೆ, ತಮ್ಮ ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ನಾನು ದಿವಸದಲ್ಲಿ ಕೂಡ ಅವತ್ತಾದ ಪಾಠವನ್ನು ಓದ್ತೇನೆ, ಓಕೆ, ಆದ್ರೆ ಎಕ್ಸಾಮ್ ಎಲ್ಲ ಮರ್ತು ಬಿಡ್ತೇನೆ. ಇದಕ್ಕೆ ಪರಿಹಾರ ಏನಂತ ಹೇಳಿ? ಓದಿದ್ದನ್ನ ಬೇಗ ಮರೆತು ಬಿಡ್ತೀರಿ ಅನ್ನುವಂಥದ್ದು ತಮ್ಮ ಸಮಸ್ಯೆ. ಹೌದು. ಓಕೆ, ಉತ್ತರಿಸ್ತಾರೆ, ಕೇಳಿಸ್ಕೊಳ್ಳಿ. ಓದುವಾಗ ಕೆಲವು ಜನ, ನನಗೆ ಗೊತ್ತಿಲ್ಲ ನೀವು ಹೇಗೆ ಓದ್ತೀರಿ ಅಂತ, ಕೆಲವು ಜನ 2 ಗಂಟೆ ಕೂತಲ್ಲೇ ಕೂತು ಓದ್ತಾರೆ. ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು, ಓದುವಾಗ ನಾವು ಗ್ರಹಿಸ್ತೇವೆ. ಓದಿ ಅಂದರೆ ಕಿವಿ, ಕಣ್ಣು, ಸ್ಪರ್ಶದ ಮೂಲಕ ನಾವು ಮೆದುಳಿಗೆ ವಿಷಯಗಳು ಗ್ರಹಿಸ್ತೇವೆ. ಆ ಗ್ರಹಿಸಿದ್ದನ್ನ ಸಂಗ್ರಹಿಸಬೇಕು, ಅಂದರೆ ಅದು ರೆಕಾರ್ಡ್ ಆಗಬೇಕು, ಮುದ್ರಣವಾಗಿ ಉಳಿಬೇಕು ಅಂತಾದರೆ, ಅಂದರೆ ನೆನಪಿನಲ್ಲಿ ಉಳಿಬೇಕು ಅಂತಾದರೆ ಅದಕ್ಕೆ ಬೇಕಾಗುವಂಥ ಒಂದು ನರವಾಹಕ ಇದೆ. ಅದು ನಮ್ಮಲ್ಲಿ 40 ನಿಮಿಷಗಳ ಕಾಲಕ್ಕೆ ಮುದ್ರಣ ಆಗುವಷ್ಟು ರೆಡಿ ಇರ್ತದೆ, ಸ್ಟಾಕ್ ಇರ್ತದೆ. 40 ನಿಮಿಷ ಆಗುವಾಗ ಆ ನರವಾಹಕ ಒಮ್ಮೆ ಎದ್ದು ಮುಗ್ದು ಹೋಗ್ತದೆ. ನೀವು 40 ನಿಮಿಷದ ಬಳಿಕವೂ ಓದ್ತಾ ಹೋದ್ರೆ ಅದು ರೆಕಾರ್ಡ್ ಆಗೋದಿಲ್ಲ. ಹಾಗಾಗಿ ಫಾರ್ ಎವ್ರಿ 40th ಮಿನಿಟ್, ಅಂದ್ರೆ ಅಷ್ಟು ಹೊತ್ತಿನಲ್ಲಿ ನೀವು ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು, ಒಮ್ಮೆ ರಿಕಾಲ್ ಮಾಡಬೇಕು. ಅಷ್ಟರೊಳಗೆ ಏನ್ ಮಾಡಿದ್ದೀವಿ ಅದನ್ನ ರಿಕಾಲ್ ಮಾಡಬೇಕು. ಆಮೇಲೆ ಒಂದ್ ಸ್ವಲ್ಪ 5-10 ನಿಮಿಷ ಬ್ರೇಕ್ ತಗೊಳ್ಬೋದು. ಬ್ರೇಕ್ ಅಂದ್ರೆ ಈಗಿನ ಮಕ್ಳು ಏನ್ ಮಾಡ್ತಾರೆ, ತಕ್ಷಣ ಸ್ಕ್ರೀನ್ ನೋಡ್ಲಿಕ್ಕೆ ಹೊರಡೋದು, ಟಿವಿ ನೋಡೋದು, ಅದಲ್ಲ. ಬ್ರೇಕ್ ಅಂತಂದ್ರೆ ಕಣ್ಣು ಮುಚ್ಚೋದು, ಎಕ್ಸಸೈಸ್ ಮಾಡೋದು, ಸ್ಟ್ರೆಚ್ ಮಾಡೋದು, ಬಾಡಿ ದೂರ ನೋಡೋದು, ಒಂದಿಷ್ಟು ನೇಚರ್ ಏನಾದ್ರು ಏನಾದ್ರು ಇದ್ರೆ ನೋಡೋದು, ಈ ತರ ಮಾಡಿ ಮತ್ತೆ ಓದೋದಕ್ಕೆ ಶುರು ಮಾಡಬೇಕು. ಅದು ಒಂದು ಹೆಲ್ದಿ ಸ್ಟಡಿ ಹ್ಯಾಬಿಟ್. ಹಾಗೆ ಹೆಲ್ದಿ ಸ್ಟಡಿ ಹ್ಯಾಬಿಟ್ಸ್ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ಉತ್ತರ ಸಿಗ್ಬಹುದೇನೋ, ಎಲ್ಲವನ್ನು ನೀವು ನೋಡ್ಕೊಂಡ್ರೆ. ಅವ್ರ ಪ್ರಶ್ನೆ ಕೇಳುವಾಗ ನನಗೊಂದು ಇದು ನೆನಪಾಯಿತು. ಒಂದು ಮನೋವೈಜ್ಞಾನಿಕ ಇದು ಸಂಶೋಧನೆ ನಡೆದದ್ದು. ಈಗಾಗಲೇ ಮೇಡಮ್ ಹೇಳಿದ್ರು 40 ನಿಮಿಷ ಪಾಠ ಅದನ್ನು ಓದಿದ ಕೂಡಲೇ ಒಂದು ವಿರಾಮ. ಅದಕ್ಕೆ ನಾವು ಈ ಪ್ರತಿ ಮನುಷ್ಯನಿಗೆ ಅಥವಾ ವಿದ್ಯಾರ್ಥಿ ಆದವನಿಗೆ ಆ ಹೆಲ್ತ್ ಸ್ಟಡಿ ಹ್ಯಾಬಿಟ್ಸಲ್ಲಿ ನಿಮಗೆ ಗೊತ್ತಿರ್ಬೋದು, ಎಂಡಮೂರಿ ವೀರೇಂದ್ರನಾಥ್ ಅಂತ ತುಂಬ ಅವರು ಖ್ಯಾತ ಬರಹಗಾರರು. ಅವರು ಯಶಸ್ಸುಗೊಳಿಸುವುದು ಹೇಗೆ, ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ಬರೀತಾರೆ ಅವರು, ಇದು ಅಮೆರಿಕಾದ ವಿಶ್ವವಿದ್ಯಾನಿಲಯಗಳಲ್ಲಿ ರಿಸರ್ಚ್ ಮಾಡಿ ಪ್ರೂವ್ ಆಗುವಂತಹ ಘಟನೆ. ಈ ಪ್ರತಿ ವಿದ್ಯಾರ್ಥಿಯು ತನಗೆ ಚಿಂತಾ ಸಮಯ ಅನ್ನುವಂಥದ್ದು ಹೆಸರು ತುಂಬಾ ಚೆನ್ನಾಗಿದೆ ಹೆಸರು. ಅಂದ್ರೆ ನಾನು ಇಡೀ ದಿನ ಓದ್ತೇನೆ ಅಥವಾ ಯಾವುದೋ ಒಂದು ಆಕ್ಟಿವಿಟಿ ಮಾಡ್ತೇನೆ, ಅದರ ಬಗ್ಗೆ ಸಿಂಹಾವಲೋಕನ ಏನೇನು ಮಾಡಿ ಅಥವಾ ನಾನು ಏನು ಓದಿದ್ದು ನನ್ನ ನೆನಪಿದೆ ಅನ್ನುವಂಥದ್ದಕ್ಕೆ ದಿನವೂ ಕೂಡ ಒಂದು 20 ನಿಮಿಷ ಆದರೂ ಅದಕ್ಕೆ ಹಾಗೆ ಮೀಸಲಿಡಬೇಕು. ಆ ಸಮಯದಲ್ಲಿ ಬೇರೆ ಯಾವುದೇ ಕಾರ್ಯಗಳನ್ನು ಮಾಡ್ಲಿಕ್ಕಿಲ್ಲ. ನನ್ನ ಈಗ ಉದಾಹರಣೆಗೆ ಆ ವಿದ್ಯಾರ್ಥಿಗೆ ಮಾತ್ರ ಅಲ್ಲ, ಎಲ್ರಿಗೂ ಬೇಕಾಗ್ತದೆ ಅದು. ಆ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಆ ವಿದ್ಯಾರ್ಥಿಯವರಿಗೆ ಹೇಳಿದ್ರು, ಡೈಲಿ ಓದ್ತೇನೆ, ಅದು ಒಳ್ಳೆಯ ಅಭ್ಯಾಸ, ನಿತ್ಯ ಓದ್ತೇನೆ, ಆವಾಗಿನ ಕೆಲಸ ನಾನು ಅವತ್ತೇ ಮಾಡ್ತೇನೆ, ಆದ್ರೆ ನೆನ್ಪುಳಿತಾ ಇಲ್ಲ ಅನ್ನೋಂಥದ್ದು. ಆ ರಿಕಾಲ್ ಮತ್ತೆ ರೆಕಗ್ನಿಷನ್, ಅದು 2 ವಿಷಯಗಳಿದ್ದಾವೆ. ಆ ಚಿಂತಾಸ ಪ್ರತಿಯೊಬ್ಬ ವಿದ್ಯಾರ್ಥಿಯು ಏನ್ ಮಾಡ್ತಾನೆ ಅಂದ್ರೆ ಓದ್ತಾನೆ, ಮತ್ತೆ ಬೇರೆ ಬೇರೆ ಕೂಡಲೇ ಅವ್ರು ಹೇಳಿದಾಗ ಟಿವಿ ನೋಡ್ತಾನೆ. ಅಲ್ಲಿಗೆ ಈ ಓದಿದ ಎಷ್ಟು ಹೊತ್ತು ಆ ಓದಿದ್ದು ನೆನಪಿರ್ತದೆ, ಆಮೇಲೆ ಮರ್ತು ಹೋಗ್ತದೆ. ಈ ಪ್ರತಿಯೊಬ್ಬ ವಿದ್ಯಾರ್ಥಿ ಆ ಚಿಂತಾ ಸಮಯ, ನಾನು ತುಂಬಾ ವಿದ್ಯಾರ್ಥಿಗಳು ಹೇಳಿಕೊಂಡು ಒಂದು 20 ನಿಮಿಷ ನೀವು ನಿಮಗಾಗಿ ಸಮಯವನ್ನು ಮೀಸಲಿಟ್ಟಿದ್ದೀರಾ ಅಂತ. ಇಲ್ಲ, ತುಂಬಾ ವಿದ್ಯಾರ್ಥಿಗಳು ತುಂಬಾ ಅಲ್ಲ 90% ವಿದ್ಯಾರ್ಥಿಗಳು ಅದನ್ನು ಇರೋದಿಲ್ಲ. ಇನ್ನೊಂದು ತಂತ್ರ ಇದೆ, ನಾವು ಹೇಗೆ ಓದ್ತೇವೆ ಅನ್ನುವಂಥದ್ದಕ್ಕೆ ಇನ್ನೊಂದು ವೈಜ್ಞಾನಿಕವಾಗಿ ಒಂದು ಪುರಾವೆ ಇದೆ. ಈಗ ಶಾಲೆಯಲ್ಲಿ ಏನು ಅಧ್ಯಾಪಕರು ನಮಗೆ ಪಾಠ ಮಾಡ್ತಾರೆ ಅದನ್ನು ನಾವು ಕೇಳಿಸ್ಕೊಳ್ತೇವೆ. ಈಗಾಗಲೇ ನಾವು ಮಾತಾಡಿದ್ವಿ ಅದರ ಬಗ್ಗೆ, ಅಡಿಟರಿ ಅಂತ, ಕಿವಿ ಮೂಲಕ ನಾವು ಕೇಳ್ಕೊಳ್ತೇವೆ. ಅಲ್ಲಿಗೆ ಅಂತೆ ಸುಮಾರು 40% ನಮ್ಮ ಮೆದುಳಿಗೆ ಅದು ಆ ಮಾಹಿತಿ ಹೋಗ್ತದೆ, ಅದು ನೆನಪಿರ್ತದೆ ಸ್ವಲ್ಪ ದಿನಗಳ ಕಾಲ. ಅದೇ ವಿದ್ಯಾರ್ಥಿ ಶಿಕ್ಷಕ ಹೇಳಿದ್ದನ್ನ ನಾವು ಪ್ರತಿ ಶಾಲೆ ಹೇಳ್ತೇವೆ ನೋಟ್ಸ್ ಬರ್ಕೊಳ್ಳಿ ಅಂತ. ಆ ನೋಟ್ಸ್ ಅನ್ನಾಗಿ ಅವನು ಕೇಳಿದ್ದನ್ನ ಬರ್ಕೊಂಡ್ರೆ ಆ ನೆನಪಿನ ಶಕ್ತಿ 40% ಇದ್ದದ್ದು 60ಕ್ಕೆ ಇರ್ತದೆ. ಅದೇ ಆ ವಿದ್ಯಾರ್ಥಿ ಶಿಕ್ಷಕ ಹೇಳಿದ್ದನ್ನ
ಕೇಳಿ ಅದನ್ನು ಬರ್ಕೊಂಡು ಅವ ಇನ್ನೊಮ್ಮೆ ಅದನ್ನು ಓದಿದ್ರೆ ರೀಪ್ರಾಕ್ಟೀಸ್ ಅದು 70ಕ್ಕೆ ಹೋಗ್ತದೆ. ಅದೇ ಅದನ್ನು ಕೇಳಿ ಬರ್ಕೊಂಡು ಓದಿ ನಾವು ಗ್ರೂಪ್ ಸ್ಟಡಿ ಅಂತ ಕರೀತೇವೆ. ಬೇರೆ ವಿದ್ಯಾರ್ಥಿಗಳ ಎದುರು ನಾನೇನು ಇವತ್ತು ಓದಿದ್ದೇನೆ ಅದನ್ನು ನಾನು ಪಾಠ ಮಾಡೋದು, ನಾನು ಶಿಕ್ಷಕನಾಗಿ ಒಂದು ಪಾಠ ಮಾಡೋದು. ಆದರೆ ಅವನು ಬೇಕು ಅಂತ ಹೇಳಿದ್ರು ಮರೆಯುವುದಿಲ್ಲ ಲಾಸ್ಟಿಗೆ ಪರೀಕ್ಷಾ ಸಮಯದಲ್ಲಿ. ಚೆನ್ನಾಗಿ ಹೇಳಿದ್ರಿ. ತುಂಬಾ ಬೇಕು ಅಂತ ಮರೆಯುವುದಿಲ್ಲ ಅಂತೆ ನಾವು ಹೇಳಿ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೇಲ್ ಇನ್ ದ ಎಕ್ಸಾಮ್. ಫೇಲ್ ಆಗ್ಲಿಕ್ಕೆ ತುಂಬಾ ಕಷ್ಟ, ಯಾಕಂದ್ರೆ ಅದು ಅವನಿಗೆ ಅಪ್ರಯತ್ನ ಪೂರ್ವಕವಾಗಿ ಆ ಉತ್ತರ ಬಂದುಬಿಡ್ತದೆ. ಯಾಕಂದ್ರೆ ನಾನು ಅದನ್ನು ಅರ್ಧ ಗಂಟೆ ನನ್ನ ವಿದ್ಯಾರ್ಥಿಗಳಿಗೆ, ನನ್ನ ಸಹಪಾಠಿಗಳಿಗೆ ಪಾಠ ಮಾಡಿದ್ದೇನೆ. ಅದೇ ಆ ಚಿಂತೆ, ಅದು ಸಮಯ ಏನುಂಟು ನನ್ನ ಸಮಯ, ಅದನ್ನು ನಾನು ಈಗ ಅಥವಾ ಒಂದು ವೇಳೆ ಫ್ರೆಂಡ್ಸ್ ಅಥವಾ ಯಾರು ಇಲ್ಲದಿದ್ರು ಸುಮ್ಮನೆ ಮನೆಯಲ್ಲಿ ನಾನೊಂದು ಗೋಡೆಯ ಮುಂದೆನೋ ಜೋರಾಗಿ ಓದುವ ಮೂಲಕನೋ ಅದನ್ನು ಆ ಥರ ಪ್ರಾಕ್ಟಿಸ್, ಅವರೀಗ ಒಳ್ಳೆ ಅಭ್ಯಾಸವನ್ನು ರೂಢಿಸ್ಕೊಂಡಿದ್ದಾರೆ, ನಿತ್ಯ ಅದನ್ನು ಓದ್ತಾ ಇರೋದು. ಅದನ್ನು ಈ ಥರ ಅವರು ಮಾಡಿದರೆ ಖಂಡಿತ ಅವರಿಗೆ ಬೇಕಾದ ಯಶಸ್ಸು ಬೇಗನೆ ಸಿಗ್ತದೆ ಅನ್ನುವಂಥದ್ದು ಆತಂಕವನ್ನು ಬಿಟ್ರೆ, ಹೀಗೆ ಓದ್ತಾ ಮತ್ತೆ ಆತಂಕವನ್ನು ಬಿಟ್ರೆ ಮಾತಾಡೋಣ. ಬಹುಶಃ ತಮ್ಮ ಪ್ರಶ್ನೆಗೆ ಉತ್ತರ ದೊರಕಿತು ಅಂತ ಭಾವಿಸ್ತೇವೆ ಮೇಡಮ್. ನೆಕ್ಸ್ಟ್ ಕಾಲರ್. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಕವಿತಾ ಅಂತ, ಪುತ್ತೂರಿಂದ. ಹೇಳಿ ಸವಿತಾ ಅವರೇ, ತಮ್ಮ ಪ್ರಶ್ನೆ ಕೇಳಿ. ಸರ್, ಇದು ಎಕ್ಸಾಮ್ ಟೈಮಲ್ಲಿ ಫುಡ್ ಎಲ್ಲ ಹೇಗೆ ತಗೊಳ್ಬೇಕು? ಜಾಸ್ತಿ ಫುಡ್ ತಗೊಂಡ್ರೆ ಎಲ್ಲ ಓದ್ಲಿಕ್ಕೆ ಕಷ್ಟ ಆಗ್ತದೆ ಅಂತೆಲ್ಲ ಹೇಳ್ತಾರೆ. ಹಾಗೆ ಫುಡ್ಡಿನ ಒಂದು ಕ್ರಮ ಹೇಗೆ ಅಂತ, ಆಹಾರದ ಕ್ರಮಗಳು ಹೇಗೆ ಪರೀಕ್ಷಾ ಸಮಯದಲ್ಲಿ? ಹೌದು. ಎಸ್, ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ ಸವಿತಾ ಅವರೇ. ನೀವು ಆಹಾರ ಯಾವಾಗಲೂ ಹೆಲ್ದಿ ಹ್ಯಾಬಿಟ್ಸ್ ಅಂತ ಹೇಳೋದ್ರಲ್ಲಿ ಹೇಗೆ ನಾವು ಆಹಾರ, ನಿದ್ರೆ, ನೀರು, ವ್ಯಾಯಾಮ, ಎಂಟರ್ಟೈನ್ಮೆಂಟ್, ಮನೋರಂಜನೆ ಮತ್ತು ವಿಶ್ರಾಂತಿ, ಇದು ಎಲ್ಲವೂ ಯಾವಾಗಲೂ ಒಂದು ಹದದಲ್ಲೇ ಇರಬೇಕು. ಪರೀಕ್ಷಾ ಸಮಯದಲ್ಲಿ ಅಂತ ಮಹತ್ತರ ಬದಲಾವಣೆಗಳನ್ನು ಮಾಡಲಿಕ್ಕೆ ಹೋಗೋದು ಅಷ್ಟು ಉಚಿತವಾದದ್ದು ಅಂತ ನನಗನ್ಸೋದಿಲ್ಲ. ಆಹಾರ ನಮಗೆ ಪ್ರೋಟೀನ್ ಬೇಕು, ಕಾರ್ಬೋಹೈಡ್ರೇಟ್ ಬೇಕು, ಎಲ್ಲ ಲಿಮಿಟ್ನಲ್ಲಿ ಬೇಕು. ಎಷ್ಟು ಬೇಕೋ ಅಷ್ಟೇ ಬೇಕು. ಸಮತೂಕದ ಆಹಾರ ತಿನ್ನಬೇಕು, ಹಣ್ಣು ತಿನ್ನಬೇಕು, ತರಕಾರಿ ತಿನ್ನಬೇಕು, ಫೈಬರ್ ಬೇಕು, ಎಲ್ಲನೂ ಬೇಕು. ಆದರೆ ಊಟ ಅಂದರೆ ತುಂಬ ಹಸಿವೆ ಆಗುವಲ್ಲಿವರೆಗೆ ಊಟ ಮಾಡಲಿಕ್ಕಿಲ್ಲ. ಆಮೇಲೆ ಹೆವಿಯಾಗಿ ಊಟ ಮಾಡೋದು, ಸಿಕ್ಕಾಪಟ್ಟೆ ಊಟ ಮಾಡೋದು, ಇದೆಲ್ಲ ಸರಿಯಲ್ಲ. ಅದು ಬಿಟ್ಟು ದೈನಂದಿನ ಇದು ಒಂದು ಟೈಮ್ ಟೇಬಲ್ ಥರ ಒಂದು ಚೆನ್ನಾಗಿ ಇಟ್ಟುಕೊಳ್ಳೋದು ಇದೆಯಲ್ಲ, ಅದು ಖಂಡಿತವಾಗಿಯೂ ಪರೀಕ್ಷೆ ಸಮಯಕ್ಕೂ ನಿತ್ಯಕ್ಕೂ ಪ್ರತಿದಿನಕ್ಕೂ ಅದು ಸರಿಯಾದ್ದು ಅಂತ ಹೇಳಿದ ಹಾಗೆ. ಆ ಪರೀಕ್ಷೆಯ ಸಮಯದಲ್ಲಿ ಇದು ಅವರು ಹೇಳಿದ್ದು ಈಗ ಒಳ್ಳೆಯ ಪಾಯಿಂಟ್. ಆರೋಗ್ಯವನ್ನ ನಾವು ಮೇಂಟೈನ್ ಮಾಡೋದಿದೆಯಲ್ಲ, ತುಂಬಾ ಚೆನ್ನಾಗಿ ಒಳ್ಳೆ ಕಾರ್ಯಕ್ರಮ. ಯಾಕಂದ್ರೆ ಅನೇಕ ವಿದ್ಯಾರ್ಥಿಗಳು ನಾವು ಬರ್ತೇವೆ, ನಮ್ಮ ಪರೀಕ್ಷೆಯಲ್ಲಿ ನನಗೆ ಕಡಿಮೆ ಮಾರ್ಕ್, ಯಾಕಂದ್ರೆ ಮೊದಲನೇ ದಿನ ನನಗೆ ಜ್ವರ ಇತ್ತು, ಅಥವಾ ಆ ಜ್ವರ ಇಲ್ಲದೆ ಇರ್ತಿದ್ರೆ ನಾನು ಚೆನ್ನಾಗಿ ಮಾಡ್ತಿದ್ದೆ, ಅಥವಾ ನಂದು ಹೊಟ್ಟೆ ಅಜೀರ್ಣ ಏನಾದ್ರು ಹಾಳಾಯಿತು ಪರೀಕ್ಷೆ ಹಾಲಿಗೆ ಹೋಗುವಾಗ. ಯಾಕಂದ್ರೆ ಈ ದೈಹಿಕ ಕಾರಣಗಳಿಂದಾಗಿ ಅದು ಮಾನಸಿಕ ಅದಕ್ಕೆ ಖಂಡಿತ ಅದು ಪರಿಣಾಮ ಉಂಟು ಮಾಡ್ತದೆ. ನಾಳೆ ಪರೀಕ್ಷೆಯ ಉತ್ತರ ಬರೆಯುವುದಕ್ಕೆ ಖಂಡಿತ ಪರಿಣಾಮ ಉಂಟು ಮಾಡ್ತದೆ. ಏನು ಹೆಲ್ತಿ ಹ್ಯಾಬಿಟ್ಸ್ ಅಂತ ಕರಿತೇವೆ, ಅದರಲ್ಲಿ ಒಳ್ಳೆಯ ಆಹಾರವನ್ನು ಅನೇಕ ವಿದ್ಯಾರ್ಥಿಗಳ ಇನ್ನೊಂದು ಇದೆ. ಏನಂದ್ರೆ ಪರೀಕ್ಷೆಗೆ ತುಂಬಾ ಲೇಟ್ ನೈಟ್, ರಾತ್ರಿ 12 ಗಂಟೆವರೆಗೆ ಓದಬೇಕು. ಅದಕ್ಕಾಗಿ ಜಾಸ್ತಿ ಕಾಫಿ ಅಥವಾ ಅಂಥ ಪಾನೀಯಗಳನ್ನು ಕುಡಿಯುವಂಥದ್ದು. ಮತ್ತು ಈಗಿನ ಹೊಸ ಟ್ರೆಂಡ್ಗಳು ಏನಂದ್ರೆ ಆ ಎನರ್ಜಿ ಡ್ರಿಂಕ್ ಅನ್ನುವಂಥದ್ದು ಸಿಗ್ತದೆ, ಅದನ್ನು ಕುಡಿಯುವಂಥದ್ದು. ಅದರ ಮೂಲಕ ನಾನು ಜಾಸ್ತಿ ಹೊತ್ತು ನನ್ನ ಆ ಬಯೋಲಾಜಿಕಲ್ ಸೈಕಲ್ ಏನಿದೆ, ನಿತ್ಯದ ನನ್ನ ನಿದ್ರೆ 6 ಗಂಟೆನೋ ನಾನು 7 ಗಂಟೆ ನಿದ್ರೆ ಮಾಡ್ತೇನೆ. ಅದನ್ನು ಪರೀಕ್ಷೆಯ ಸಮಯದಲ್ಲಿ ಮಾತ್ರ ಅದನ್ನು ಪರಿವರ್ತಿಸಿಕೊಂಡು, ಆ ಪರಿವರ್ತಿಸಬೇಕಾದ್ರೆ ಅದಕ್ಕೆ ಏನಾದರೂ ಬೇಕು, ಅದು ಕುಡಿಲಿಕ್ಕೆ ಕಾಫಿಯ ಟೀಯ ಅಂತಹದ್ದನ್ನು ಕುಡಿಕೊಂಡು ನಿದ್ರೆಗೆಟ್ಟು ಓದುವಂತಹದ್ದು ಒಂದು ಅಭ್ಯಾಸ ತುಂಬಾ ವಿದ್ಯಾರ್ಥಿಗಳು ರೂಢಿಸಿಕೊಳ್ತಾರೆ. ಯಾಕಂದ್ರೆ ಅಷ್ಟವರೆಗೆ ಅವರದೊಂದು ನಮ್ಮ ದೇಹದಲ್ಲಿ ಒಂದು ನಾವು ಬಯೋಲಾಜಿಕಲ್ ಕ್ಲಾಕ್ ಅಂತ ಕರಿತೇವೆ, ಒಂದು ಜೈವಿಕ ಗಡಿಯಾರ ಇರ್ತದೆ. ನಾವು ತನ್ನಷ್ಟಕ್ಕೆ ನಾವು ನಿತ್ಯ ಏನು ನಿದ್ದೆಗೆ ಜಾರ್ತೇವೆ ಆ ಸಮಯಕ್ಕೆ ನಮ್ಗೆ ಕಣ್ಣು ಬಂದೇ ಬರ್ತದೆ. ಆದ್ರೆ ಈ ಒಂದು 15 ದಿನ ಚೇಂಜ್ ಆದಾಗ ನಾವು ಮಾಡ್ಕೊಳ್ಳೋದು. ಯಾಕಂದ್ರೆ ನನಗೆ ಪರೀಕ್ಷೆಗಾಗಿ ಇದನ್ನು ನಾನು ಪರಿವರ್ತಿಸಿಕೊಳ್ಳೋದು, ನನಗೆ ನಿದ್ದೆ ಬರ್ತದೆ, ಬರದೇ ಇರುವ ಹಾಗೆ ಇಂಥ ಯಾವ್ದನ್ನಾದ್ರೂ ಅಭ್ಯಾಸ ಮಾಡಿಕೊಳ್ಳೋದು. ಹಾಗೇನಾಗ್ತದೆ ಅಂದ್ರೆ ಈ ದೈಹಿಕ ಚಟುವಟಿಕೆ ಅದು ಬದಲಾವಣೆ ಆದದ್ರಿಂದಾಗಿ ನಮ್ಮ ದೇಹ ಅಷ್ಟು ಸುಲಭವಾಗಿ ಅದಕ್ಕೆ ಒಗ್ಗಿಕೊಳ್ಳೋದಿಲ್ಲ. ಅದೇನಾಗ್ತದೆ ಅಂದ್ರೆ ಆ ಮಾನಸಿಕತೆಗೆ ಪರಿಣಾಮ ಬೀಳ್ತದೆ. ಹಾಗಾಗಿ ಒಂದು ವೇಳೆ ಪರೀಕ್ಷೆಯಲ್ಲಿ ಆ ದಿನ ಆರೋಗ್ಯ ಕೆಟ್ಟರೆ ನಿಜವಾಗಿ ಆ ದಿನ ಅತ್ಯಂತ ಒಳ್ಳೆ, ಅದು ಮುಖ್ಯವಾದ ಸಮಯ. ಅಲ್ಲಿಗೆ ಇಡೀ ವರ್ಷ ಕೆಲಸ ಮಾಡಿದ್ದು ಪೂರ ವೇಸ್ಟ್ ಆಗಿ ಹೋದಿತ್ತು. ಅದರಿಂದ ಈ ಪರೀಕ್ಷೆಗೆ ಎಷ್ಟು ದಿನ, ತುಂಬಾ ದಿನ ಇರುವಾಗಲೇ ಅಥವಾ ನಿಜವಾಗಿ ತುಂಬಾ ದಿನ ಇರುವಾಗಲ್ಲ, ವಿದ್ಯಾರ್ಥಿ ಜೀವನದ ಪೂರ ಒಂದು ನಿರ್ಧರಿತ ಆಹಾರ ಕ್ರಮವನ್ನ, ಒಂದು ಆರೋಗ್ಯಕರ ಕ್ರಮವನ್ನ, ಒಂದು ಅತಿಯಾದ ಹೆಚ್ಚಾಗಿ ರಾತ್ರಿ ಕೆಲವರು ಇದ್ದಾರೆ ತುಂಬಾ ಊಟ ಮಾಡೋರು, ಅಥವಾ ಬೇರೆ ಬೇರೆ ಐಸ್ ಕ್ರೀಮ್ ಇಂದ ಹಿಡಿದು ಬೇರೆ ಬೇರೆ ವಿಷಯಗಳನ್ನು ತಿನ್ನುವವರು,
ಯಾಕಂದ್ರೆ ಖುಷಿ ಕೊಡ್ತದೆ, ಬೇರೆಯವರ ಫ್ರೆಂಡ್ಸ್ ಜೊತೆ ಹೋಗುವಾಗ ಒಂದು ಖುಷಿ ಆಗ್ತದೆ. ಒಂದು ಪರೀಕ್ಷೆ ಆಯಿತು, ಚೆನ್ನಾಗಿತ್ತು ಪರೀಕ್ಷೆ, ಅದಕ್ಕಾಗಿ ನಾವು ಒಂದು ಹೋಟ್ಲಿಗೆ ಪಾರ್ಟಿ ಮಾಡುವ. ಯಾಕಂದ್ರೆ ಮರುದಿನ ಇನ್ನೊಂದು ಪರೀಕ್ಷೆ ಇದೆ. ಯಾಕಂದ್ರೆ ಅದು ಒಂದು ಥರ ಈ ಸಂಗೀತಗಾರನಿಗೆ ಅದು ಕಚೇರಿಯಲ್ಲಿ ಕೂತ ಹಾಗೆ, ಒಂದು ಸ್ವಲ್ಪ ಅವನು ತಣ್ಣೀರು ಅಥವಾ ಕುಡಿದು ಗಂಟಲು ಹಾಳು ಮಾಡಿಕೊಂಡ್ರೆ ಇಡೀ ಕಚೇರಿಯ ಒಂದು ಹೋಯ್ತು. ಅಂಥದ್ದು ಇದು ವಿದ್ಯಾರ್ಥಿ ಹಾಗೆ ಆ ಶಾಲೆಯ ಪರೀಕ್ಷೆಯ ಕೇಂದ್ರಕ್ಕೆ ಒಳಗೆ ಹೋಗುವಾಗ ಅವನ ಮಾನಸಿಕ ತಯಾರಿ ಎಷ್ಟು ಮುಖ್ಯನೋ, ಪರೀಕ್ಷೆಗೆ ಓದುದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಅವನ ಆರೋಗ್ಯವನ್ನ ನೋಡಿಕೊಳ್ಳುವುದು. ಅದನ್ನು ಖಂಡಿತವಾಗಿ ಈ ಹೆಚ್ಚಾಗಿ ಹಣ್ಣು, ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ ಇಂಥ ಇದ್ದ. ಮತ್ತೆ ಇನ್ನೊಂದು ಸಾಮಾಜಿಕವಾಗಿ ಸಾಧಾರಣ ನಾವು ಮನೆಯಲ್ಲಿ ಒಂದು ಒಳ್ಳೆಯ ಆರೋಗ್ಯ ಆಹಾರ ಕ್ರಮವನ್ನು ರೂಢಿಸಿಕೊಂಡಿರ್ತೇವೆ. ನನ್ನ ಮೈಗೆ ಅಥವಾ ನನ್ನ ದೇಹಕ್ಕೆ ಏನು ಹೋಗ್ತದೆ ಅದು ನಮಗೆ ಗೊತ್ತಿರ್ತದೆ ಯಾವುದು ಅಂತ. ಅದನ್ನೇ ಮಿತಿಯಲ್ಲಿ ಆ ದಿನ ಅಷ್ಟು ಸ್ವಲ್ಪ ಸಮಯಗಳ ಪ್ರಾಕ್ಟೀಸ್ ಮಾಡೋದ್ರಿಂದ, ಯಾಕಂದ್ರೆ ಅಷ್ಟು ಸ್ವಲ್ಪ ತಡ್ಕೊಂಡ್ರೆ ಮತ್ತೆ ಅದನ್ನ ಬೇಕಾದ್ರೆ ಪರೀಕ್ಷೆ ಎಲ್ಲ ಮುಗ್ದ ಮೇಲೆ ಒಂದು ದಿನ ಹೋಗಿ ಖಂಡಿತ ಬೇಕಾದ ಹಾಗೆ ಊಟ ಮಾಡಬಹುದು. ಯಾಕಂದ್ರೆ ಆ ಸಮಯ ಮತ್ತೆ ಬರುವುದಿಲ್ಲ. ಈ ಕಂಪ್ಯೂಟರ್ನಾಗ ಅಂಡು ಬಟನ್ ಮತ್ತೆ ಇಲ್ಲ, ಒಮ್ಮೆ ಅದು ಪರೀಕ್ಷೆ ಆಗಿ ಹೋದ್ರೆ ಮತ್ತೆ ಅದು ಪುನಃ ಸಿಗೋದಿಲ್ಲ ನಮಗೆ. ಅದರಿಂದ ಅದಕ್ಕಾಗಿ ನಾವು ಅದನ್ನ ಆರೋಗ್ಯಕರವಾಗಿ ರೂಢಿಸಿಕೊಳ್ಳುವಂತಹದ್ದು ಒಳ್ಳೆಯದು ಅಗತ್ಯ ಅಂತ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹಲೋ ಹಲೋ ವಾಸುದೇವ್ ಅವರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹೌದು, ನೆಲ್ಯಾಡಿಯಿಂದ. ನೆಲ್ಯಾಡಿಯಿಂದ. ಎಸ್, ಮಾತಾಡಿ ಸರ್, ತಮ್ಮ ಪ್ರಶ್ನೆ ಕೇಳಿ. ನಮ್ಮ ಪ್ರಶ್ನೆ ಇವರಿಗೆ ಮೇಡಮ್ಗೆ. ಎಸ್, ಕೇಳಿ ಸರ್. ನಮಗೆ ಮಕ್ಕಳಿಗೆ ಎಕ್ಸಾಮ್ ಅಂತ ಬರುವಾಗ ಮಾತ್ರ ತಯಾರಿ ಮಾಡ್ತಾರಲ್ಲ, ಅವರಿಗೆ ನಿಮ್ಮೊಂದು ಕಿವಿ ಮಾತು, ಮತ್ತೊಂದು ಮ್ಯಾಥ್ಸ್ ಅಲ್ಲಿ ಅವರಿಗೆ ಹೇಗೆ ಸ್ಟಡಿ ಮಾಡ್ಬೇಕು ಅಂತ. ಮ್ಯಾಥ್ಸ್ ಕೆಲವು ಮಾಡಿದ್ರು ಕೂಡ ಕನ್ಫ್ಯೂಸ್ ಆಗ್ತದೆ, ಅದು ಕನ್ಫ್ಯೂಸ್ ಆಗದಕ್ಕೆ ಹೇಗೆ ಸ್ಟಡಿ ಮಾಡ್ಬೇಕು ಅಂತ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಹಲೋ ಸರ್. ಹಲೋ ನಮಸ್ತೆ. ನಮಸ್ತೆ. ಪ್ರಶ್ನೆ ನನಗೆ ಅರ್ಥ ಆಗಿರೋದು ಹೀಗೆ, ಸರಿ ಇದೆಯಾ ಹೇಳಿ. ಪರೀಕ್ಷೆಗೆ ಅಂತಲ್ಲ, ಅಲ್ಲದಿದ್ರು ಒಂದು ಹೆಲ್ದಿ ಸ್ಟಡಿ ಹ್ಯಾಬಿಟ್ ಅಂತ ಅಥವಾ ಒಂದು ಚೆನ್ನಾಗಿ ಕಲಿಕೆ ಆಗುವ ಹಾಗೆ ವಿದ್ಯಾರ್ಥಿಗಳು ಏನ್ ಮಾಡಬೇಕು, ಹೌದು, ಮತ್ತು ಮ್ಯಾಥ್ಸ್ ನಲ್ಲಿ ಚೆನ್ನಾಗಿ ಮಾಡೋದು ಹೇಗೆ ಅಂತ ಅಲ್ವಾ? ಹೌದು. ಈಗ ಎಸ್ಪೆಷಲಿ ನಾನೀಗ ಹೈಸ್ಕೂಲ್ ಸೆಕ್ಷನ್ಗೆ 8th 9th 10th ಗೆ ಕೇಳ್ತಾ ಇರೋದು. ನಮ್ಮ ವಿದ್ಯಾರ್ಥಿಗಳಿದ್ದಾರೆ, ಮ್ಯಾಥ್ಸ್ ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೇಗೆ ಸರ್, ಅದರಲ್ಲಿ ಕೂಡ ಬೀಜಗಣಿತ, ಅದನ್ನು ಹೇಗೆ ಸಾಲ್ವ್ ಮಾಡಬಹುದು ಬಗ್ಗೆ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ ಸರ್. ಮ್ಯಾಥ್ಸಿನ ಬಗ್ಗೆ ಹೇಳೋದಾದ್ರೆ, ಮ್ಯಾಥ್ಸ್ ಕಷ್ಟ ಅಂತ ಹೇಳುವವರು ತುಂಬಾ ಜನ ಇರ್ತಾರೆ. ಅದರಲ್ಲಿ ಅರ್ಧಾಂಶಕ್ಕಿಂತಲೂ ಹೆಚ್ಚು ಜನ ಕಷ್ಟ ಅಂತ ಅವರು ತಿಳ್ಕೊಂಡಿರ್ತಾರೆ. ಅವರು ತುಂಬಾ ಮ್ಯಾಥ್ಸ್ ನನಗೆ ಕಷ್ಟ ಅಂತ ಅವರು ನಂಬಿದ್ದಾರೆ, ಅಥವಾ ಅವರನ್ನು ಬೇರೆಯವರು ನಂಬಿಸಿದ್ದಾರೆ. ಅಂದ್ರೆ ನಿನಗೆ ಮ್ಯಾಥ್ಸ್ ಆಗುದಿಲ್ಲ, ನಿನಗೆ ಮ್ಯಾಥ್ಸ್ ಕಷ್ಟ ಅಂತ ಹಾಗೆ ಹೇಳಿನೇ ಅವರಿಗೆ ಮ್ಯಾಥ್ಸ್ ಕಷ್ಟ ಆಗುವ ತರ ಆದವರು ಒಂದಷ್ಟು ಜನ. ಇನ್ನೊಂದು, ಅದಕ್ಕೊಂದು ಕಂಟಿನ್ಯೂಟಿ ಬೇಕು. ಅಂದ್ರೆ ಅದಕ್ಕೆ ಫೌಂಡೇಶನ್ ಗಟ್ಟಿ ಇಲ್ಲದೆ ಮುಂದಿನ ಪಾಠವನ್ನು ಚೆನ್ನಾಗಿ ಮಾಡೋದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವರೀಗ ಆನ್ಲೈನ್ ಕ್ಲಾಸ್ ಇರುವಾಗ ಆಗಿರಬಹುದು, ಅಥವಾ ಯಾವುದೋ ಕ್ಲಾಸಲ್ಲಿ ಅವರು ನಿಗ್ಲೆಕ್ಟ್ ಮಾಡಿರ್ಬೋದು, ಅಥವಾ ಅವರಿಗೆ ಒಳ್ಳೆಯ ಪಾಠ ಸಿಕ್ಕಿಲ್ಲದೆ ಇರಬಹುದು. ಆದ್ರಿಂದ ಅವರಿಗೆ ಅದೀಗ 2 ವರ್ಷ ಆನ್ಲೈನ್ ಕ್ಲಾಸ್ ಬಂತಲ್ಲ, ಹೌದು, ಆಮೇಲೆ ಮಕ್ಕಳ ಪ್ರಗತಿ ಕಮ್ಮಿ ಆಗಿದೆ. ಹೌದು, ಫೌಂಡೇಶನ್ ಗಟ್ಟಿ ಇಲ್ಲದೆ ಫೌಂಡೇಶನ್ ಗಟ್ಟಿ ಇಲ್ಲದಕ್ಕೆ ಅವರಿಗೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ಯಾವ ಥರದಲ್ಲಿ ಅವ್ರಿಗೆ ಹೇಳ್ಕೊಡ್ಬೇಕಂತಂದ್ರೆ, ಮೊದಲಿಗೆ ಆತಂಕ ದೂರ ಮಾಡಬೇಕು. ಮ್ಯಾಥ್ಸ್ ನಿನಗೆ ಸಾಧ್ಯ ಆಗ್ತದೆ, ಅದು ಅಂಥ ಕಷ್ಟದ್ದೇನಲ್ಲ ಅಂತ ಬಂದು, ಆಮೇಲೆ ಅದನ್ನು ಇಂಟ್ರೆಸ್ಟಿಂಗ್ ಆಗಿ ಕಲಿಸಬೇಕು. ಕಷ್ಟದ್ದು ಅಂತ ಕಲಿಸೋ ಬದಲು ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಇದು ಆಟದ ಥರ ಇದೆ ಅಂತ ಕಲಿಸಿ ಅದರಲ್ಲಿ ಆಸಕ್ತಿ ಹುಟ್ಟಿಸುವ ಒಂದು ಟೀಚರ್ ಸಿಗಬೇಕು ಅವರಿಗೆ. ಆಸಕ್ತಿ ಹುಟ್ಟಿದಾಗ ಅವರು ಮತ್ತೆ ಅದರಲ್ಲಿ ಕಲಿಯೋದಕ್ಕೆ ಸಾಧ್ಯ ಇದೆ. ಮತ್ತು ಬ್ಯಾಕ್ಲಾಗ್ ಏನು ಫೌಂಡೇಶನ್ ತಪ್ಪಿದೆ ಅದನ್ನು ಗಟ್ಟಿ ಮಾಡಿಕೊಂಡು ಮತ್ತಿಂದು ಪಾಠವನ್ನು ಹೋಗಬೇಕು. ಹಾಗೆ ಮಾಡಿದರೆ ಸಹಾಯ ಆಗ್ಬಹುದು ಅಂತ ನನಗನ್ಸುತ್ತೆ. ಆಗಲೇ ನಾವು ವಿಜುವಲ್ ಅಂತ ಮಾತಾಡಿದ್ವಿ, ಗಣಿತ ಅನ್ನುವಂಥದ್ದು 2 ವರ್ಷದ ಆನ್ಲೈನ್ ಕ್ಲಾಸ್ ಬಂತಲ್ಲ, ಆಮೇಲೆ ಅವ್ರಿಗೆಲ್ಲ ಒಂದಷ್ಟು ವ್ಯತ್ಯಾಸಗಳಾಗಿದೆ. ಹೌದು ಹೌದು, ಆನ್ಲೈನ್ ಕ್ಲಾಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಾನು ಕೇಳ್ತೇನೆ, ನನ್ನ ಮಗಳಿಗೆ ಪೈಆರ್ಎಚ್ ಅಂದ್ರೆ ಏನು ಅಂತೇಳಿ ಗೊತ್ತಿರ್ಲಿಲ್ಲ. ಅದಂದ್ರೆ ಸಿಲೆಬಸ್ ಅಲ್ಲಿ ತಗೊಂಡಿರ್ಲಿಲ್ಲ 2 ವರ್ಷ. ಹಾಗೆ ಇಂಥದ್ದೆಲ್ಲ ಡೌಟ್ ಇಂದ ನೀವು ಹೇಳಿದಾಗೆ ಫೌಂಡೇಶನ್ ಸರಿ ಆಗ್ಲಿಲ್ಲ. ಹೌದು, ಏನ್ ಮಾಡ್ಬೋದು ಮೇಡಮ್ ಈ ಪ್ರಸ್ತುತ ಈ ಸಮಯದಲ್ಲಿ?
ಎಸ್ ಹೇಳಿ ಸರ್. ಈ ಗಣಿತ ಅನ್ನುವ ಸಬ್ಜೆಕ್ಟ್ ಹಾಗೆ, ಅದು ಏನಂದ್ರೆ ನಮ್ಮ ಒಂದು ಈ ಸರಪಳಿ ಚೈನ್ ಇದ್ದ ಹಾಗೆ. ನೀವು ಒಂದು ಕೊಂಡಿಯಲ್ಲಿ ತಪ್ಪಿದ್ರೆ ಅದು ಮುಂದಕ್ಕೆ ಅರ್ಥ ಆಗುದಿಲ್ಲ ಮತ್ತೆ, ಯಾಕಂದ್ರೆ ಆ ಸೂತ್ರಗಳ ಆಧಾರದ ಮೇಲೆ ಮುಂದಿನ ಸೂತ್ರಗಳ ಮುಂದಿನ ಗಣಿತ ಬೇರೆ ಅದು ನಡ್ಕೊಂಡು ಹೋಗುವಂಥದ್ದು. ಅದರಿಂದ ಅವ್ರು ಹೇಳಿದಾಗ ಈಗ ಪಂಚಾಂಗ ಅದು ಸರಿ ಇಲ್ಲದಿದ್ರೆ ಅದು ಮುಂದೆ ಕಷ್ಟ ಆಗ್ತದೆ, ಯಾಕಂದ್ರೆ ಇದನ್ನು ನಮ್ಗೆ ಆ ಲಿಂಕ್ ಅಲ್ಲಿ ಕೊಡದಿದ್ರೆ ಮುಂದಿನದು ಸಿಗುದಿಲ್ಲ. ವಿದ್ಯಾರ್ಥಿಗೆ ಕಷ್ಟ ಆಗುದು ಅದೇ ಕಾರಣಕ್ಕಾಗಿ, ಯಾಕಂದ್ರೆ ಅನೇಕ ಗಣಿತ ವಿದ್ಯಾರ್ಥಿಗಳಿಗೆ ಒಂದು ಅವ್ರು ಹೇಳಿದಾಗೆ ಅದು ಎಲ್ಲರೂ ಹೇಳಿರ್ತಾರೆ ಗಣಿತ ಅಂದ್ರೆ ಕಷ್ಟ ಅಂತ, ಅದೊಂದು ತಲೆಯಲ್ಲಿ ಕೂತಿರ್ತದೆ ಇಂಥದ್ದು ಕಷ್ಟ, ಅದು ನನ್ನಿಂದ ಸಾಧ್ಯ ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ ಅನ್ನುವಂಥದ್ದು. ಆ ಸಾಧ್ಯ ಇದೆ ಅನ್ನುವಂಥದ್ದು ನಾವು ಮನಃಶಾಸ್ತ್ರದಲ್ಲಿ ನಾವು ಓದ್ತೇವೆ, ಹನುಮಾನ್ ಸಿಂಡ್ರೋಮ್ ಅಂತ ನಾವು ಕರಿತೇವೆ. ಹನುಮಂತನ ಕಾಯಿಲೆ, ಹನುಮಂತನಿಗೆ ತಾನು ಲಂಕೆಗೆ ಅಷ್ಟು ದೂರ ಹಾರಬಲ್ಲ ಅಂತ ಅವನಿಗೆ ಗೊತ್ತೇ ಇರಲಿಲ್ಲ, ನನ್ನಿಂದ ಆಗುದಿಲ್ಲ ಅನ್ನೋ ಕೂತದ್ದು. ಅವನಿಗೆ ಉಳಿದ ಎಲ್ಲ ವಾನರರೆಲ್ಲ ಸೇರಿ ನಿನ್ನಿಂದ ಸಾಧ್ಯ ಆಗ್ತದೆ ಹೇಳಿದ ಮೇಲೆ ಅವನು ಹಾರಿದ್ದು ಎಷ್ಟು ಅವನು ಎಷ್ಟು ಹಾರಬೇಕಾಗಿತ್ತು ಅದಕ್ಕಿಂತ 2 ಪಟ್ಟು ಜಾಸ್ತಿ ಹಾರಿದೆ, ಯಾಕಂದ್ರೆ ಸಾಮರ್ಥ್ಯ ಇತ್ತು, ಅದನ್ನು ಹೇಳಿಕೊಟ್ಟವರು ಇರಲಿಲ್ಲ. ಇದು ಗಣಿತದಲ್ಲಿ ಸಾಮರ್ಥ್ಯ ಇದೆ, ಆದ್ರೆ ಅದಕ್ಕೆ ಕರೆಕ್ಟ್ ಪಂಚಾಂಗ ಅಂತ ಏನು ಹೇಳ್ತೇವೆ, ಈಗಾಗಲೇ ನಾವು ಅದರ ಬಗ್ಗೆ ಮಾತಾಡಿದ್ವಿ, ವಿಜುವಲ್ ಅಂತ. ಕೇವಲ ಗಣಿತವನ್ನು ಪಾಠದ ಮೂಲಕ ಮಾತ್ರ ಅಲ್ಲದೆ ಈ ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ಅದನ್ನು ಕಲಿಸ್ಲಿಕ್ಕೆ ಆಗ್ತದೆ. ಅಂಥದ್ದು ಶಿಕ್ಷಕರಿಗೆ ಗೊತ್ತಿರ್ತದೆ ಹೆಚ್ಚಾಗಿ, ಯಾಕಂದ್ರೆ ಅವರಿಗೆ ತರಬೇತಿ ಕಾರ್ಯಕ್ರಮಗಳು ಆಗ್ತಾ ಇರ್ತವೆ. ಅಂಥದ್ರ ಮೂಲಕ ಕಲಿಯುವಾಗ ಆ ಲಿಂಕ್ ಏನು ತಪ್ಪಿ ಹೋಗಿದೆ ಅದನ್ನೊಮ್ಮೆ ಆ ವಿದ್ಯಾರ್ಥಿ ಅಳವಡಿಸಿಕೊಂಡ್ರೆ ಮುಂದಿನದು ಸುಸೂತ್ರವಾಗಿ ಆಗ್ತದೆ ಅನ್ನುವಂಥದ್ದು. ಓಕೆ, ಥ್ಯಾಂಕ್ ಯು ವಾಸುದೇವ್ ಅವರ ಕರೆಗಾಗಿ. ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇವೆ. ನೆಕ್ಸ್ಟ್ ಕಾಲರ್. ಹಲೋ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಶರಣ್ಯ ಲಕ್ಷ್ಮಿ ಬಂಗಾರಡ್ಕ ಅಂತ ಪುತ್ತೂರಿಂದ ಕಾಲ್ ಮಾಡ್ತಾ ಇರೋದು. ಹೇಳಿ ಮೇಡಮ್, ತಮ್ಮ ಪ್ರಶ್ನೆ ಕೇಳಿ. ಜನರಲ್ ಆಗಿ ಒಂದು ಕ್ವೆಶನ್ ಕೇಳ್ತಾ ಇದ್ದೇನೆ. ಓಕೆ. ಮಕ್ಕಳು ಸಣ್ಣ ಇರುವಾಗ್ಲೇ ಎಕ್ಸಾಮ್ ಅಂತ ಹೇಳಿದ್ರೆ ಸ್ಟ್ರೆಸ್ ಸ್ಟಾರ್ಟ್ ಆಗ್ತದಲ್ಲ, ಅದನ್ನು ಅವರಿಂದ ಹೇಗೆ ಸ್ಟ್ರೆಸ್ ಇಲ್ಲದ ಹಾಗೆ ಅವರನ್ನು ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತ. ಯಾಕಂದ್ರೆ ಈಗ ಪೇರೆಂಟ್ಸ್ ಅಥವಾ ಟೀಚರ್ಸ್ ಅವರ ಮೇಲೆ ಒತ್ತಡ ಹಾಕದಿದ್ರು ಕೂಡ ಎಕ್ಸಾಮ್ ಅಂತ ಹೇಳಿದ ಕೂಡಲೇ ಅವರಿಗೊಂದು ಟೆನ್ಷನ್ ಸ್ಟಾರ್ಟ್ ಆಗ್ತದೆ, ಹೇಗಪ್ಪ ನಾನು ಹೇಗೆ ಪ್ರಿಪೇರ್ ಆಗ್ಬೇಕು, ಎಂತ ಮಾಡ್ಬೇಕು ಅಂತ. ತುಂಬಾ ಒಳ್ಳೆಯ ಪ್ರಶ್ನೆ. ಸೊ ಅದು ಅವರಿಗೆ ನಾವು ದೊಡ್ಡವರು ಸ್ಟ್ರೆಸ್ ಹಾಕದಿದ್ದು ಒತ್ತಡ ಹಾಕದಿದ್ರು ಕೂಡ ಅವರಿಗೆ ಒಂದು ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಎಕ್ಸಾಮ್ ನಾಡ್ದು ಎಕ್ಸಾಮ್ ಉಂಟು, ನಾನು ಹೇಗೆ ಪ್ರಿಪೇರ್ ಆಗ್ಬೇಕು, ಎಷ್ಟು ಓದ್ಬೇಕು, ಹೇಗೆ ಓದ್ಬೇಕು ಅಂತ ಒಂದು ತುಂಬಾ ಟೆನ್ಷನ್ ಇರ್ತದೆ. ಸೊ ಅದು ಹೇಗೆ ಅವರನ್ನು ಈಗಲೇ ಪ್ರಿಪೇರ್ ಮಾಡ್ಬೋದು ಅಂತ, ಸಣ್ಣ ಇರುವಾಗಿಂದಲೇ ಅವರನ್ನು ಹೇಗೆ ಪ್ರಿಪೇರ್ ಮಾಡ್ಬೇಕು ಅಂತ. ಹೇಗೆ ಅವರನ್ನು ಬೆಳೆಸಬಹುದು ಅನ್ನುವಂಥದ್ದು. ಸಮಾಜದ ಎಲ್ಲೆಡೆಯೂ ಈ ಪರೀಕ್ಷೆಯ ಹವಾ ಇದೆಯಲ್ಲ, ಹೀಗೆ ಒಂದು ಬಿಸಿ ಬಿಸಿಯಾಗಿ ಬೀಸೋದ್ರಿಂದ ಅದು ಅಷ್ಟು ಸುಲಭತೆ ಏನಲ್ಲ, ಆದ್ರೆ ಸಾಧ್ಯ ಇದೆ. ಹೇಗಂತಂದ್ರೆ ಉದಾಹರಣೆಗೆ ಅವರಿಗೆ ನೋಡಿ, ಇಡೀ ವರ್ಷ ಕ್ರಿಕೆಟ್ ಮ್ಯಾಚ್ ಇಷ್ಟಪಟ್ಟು ಆಡ್ತಾರೆ, ಆದ್ರೆ ಅಂದ್ರೆ ಕ್ರಿಕೆಟ್ ಆಡ್ತಾರೆ, ಒಂದು ದಿನ ಮ್ಯಾಚ್ ಇರ್ತದೆ, ಅದು ಭಾರಿ ಡಿಸಿಸಿವ್ ದೊಡ್ಡ ವಿಷಯ ಆಗುವಂತ ಮ್ಯಾಚ್ ಅಂತಾನೆ ಇಟ್ಕೊಳ್ಳಿ. ಆದ್ರೂ ಕೂಡ ಮಕ್ಕಳು ಪರೀಕ್ಷೆಗೆ ಹೆದರಿದಾಗ ಹೆದರುವುದಿಲ್ಲ, ಖುಷಿಯಿಂದ ಹೋಗ್ತಾರೆ ಮ್ಯಾಚ್ಗೆ. ಪರೀಕ್ಷೆಯನ್ನು ಒಂದು ಕ್ರಿಕೆಟ್ ಮ್ಯಾಚ್, ಇಡೀ ವರ್ಷ ನಾವು ಓದಿದ್ದೇವೆ, ಇದೊಂದು ಆಟ, ಇಲ್ಲಿ ಒಂದು ಸಣ್ಣ ಕಾಂಪಿಟೇಷನ್ ಇದೆ, ಒಂದು ಸಣ್ಣ ಪ್ರೂವ್ ಮಾಡುವಂಥದ್ದಿದೆ. ಏನೇ ಇದ್ರೂ ಕೂಡ ಇದನ್ನು ನಾನು ಎಂಜಾಯ್ ಮಾಡ್ತೇನೆ ಅಂತ ಹೇಳುವ ಹಾಗಿರುವ ಒಂದು ಮನಸ್ಥಿತಿಯನ್ನು ಬೆಳೆಸೋದಕ್ಕೆ ನಾವು ಹೇಗೆ ಸಾಧ್ಯತೆ ಹೇಗಿದೆ ಅಂತಂದರೆ, ನಿನಗೆ ಪರೀಕ್ಷೆಗೆ ಓದುವುದನ್ನು ಆಟ ಆಡಿದ ಹಾಗೆ ಖುಷಿಪಡು, ಫಲಿತಾಂಶ ಬರುವ ಹಾಗೆ ಬರಲಿ, ಹೇಗೆ ಬಂದರೂ ನನಗೆ ನೀನು ಇಷ್ಟ, ನೀನು ಚೆಂದಾಗಿ ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡಿದ್ಯಲ್ಲ ಅದಕ್ಕೆ ನಾನು ನಿನ್ನನ್ನು ಇಷ್ಟಪಡ್ತೇನೆ. 100ಕ್ಕೆ 100 ತೆಗೆದವರು ನನಗೆ ಜಾಸ್ತಿ ತೆಗೆದಾಗ ನಾನು ಜಾಸ್ತಿ ಇಷ್ಟ ನಿನ್ನನ್ನು, ಕಡಿಮೆ ತೆಗೆದಾಗ ಅಲ್ಲ ಅಂತ ಹೇಳೋದನ್ನು ನಾವು ಬರೀ ಮಾತಿನಲ್ಲಿ ಅಲ್ಲ, ಕ್ರಿಯೆಯಲ್ಲಿ ತೋರಿಸ್ಬೇಕು. ನಾವೇನ್ ಮಾಡ್ತೇವೆ, ಮಕ್ಕಳು ಬಂದು ಮಾರ್ಕ್ಸ್ ತೋರಿಸ್ತಾರೆ, 100 ಔಟ್ ಆಫ್ 100 ಸಿಕ್ತು ಅಂತ ಅಂತ ಸುದ್ದಿ ಮಾಡ್ತೇವೆ, ಪ್ರೈಸ್ ತಗೊಂಡು ಬರ್ತಾರೆ, ನಾವು ಅದನ್ನ ಫೇಸ್ಬುಕ್ಕಿಗೆ ಹಾಕ್ತೇವೆ, ಎಲ್ಲರಿಗೂ ಹೇಳ್ತೇವೆ, ದೊಡ್ಡ ಸಂಗತಿ ಮಾಡ್ತೇವೆ. ಮಗುವಿಗೆ ಏನು ಇನ್ಫರೆನ್ಸು, ಮಗು ಏನು ಅರ್ಥ ಮಾಡ್ಕೊಳ್ತದೆ, ಹಾಗಾದ್ರೆ ನಾನು ನಾಳೆನೂ ಪ್ರೈಸ್ ತರಬೇಕು, ಪ್ರೈಸ್ ತಂದಾಗ ದೊಡ್ಡ ವಿಷಯ ಆಯಿತು, ಹಾಗಾಗಿ ಪ್ರೈಸ್ ತರಬೇಕು ಅಂತ ಒತ್ತಡ ಹಾಗೆ ಕ್ರಿಯೇಟ್ ಆಗೋದು. ಫುಲ್ ಮಾರ್ಕ್ಸ್ ಸಿಕ್ಕಿದವರನ್ನು ನಾವು ಸೆಲೆಬ್ರೇಟ್ ಮಾಡ್ತೇವೆ, ಆವಾಗ ನಮಗೆ ಪರೀಕ್ಷೆ ಅಂದರೆ ಮಾರ್ಕ್ಸ್ ಸೆಲೆಬ್ರೇಟ್ ಆಗಬೇಕಂದ್ರೆ ನಾನು ಫುಲ್ ಮಾರ್ಕ್ಸ್ ತಗೋಬೇಕು ಅಂತ. ಅಷ್ಟು ಮಾತ್ರ ಅಲ್ಲ ನೋಡಿ, ಸಣ್ಣ ಮಕ್ಕಳಿಗೆ ಟೀಚರ್ಸ್ ಅಂದರೆ ಭಯ ಅಂತ ಹೇಗೆ ಹುಟ್ಟಿದ್ದು, ಶಾಲೆಗೆ ಸೇರಿಸುವಾಗಲೇ ಮಕ್ಕಳು ಟೀಚರ್ ಹತ್ರ ಹೇಳ್ತೇನೆ, ನಿನ್ನ ಹೆಡ್ ಮಿಸ್ ಹತ್ರ ಹೇಳ್ತೇನೆ ಅಂತ ಮನೆಯಲ್ಲಿ ಭಯ ಹುಟ್ಟಿಸ್ತಾರೆ. ಅಲ್ಲದಿದ್ರೆ ಅವ್ರಿಗೆ ಹೇಗೆ ಗೊತ್ತಾಗಬೇಕು, ಅವ್ರಿಗೆ ಹೆದರಬೇಕು ಅಂತ, ಪ್ರಿನ್ಸಿಪಲ್ಗೆ ಹೇಳ್ತೇನೆ ಅಂತ ಹೇಳಿಯೇ ಇವರು ಹೆದರಿಸಿಕೆ ಹುಟ್ಟಿಸಿರೋದು. ಅದೇ ಥರ ಪರೀಕ್ಷೆ ಕೂಡ ನಾವು ಪೇರೆಂಟ್ಸ್ ನಮ್ಮ ಮಕ್ಕಳಿಗೆ ಮಾಡದಿದ್ರು ಅವ್ರಿಗೆ ಸುತ್ತಮುತ್ತಲಿಂದ ಅದನ್ನು ಪಿಕ್ ಮಾಡ್ತಾರೆ. ಹಾಗಾಗಿ ನಾವು ಹೆದರುವಂಥದ್ದಲ್ಲ ಪರೀಕ್ಷೆ, ಅದು ಜಸ್ಟ್ ಲೈಕ್ ಮ್ಯಾಚ್ ಅಂತ ಹೇಳುವ ರೀತಿಯಲ್ಲಿ
ಹೇಳಬೇಕು ಮತ್ತು ನಾವು ಅದನ್ನು ಹಾಗೆ ಹ್ಯಾಂಡಲ್ ಮಾಡಬೇಕು. ಅಂದರೆ ಅವರು ಪರೀಕ್ಷೆಗಿತ್ತು, ಇವತ್ತು ಪರೀಕ್ಷೆ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡು, ಎಲ್ಲ ಟೈಮ್ ನೋಡಿಕೋ ಕ್ವೆಶ್ಚನನ್ನು, ಹೀಗೇ ಇರುವ ಇನ್ಸ್ಟ್ರಕ್ಷನ್ಸ್ ಇರುತ್ತಲ್ಲ, ಸಿಕ್ಕಾಪಟ್ಟೆ ವರ್ಬಲ್ ಇದು ಇರುತ್ತಲ್ಲ, ಮತ್ತು ಮುಖದಲ್ಲಿ ಆತಂಕ, ಇದರಿಂದ ಅವರು ಪಿಕ್ ಮಾಡಿಕೊಳ್ಳೋದು. ಈ ಪರೀಕ್ಷೆ ಅಂತ ಅನ್ನೋದು ಭಯಂಕರವಾದ್ದು, ಭಯಾನಕವಾದದ್ದು, ಸ್ಟ್ರೆಸ್ಫುಲ್ ಅಂತ ಅವರು ಪಿಕ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಸೊ ಇದೆಲ್ಲ ಥ್ರೂ ವರ್ಬಲ್ ಮಾತುಗಳು ಮತ್ತು ವರ್ಬಲ್ ಕ್ಯೂಸ್ ಮತ್ತು ನಮ್ಮ ಎಕ್ಸ್ಪ್ರೆಷನ್ಸಿಂದ ಅವರು ತಗೊಳ್ತಾರೆ ಅಂತ ಅನಿಸ್ತದೆ ನನಗೆ. ಶರಣ್ಯ ಅವರಲ್ಲ, ಶರಣ್ಯ ಅವರೇ ಸೂಕ್ಷ್ಮವಾದ ಪ್ರಶ್ನೆಯನ್ನು ಕೇಳಿದ್ರು. ಯಾಕಂದ್ರೆ ಅವರು ಹೇಳಿದ್ರು, ನಾವು ಪೋಷಕರಿರ್ಬೋದು, ಶಿಕ್ಷಕರಿರ್ಬೋದು, ಅದ ಪರೀಕ್ಷೆಯ ಬಗ್ಗೆ ಅಷ್ಟು ಹೇಳದಿದ್ರೂ ಮಗು ಟೆನ್ಷನ್ ಮಾಡಿಕೊಳ್ತದೆ ಅಂತ. ಆದರೆ ವಿಷಯ ಅಷ್ಟು ಸುಲಭ ಸಾಧ್ಯ ಇಲ್ಲ. ಯಾಕಂದ್ರೆ ಮಗು ಮನೆಯಲ್ಲಿ ಮಾತ್ರ ಅಲ್ಲ, ಶಾಲೆಯಲ್ಲಿ ಮಾತ್ರ ಅಲ್ಲ, ಅದರ ಮಧ್ಯದಲ್ಲಿರುವ ಸಮಾಜದಲ್ಲಿ ತುಂಬ ಅದನ್ನು ಅಬ್ಸರ್ವ್, ನಮಗಿಂತ ಜಾಸ್ತಿ ಅದು ಚೆನ್ನಾಗಿ ಅಬ್ಸರ್ವ್ ಮಾಡ್ತದೆ, ಅದನ್ನು ನೋಡ್ಕೊಳ್ತದೆ. ಉದಾಹರಣೆಗೆ ನೀವು ಟಿವಿಯಲ್ಲಿ ಏನೋ ರ್ಯಾಂಕ್ ಸಿಗದೇ ಇದ್ದವರು ಆತ್ಮಹತ್ಯೆ ಅಂತಹದ್ದೊಂದು ಚಿತ್ರಣ ಬರ್ತದೆ, ನಾವು ನೋಡ್ತೇವೆ, ಪತ್ರಿಕೆಗಳಲ್ಲಿ ಬರ್ತದೆ. ಯಾವುದೊಂದು ಮಾರ್ಕ್ ಕಡಿಮೆ ಬಂದದ್ದಕ್ಕೆ ನಾಪತ್ತೆ ಹುಡುಗ ಅಥವಾ ಹುಡುಗಿ ನಾಪತ್ತೆ ಅಥವಾ ಆತ್ಮಹತ್ಯೆಗೆ ಪ್ರಯತ್ನ ಅಥವಾ ಇನ್ನೂ ಅಂಥ ವಿಚಾರಗಳನ್ನ ಈಗ ವಿದ್ಯಾರ್ಥಿಗಳು ಎಲ್ಲ, ಆ ಮಗು ಓದ್ತದೆ. ಅದರಿಂದ ಮನೆಯಲ್ಲಿ ತಂದೆ ತಾಯಿ ಏನು ಪರವಾಗಿಲ್ಲಪ್ಪ ಪರೀಕ್ಷೆ ಅಂಥದ್ದೇನು ಸೀರಿಯಸ್ ಅಲ್ಲ ಹೇಳಿದ್ರು ಆ ಮಗುವಿಗೆ ಸೀರಿಯಸ್ ಅದು ಇದೆ ಅನ್ನುವಂಥದ್ದು ಸಮಾಜದ ಮೂಲಕ ಗೊತ್ತಾಗ್ತಾ ಇದೆ. ಅದನ್ನು ನಾವು ಫಸ್ಟಿಗೆ ಮೊದಲಿಗೆ ಅರ್ಥ ಮಾಡಿಕೊಳ್ಳಬೇಕು. ಹೌದು, ಕೇವಲ ಶಿಕ್ಷಕರು ಮಾತ್ರ, ಪೋಷಕರು ಮಾತ್ರ ಅಲ್ಲ, ಈ ಮಾಧ್ಯಮ, ಇದು ಪ್ರಪಂಚಕ್ಕೆ ನಾವು ವಿಶಾಲ ತೆರೆದುಕೊಂಡ ಮೇಲೆ ಇದರಲ್ಲಿ ನಮಗೆ, ಯಾಕಂದ್ರೆ ಆ ಸೆನ್ಸಾರ್ ಇಲ್ಲ ಅದರಲ್ಲಿ. ಯಾಕಂದ್ರೆ ಈಗ ವೆಬ್ಸೈಟ್ ಮೂಲಕ ಆದ್ರೂ, ಪತ್ರಿಕೆಗಳ ಮೂಲಕ ಆದ್ರೂ, ಟಿವಿ ಮೂಲಕ ಆದ್ರೂ, ಅಥವಾ ಗೆಳೆಯರ ಮೂಲಕ ಆದ್ರೂ ಇಂಥ ವಿಷಯಗಳನ್ನ ಮಗು ತಿಳ್ಕೊಳ್ತಾ ಇರ್ತದೆ. ಅದು ಈಗ ಮತ್ತೆ ಈಗ ನಮ್ಗೆ ಗೊತ್ತಿದೆ ಈ ಪತ್ರಿಕಾ ಪ್ರಪಂಚ ಎಷ್ಟು ವಿಸ್ತಾರವಾಗಿ ಬೆಳೆದಿದೆ ಅಂತ. ನೀವು ಬೇಡ ಹೇಳಿದ್ರು ಮಾಹಿತಿಗಳು ಕಿವಿಗೆ, ಕಣ್ಣಿಗೆ ಬರ್ತಾ ಇರ್ತವೆ, ರಾಚ್ತಾ ಇರ್ತವೆ. ಅದರಿಂದಾಗಿ ಅದೆಲ್ಲ ಸೇರಿಸುವಾಗ ಮಗುವಿಗೆ ತನ್ನದೇ ಆದ ಒಂದು ನಿರ್ಧಾರ ತಗೊಳ್ಳುವಂಥದ್ದು, ಅಪ್ಪ ಅಮ್ಮ ಹೇಳಿದ್ರು ವಿಷಯ ಅಷ್ಟು ಸುಲಭ ಇಲ್ಲ ಅನ್ನುವಂಥದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂದಿರ್ತದೆ. ಯಾಕಂದ್ರೆ ಬೇರೆ ಬೇರೆ ಶಾಲೆಗಳಲ್ಲಿ ಪೇಪರಲ್ಲಿ ನೋಡ್ತೇವೆ ನಾವು, ನಮ್ಮ ಶಾಲೆ ವಿದ್ಯಾರ್ಥಿ ಎಷ್ಟು 100 ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ, ಸನ್ಮಾನಗಳು, ಸಣ್ಣ ಸಣ್ಣದಕ್ಕೆಲ್ಲವೂ ಸನ್ಮಾನ. ಆ ಸನ್ಮಾನಗಳನ್ನು ನೋಡುವಾಗ ಕೇವಲ ಪರೀಕ್ಷೆಯಲ್ಲಿ ಸ್ವಲ್ಪ ಮಾರ್ಕ್ ಬಂದ ಪರವಾಗಿಲ್ಲ ಅನ್ನುವಂಥದ್ದು ಸುಳ್ಳು ಅಪ್ಪ ಅಮ್ಮ ಹೇಳ್ತಾ ಇರೋದು ಅನ್ನುವಂಥದ್ದು ಮಗುವಿನ ಗಮನಕ್ಕೆ ಬರ್ತದೆ. ನಾನು ಕೂಡ ಅಂಥದ್ದು ಸಾಧನೆ ಮಾಡಬೇಕು, ಎಲ್ಲರೂ ಮಾಡ್ತಾ ಇದ್ದಾರೆ, ಅದೇ ನಾನು ಕಂಪೇರ್ ಮಾಡಲಿಕ್ಕೆ ಮಗು ಪ್ರಾರಂಭ ಮಾಡ್ತದೆ. ಅದರಿಂದಾಗಿ ಏನು ಮಾಡ್ಬೇಕಂದ್ರೆ, ಅದೇ ಅವ್ರು ಹೇಳಿದ ಹಾಗೆ ತಂದೆ ತಾಯಿಗಳು ಇರ್ಬೋದು, ಪೋಷಕರು ಇರ್ಬೋದು, ಆ ಪರೀಕ್ಷೆ ಅಥವಾ ಸಾಧನೆ ಮಾಡಿದರೆ ಮಾತ್ರ ನೀನು ಜೀವನದಲ್ಲಿ ಉತ್ತಮ ಅನ್ನುವಂಥದ್ದನ್ನು, ಆ ಭಾವನೆಯನ್ನು ತೆಗೆದು, ಈಗಾಗಲೇ ಒಬ್ರು ಹೇಳಿದ್ರಾಗ 80 ಮಾರ್ಕ್ ಬರಬೇಕು ನನಗೆ ಏನ್ ಮಾಡ್ಬೇಕು, ಅದನ್ನ ತೆಗೆದು ನನಗೆ 60 ಬಂದಿದ್ದಾನೆ, ಅವನು ಎಲ್ಲ ಆರೋಗ್ಯಕರವಾಗಿದ್ದಾನೆ, ಶಿಕ್ಷಣದಲ್ಲಿ, ಮನೆಯಲ್ಲಿ ತುಂಬಾ ಚೆನ್ನಾಗಿ ಆರೋಗ್ಯ, ಹೆಲ್ತಿ ಲೈಫ್ ಅಂತ ಕರೀತೇವೆ. ಈ ಹೆಲ್ತಿ ಹ್ಯಾಬಿಟ್ಸ್ ಅಲ್ಲಿ ಒಂದು ಅತ್ಯಂತ ಪ್ರಮುಖವಾದ ಮನೋನಿಯಂತ್ರಣ ಅನ್ನುವಂಥದ್ದು. ಆ ಮಗುವಿಗೆ ನಾವು ಆ ಮನೋನಿಯಂತ್ರಣ ಅನ್ನುವಂಥದ್ದನ್ನ ಹೇಗೆ ತರಬೇತಿ ಎಷ್ಟು ಚೆನ್ನಾಗಿ ಕೊಡ್ತೇವೋ ಅಷ್ಟು ಚೆನ್ನಾಗಿ ಆ ಮಗು, ನಾವು ಸಮತೋಲನ, ಆ ಮನಸ್ಸಿನ ಸಮತೋಲನವನ್ನು ಕಾಪಾಡ್ತದೆ. ಉದಾಹರಣೆಗೆ ಏನಾದ್ರೂ ತಪ್ಪಾಗಿ ನಾಳೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಬರದೇ ಇದ್ರು ಪರವಾಗಿಲ್ಲ, ನಾನು ಮುಂದಿನ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಸಾಧಿಸ್ತೇನೆ, ಅದ್ರ ಏನು ಅಷ್ಟು ಟೆನ್ಷನ್ ಮಾಡಿಕೊಳ್ಳುವಂಥದ್ದು ಇಲ್ಲ ಅನ್ನುವಂತಹ ಮನಸ್ಥಿತಿಗೆ ಮಗುವನ್ನು ತಂದಿಡುವಂತಹದ್ದು ತುಂಬಾ ಜವಾಬ್ದಾರಿಯುತ ನಮ್ಮ ಕೆಲಸ, ಪೋಷಕರು ಮತ್ತೆ ಶಿಕ್ಷಕರದ್ದು ಅನ್ನುವಂಥದ್ದು ನನ್ನ ಭಾವನೆ. ಓಕೆ, ಮಾತಾಡೋಣ. ಒಂದಷ್ಟು ಮಾತನಾಡುವಂಥದ್ದಿದೆ, ಕರೆಗಳು ಕೂಡ ಬರ್ತಾ ಇದೆ. ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಕಾರ್ಯಕ್ರಮ ಮುಂದುವರಿಸೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ.
ಮತ್ತೊಮ್ಮೆ ಸ್ವಾಗತ. ಮನೋಯಾನ ಈ ಒಂದು ವಿಶೇಷವಾದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪರೀಕ್ಷೆಯ ತಯಾರಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಜೊತೆಗೆ ಪೋಷಕರು ಕೂಡ ಕರೆಯನ್ನ ಮಾಡಿ ತಮ್ಮ ಅನುಮಾನಗಳಿಗೆ ಉತ್ತರವನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ಇನ್ನೊಂದಷ್ಟು ಮಾತನಾಡುವಂಥದ್ದಿದೆ. ಸೊ ವಿದ್ಯಾರ್ಥಿಗಳು ಹೇಗೆ ತಯಾರಿ ಆಗಬೇಕು, ಪೋಷಕರ ಪಾತ್ರ ಏನು, ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡುವಂಥದ್ದಿದೆ. ಸೊ ಮತ್ತೊಮ್ಮೆ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮಾತನಾಡೋಣ. ಇನ್ನೊಬ್ರು ಕಾಲರ್ ವೆಯ್ಟ್ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡಿಕೊಂಡು ಮುಂದುವರಿಸೋಣ. ಹಲೋ 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 ನಮಸ್ತೆ, ತಮ್ಮ ಹೆಸರು? ಕೇಳ್ತಾ ಉಂಟಾ? ಕೇಳಿಸ್ತಾ ಇದೆ. ನನ್ನ ಹೆಸರು ಮೇಘಾ ಅಂತ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಮೇಘ ಅವರೇ? ಕುಂದಾಪುರದಿಂದ. ಓಕೆ, ಮಾತಾಡಿ, ತಮ್ಮ ಪ್ರಶ್ನೆ ಕೇಳಿ. ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಈಗ ಎಕ್ಸಾಮಿಗೆ ಒಂದು ತಿಂಗಳ ಮೊದಲೇ ಟೆನ್ಷನ್ ಪಟ್ಕೊಳ್ತಾರೆ. ಆದ್ರೂ ಸಹ ಅವರು ಎಕ್ಸಾಮಿಗೆ ಪ್ರಿಪೇರ್ ಆಗಿ ಓದಿಕೊಂಡಿರ್ತಾರೆ. ಎಕ್ಸಾಮ್ ಹತ್ತಿರ ಬಂದಾಗ ಎಕ್ಸಾಮಿಗೆ ಹೋಗಿ ಎಕ್ಸಾಮ್ ಅಲ್ಲಿ ಚಂದ ಬರ್ದು ಹೊರಗೆ ಬರ್ತಾರೆ. ಆಗ ಅವರು ನಾರ್ಮಲ್ ಆಗಿ ಇರ್ತಾರೆ. ಆದ್ರೂ ಸಹ ಅವರಿಗೆ ಆ ಟೆನ್ಷನ್ ಕಾಡ್ತಾ ಇರ್ತದೆ. ನನ್ನ ಕ್ವಶನ್ ಎಂತಂತ ಹೇಳಿದ್ರೆ, ಎಕ್ಸಾಮಿಗೆ ಒಂದು ತಿಂಗಳಿರುವ ಮೊದಲೇ ಯಾಕೆ ಟೆನ್ಷನ್ ಆಗ್ತದೆ ಅವರಿಗೆ ಆ ತರದಲ್ಲಿ ಅಂತ. ಅಂದ್ರೆ ಈಗ ಎಕ್ಸಾಮಿಗೆ 1-2 ದಿವಸ ಇರುವಾಗ ಟೆನ್ಷನ್ ಆಗುದು ನಾರ್ಮಲ್, ಆದ್ರೆ ಎಕ್ಸಾಮಿಗೆ ಒಂದು ತಿಂಗಳ ಮೊದಲೇ ಟೆನ್ಷನ್ ಆಗುದು ಯಾಕೆ ಅಂತ. ಮೇಡಮ್, ನನಗನ್ಸುತ್ತೆ ಎಕ್ಸಾಮಿಗೆ ಒಂದು ತಿಂಗಳ ಮೊದಲೇ ಟೆನ್ಷನ್ ಆದ್ರೆ ಅದು ಒಳ್ಳೆ ಟೆನ್ಷನ್ ಅಂತಾನೆ. ಅದು ನಾರ್ಮಲ್. ಯಾಕೆ ಅಂತಂದ್ರೆ ಫೋಕಸ್ ಇದೆ ಅಂತ ಅರ್ಥ. ನೋಡಿ, ಸ್ಟ್ರೆಸ್ ನಲ್ಲಿ 2 ಥರದ್ದಿದೆ. ಒಂದು ಸ್ಟ್ರೆಸ್ ಅಂತ, ಒಳ್ಳೆಯ ಸ್ಟ್ರೆಸ್ ಅಂತ. ಅದು ನಮ್ಮನ್ನ ಎನರ್ಜೈಸ್ ಮಾಡ್ತದೆ, ಅದು ನಮ್ಮನ್ನ ಆಕ್ಟಿವ್ ಮಾಡ್ತದೆ, ನಮ್ಮನ್ನ ಫೋಕಸ್ಡ್ ಆಗಿ ಕೆಲಸ ಮಾಡೋದಕ್ಕೆ ತಯಾರಿ ಮಾಡ್ತದೆ. ಮತ್ತು ನಮಗೆ ಎಕ್ಸ್ಟ್ರಾ ಎನರ್ಜಿ ಎಲ್ಲಿಂದಲೂ ಬಂದು ಬಿಡ್ತದೆ ಆ ಸ್ಟ್ರೆಸ್ ಅಲ್ಲಿ ನಾವಿರುವಾಗ. ಅಂದ್ರೆ ನಾವು ಪ್ರೀ ಆಕ್ಯುಪೈಡ್, ಅಂದ್ರೆ ಪರೀಕ್ಷೆ ಇದೆ ನನಗೆ, ನನ್ನ ಜವಾಬ್ದಾರಿ, ಇದು ಯಾವುದೋ ಒಂದು ವಿಷಯ. ಈಗ ಇವತ್ತು ನಾವು ಈ ಕಾರ್ಯಕ್ರಮ ಇದೆ ನಮಗೆ ಅಂದ್ರೆ ನಮ್ಮ ತಲೆಯಲ್ಲಿ ಇದೇ ಇರ್ತದೆ ಅಂತ ಅನ್ನೋದನ್ನ ನಾವು ಸ್ಟ್ರೆಸ್ ಅಂತ ಹೇಳ್ತೇವೆ. ಅದು ಒಳ್ಳೇದು, ಯಾಕೆಂದ್ರೆ ನಾವು ಆವಾಗ ಪ್ರಿಪರೇಷನ್ ಆಗ್ತಾ ಇರ್ತದೆ ಮೆಂಟಲಿ ಮತ್ತು ಎಲ್ಲ ರೀತಿಯಲ್ಲೂ. ಅದೇ ಕೆಲವರಿಗೆ ಪರೀಕ್ಷೆ ಯಾವುದಿದೆ, ಟೈಮ್ ಟೇಬಲ್ ನೆನಪಿಲ್ಲ, ಹಾಲ್ ಟಿಕೆಟ್ ತಗೊಂಡು ಹೋಗ್ಬೇಕು ಅಂತ ಗೊತ್ತಿಲ್ಲ. ಇದನ್ನ ನಾವು ಸ್ಟ್ರೆಸ್ ಇಲ್ಲ ಅಂತ ಹೇಳೋದಿಲ್ಲ, ಅದು ತಪ್ಪು. ಆ ತರದಲ್ಲಿ ಇರೋದು ಈಗ ಕೆಟ್ಟ ಟೆನ್ಷನ್ ಯಾವ್ದು ಗೊತ್ತಾ? ನೀವು ಹೇಳಿದ್ರಿ ಟೆನ್ಷನ್ ಇದೆ, ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಅದು ಒಳ್ಳೆ ಟೆನ್ಷನ್, ಅಂದ್ರೆ ಸ್ಟ್ರೆಸ್. ಕೆಟ್ಟ ಸ್ಟ್ರೆಸ್ ಯಾವ್ದು ಅಂದ್ರೆ ನಿದ್ದೆ ಬರುವುದಿಲ್ಲ, ಮೈಯೆಲ್ಲ ಬೆವರ್ತದೆ, ಬಾಯಾರಿಕೆ ಆಗ್ತದೆ, ಆಗಾಗ ಟಾಯ್ಲೆಟಿಗೆ ಹೋಗ್ಬೇಕು ಅಂತ ಆಗ್ತದೆ, ಹೊಟ್ಟೆ ಎಲ್ಲ ಒಂಥರ ನೋವು ಆಗ್ತದೆ, ಓದಿದ್ದು ಒಂಚೂರು ನೆನಪು ಹಿಡಿಯುವುದಿಲ್ಲ, ಓದುವಾಗನೇ ಇದು ನನಗೆ ನೆನಪು ಹಿಡಿತದಾ ಇಲ್ವಾ ಅಂತ ಟೆನ್ಷನು, ಇದು ಓದಿದ್ದು ಒಂದು ತಲೆಗೆ ಅರ್ಥ ಸರಿಯಾಗಿ ಆಗೋದಿಲ್ಲ, ಕೂತಲ್ಲಿ ಕೂರ್ಲಿಕ್ಕೆ ಆಗೋದಿಲ್ಲ, ಇದು ಕೆಟ್ಟ ಸ್ಟ್ರೆಸ್. ಪರೀಕ್ಷೆ 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 ಅಂತ ಯಾವುದೂ ಎಂಜಾಯ್ ಮಾಡೋದಿಲ್ಲ. ದಿನದಲ್ಲಿ ಯಾವ ಒಂದು ನಾರ್ಮಲ್ ಆಗಿ ಮನುಷ್ಯ ಏನನ್ನು ಅವನಿಗೆ ಅವರವರದ್ದೇ ಆದ ಹಾಬಿ, ಕಲೆ, ಆಟ, ಸ್ಪೋರ್ಟ್ಸ್ನಲ್ಲಿ ಆಸಕ್ತಿ ಇರ್ತದೆ, ಅವುಗಳನ್ನೆಲ್ಲ ಬದಿಗಿಟ್ಟು ಸರಿಯಾಗಿ ನಿದ್ದೆನೂ ಮಾಡದೆ, ಸರಿಯಾಗಿ ಊಟನೂ ಮಾಡದೆ, ಅಥವಾ ಸಿಕ್ಕಾಪಟ್ಟೆ ಊಟ ಮಾಡಿಕೊಂಡು ಸಿಕ್ಕಾಪಟ್ಟೆ ನಿದ್ದೆ ಮಾಡಿಕೊಂಡು ಇರೋದೆಲ್ಲ ಕೆಟ್ಟ ಸ್ಟ್ರೆಸ್. ಸ್ಟ್ರೆಸ್ ಇದ್ದುಕೊಂಡು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತಾದರೆ ಅದು ಒಳ್ಳೆ ಸ್ಟ್ರೆಸ್. ತಿಂಗಳ ಮೊದಲೇ ನಂಗೆ ಸ್ಟ್ರೆಸ್ ಸ್ಟಾರ್ಟ್ ಆಗ್ತದೆ ಅಂತ. ನಮ್ಮ ಹೆಲ್ತಿ ಲರ್ನಿಂಗ್ ಹ್ಯಾಬಿಟ್ಸ್ ಅಂತ ಇದೆ ತುಂಬಾ. ಅದರಲ್ಲಿ ಒಂದು ಏನು ಅಂತ ಮೋಟಿವೇಶನ್ ಅನ್ನುವಂಥದ್ದು. ನಿಮ್ಗೆ 1 ತಿಂಗಳ ಮೊದಲು ಸ್ಟ್ರೆಸ್ ಯಾಕೆ ಪ್ರಾರಂಭವಾಗ್ತದೆ ಅಂದ್ರೆ, ನಿಮ್ಗೆ ಗೊತ್ತಾಯ್ತು ಈಗ 1 ತಿಂಗಳ ನಂತರ ನನಗೆ ಪರೀಕ್ಷೆ ಇದೆ ಅಂತ. ನಿಮ್ಗೆ ಅದು 1 ತಿಂಗಳ ಮೊದಲೇ ಗೊತ್ತಾಯ್ತಲ್ಲ, ಆ ಸ್ಟ್ರೆಸ್ ಪ್ರಾರಂಭವಾಯ್ತಲ್ಲ, ಅತ್ಯಂತ ಒಳ್ಳೆ ಆರೋಗ್ಯಕರ ಲಕ್ಷಣ ಅದು. ಯಾಕಂದ್ರೆ ಅದು ಇನ್ನೊಂದಿದೆ, ಆದ್ರೆ ಆ ಸ್ಟ್ರೆಸ್ ಎಕ್ಸ್ಟೆಂಟ್ ಯಾವ ಲೆವೆಲ್ಗೆ ಇದೆ ಅನ್ನುವಂಥದ್ದು. ಅದು ಏನಾಗ್ತದೆ ಅಂದ್ರೆ, ನಾವು ಇದು 30 ತಾರೀಕಿಗೆ ಪರೀಕ್ಷೆ ಇದೆ, ಅವರು ಹೇಳಿದ ಹಾಗೆ 1ನೇ ತಾರೀಕಿಗೆ ನನಗೆ ಸಾಧಾರಣ 1 ತಿಂಗಳ ಮೊದಲು ಸ್ಟ್ರೆಸ್ ಪ್ರಾರಂಭವಾಗಿದೆ. ಅದು ಏನಾಗ್ತದೆ, ದಿನ ಹೋದ ಹಾಗೆ ಒಂದೊಂದು ದಿನ ಕಡಿಮೆ ಆಗ್ತಾ ಬರ್ತದೆ ಪರೀಕ್ಷೆಗಳಿಗೆ. ನಾವು ನಿತ್ಯ ನೋಡ್ತಾ ಇರ್ತೀವಿ, ಇನ್ನು 28 ದಿನ ಇರೋದು, ಇನ್ನು 27 ದಿನ ಇರೋದು, 26 ದಿನ ಇರೋದು. ಆಗ ಆ ಸ್ಟ್ರೆಸ್ಗಳು ಸ್ವಲ್ಪ ಅವ್ರು ಹೇಳಿ ಜಾಸ್ತಿ ಆಗ್ತಾ ಹೋಗ್ತದೆ. ಆ ಸ್ಟ್ರೆಸ್ ಒಂದು ಹಂತಕ್ಕೆ ಬರುವಾಗ ಮ್ಯಾಕ್ಸಿಮಮ್ ಅಲ್ಲಿವರೆಗೆ ಬರ್ತದೆ. ಅದನ್ನು ನಾವು ಮೇಂಟೈನ್ ಮಾಡೋದು ತುಂಬಾ, ಯಾಕಂದ್ರೆ ಆಮೇಲೆ ಅದು ಎಕ್ದಮ್ ಡೌನ್ ಆಗ್ತಾ ಹೋದ್ರೆ, ಆಗ ಒಬ್ರು ಪ್ರಶ್ನೆ ಕೇಳಿದ್ರು, ಪರೀಕ್ಷೆಗೆ ಹೋಗುವಾಗ ಅವನಿಗೆ ಏನು ಇಂಟ್ರೆಸ್ಟ್ ಇರುವುದಿಲ್ಲ, ಎಷ್ಟು ಓದಿ ಕೂಡ ಅಂತ. ಒಂದು ಹಂತದಲ್ಲಿ 1 ತಿಂಗಳ ಮೊದಲು ನಿಮಗೆ ಮೋಟಿವೇಶನ್, ಅದು ಪರೀಕ್ಷೆ ಆ ಒಂದು ಹಂತ ಮೋಟಿವೇಶನ್ ಇದೆ ಅಂತ ಆದ್ರೆ ಅದು ಖಂಡಿತ ಒಳ್ಳೆ ಆರೋಗ್ಯಕರ ಲಕ್ಷಣ. ನೀವು ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕನ್ನೇ ಪಡ್ಕೊಳ್ತೀರಿ ಅನ್ನುವಂಥದ್ದು ನಮ್ಮ ಭಾವನೆ. ಓಕೆ, ಥ್ಯಾಂಕ್ ಯು ಮೇಘ ಅವರೇ ಕರೆಗಾಗಿ. ತಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾಲರ್. ಹಲೋ 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 ನಮಸ್ತೆ, ತಮ್ಮ ಹೆಸರು ಸರ್? ರಾಕೇಶ್ ಅಂತ.
ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಉಪ್ಪಿನಂಗಡಿ. ಎಸ್, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ನಾನು ಪ್ರಶ್ನೆ ಮೀನಾ ಮ್ಯಾಮ್ ಹತ್ರ ಒಂದು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಹೇಳಿ ಮೇಡಮ್. ಏನಂದ್ರೆ ನಾನು ಓದದೆ ಒಂದು ಎಕ್ಸಾಮ್ ಅಲ್ಲಿ ಫೈಲ್ ಆದೆ. ಸೊ ನೆಕ್ಸ್ಟ್ ಎಕ್ಸಾಮ್ ಪಾಸ್ ಆಗ್ತಾನೆ ಅಂತ ನಂಗೆ ಕಾನ್ಫಿಡೆನ್ಸ್ ಉಂಟು. ಆದ್ರೆ ಪ್ರಾಬ್ಲಮ್ ಇದಲ್ಲ. ಪ್ರಾಬ್ಲಮ್ ಏನಂದ್ರೆ ಈಗ ನಾನು ಅಪ್ಪ ಅಮ್ಮನನ್ನು ಫೇಸ್ ಮಾಡೋದು ಹೇಗೆ, ಅವರನ್ನು ಫೇಸ್ ಮಾಡೋದಕ್ಕಿಂತ ಹೆಚ್ಚಾಗಿ ದೊಡ್ಡ ಪ್ರಾಬ್ಲಮ್ ರಿಲೇಟಿವ್ಸ್ ಫೇಲ್ ಆಗಿದ್ದೇನೆ ಅಂತ ಗೊತ್ತುಂಟು. ಅವರೆಲ್ಲ ಅಪ್ಪ ಅಮ್ಮನ ಹತ್ರ ಚುಚ್ಚಿ ಚುಚ್ಚಿ ಕೇಳ್ತಾರೆ, ನಿಮ್ಮ ಮಗನ ರಿಸಲ್ಟ್ ಎಂತಾಯ್ತು, ರಿಸಲ್ಟ್ ಬಂತ, ರಿಸಲ್ಟ್ ಗೊತ್ತಿದ್ರು ಕೂಡ ಅಪ್ಪ ಅಮ್ಮನ ಹತ್ರ ಅವ್ರಿಗೆ ಗೊತ್ತುಂಟು. ಅಪ್ಪ ಅಮ್ಮನ ಹತ್ರ ರಿಸಲ್ಟ್ ಕೇಳುವಾಗ ಅವ್ರಿಗೆ ಹೇಳಲಿಕ್ಕೆ ಆಗುದಿಲ್ಲ, ಅವ್ರಿಗೆ ಸಂಕಟ ಆಗ್ತದೆ ಅಂತ. ಆದ್ರೂ ಅವರು ಬೇಕು ಬೇಕು ಅಂತ ಅಪ್ಪ ಅಮ್ಮನಲ್ಲಿ ಮಗನಿಗೆ ರಿಸಲ್ಟ್ ಬಂತ ಹೇಗಾಯ್ತು ಅಂತ ಕೇಳ್ತಾರೆ. ಆಗ ಅಪ್ಪ ಅಮ್ಮನಿಗೆ ತುಂಬಾ ಬೇಸರ ಆಗ್ತದೆ. ಅವರು ನಮ್ಮ ಹತ್ರ ಹೇಳುವಾಗ ನಮಗೆ ಬೇಸರ ಆಗ್ತದೆ. ಇದನ್ನು ಹೇಗೆ ಫೇಸ್ ಮಾಡುದು ಮೇಡಮ್, ನಿಭಾಯಿಸೋದು ಹೇಗೆ ಅಂತ? ತುಂಬಾ ಸತ್ಯದ ವಿಷಯ ಇದು ಬಹಳ ಜನಕ್ಕೆ ಇದರಿಂದಾನೆ. ಅಂದ್ರೆ ಮಕ್ಕಳ ಹತ್ರ ನಿಮಗೆ ಎಕ್ಸಾಮ್ ಭಯ ಇದೆಯಾ ಅಂತ ಕೇಳಿದ್ರೆ ಇದೆ ಅಂತಾರೆ. ನಾನು ಆಮೇಲೆ ಪರೀಕ್ಷೆ ಭಯವಾ ಅಲ್ಲ ರಿಸಲ್ಟಿನ ಭಯವಾ ಅಂತ ಕೇಳಿದ್ರೆ ರಿಸಲ್ಟಿನ ಭಯ ಅಂತ ಹೇಳ್ತಾರೆ. ರಿಸಲ್ಟಿನ ಭಯವಾ ಅಲ್ಲ ರಿಸಲ್ಟಿಗೆ ಬರುವಂತಹ ಪ್ರತಿಕ್ರಿಯೆಯ ಭಯವಾ ಅಂತ ಕೇಳಿದ್ರೆ ಅದುವೇ ಮೇಡಮ್ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಕ್ರಿಯೆ ಮೂಲ ಇರೋದು ಅಲ್ಲಿ ಪ್ರತಿಕ್ರಿಯೆಯಲ್ಲಿ. ಮತ್ತೆ ಒಂದು ರಾಕೇಶ್ ಅವರೇ, ನಮಗೆ ಎಲ್ಲರನ್ನ ತೃಪ್ತಿಪಡಿಸುವ ಅಥವಾ ಎಲ್ಲರಿಂದ ನಾವು ಶಹಬಾಸ್ ಅಂತ ಅನ್ನಿಸಿಕೊಳ್ಳುವ ನಿರೀಕ್ಷೆ ಬೇಡವೇ ಬೇಡ. ಬೇರೆಯವರು ಏನಾದರೂ ಹೇಳ್ಕೊಳ್ಳಿ, ಅವರು ಹೇಗೆ ಹೇಳಿದ್ರು ನೀವು ನೀವೇ. ನಿಮಗೆ ನಿಮ್ಮ ಬಗ್ಗೆ ನಂಬಿಕೆ ಅಭಿಮಾನ ಇರಲಿ. ನೀವು ಒಂದ್ಸತಿ ಫೇಲ್ ಆಗಿದ್ದೀರಿ, ಒಪ್ಪಿಕೊಳ್ಳಿ. ಫೇಲ್ ಆಗೋದು ಅಂತಂದರೆ ಎಷ್ಟೋ ಸತಿ ಗೆಲುವಿನ ಮೆಟ್ಟಿಲದು. ನೀವು ಅದರಿಂದ ಎಷ್ಟೋ ಕಲಿಯೋದಕ್ಕೆ ಸಾಧ್ಯ ಇದೆ. ನೀವು ಅದನ್ನೆಲ್ಲ ವಿವರಿಸಿ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿದರೆ ಅವರು ಬೇರೆಯವರ ಮಾತಿಗೆ ಜಾಸ್ತಿ ಬೆಲೆ ಕೊಡದೆ ಇರುವ ಹಾಗೆ ನೀವು ಅದನ್ನು ನಿಭಾಯಿಸ್ಬೋದು. ಬೇರೆಯವರ ಮಾತನ್ನು ನಾವು ಕೇಳುವುದಿಲ್ಲ ಅಂತ ನಮಗೆ ಕೇಳಿಸೋದಿಲ್ಲ ಅಂತ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಅದರಿಂದ ಪ್ರಭಾವಕ್ಕೊಳಗಾಗೋದಿಲ್ಲ ಅಂತ ಈ ಕಿವಿಯಲ್ಲಿ ಕೇಳಿದ್ದನ್ನು ಆ ಕಿವಿಯಲ್ಲಿ ಬಿಡೋದು ಅಂತಾರಲ್ಲ, ಹಾಗೆ ನಾವು ಅದನ್ನು ನೋಡೋದಕ್ಕೆ ಸಾಧ್ಯ ಇದೆ. ಯಾಕೆಂದರೆ ತಪ್ಪು ನಮ್ಮದಲ್ಲ, ಅವ್ರದ್ದು. ಹಾಗೆ ಮಾತಾಡುವವರು ಸಣ್ಣವರಾಗ್ತಾರೆ, ಸುಮ್ಮನಿರುವ ನಾವು ಅದರಿಂದ ಪ್ರಭಾವಿತರಾಗದೆ ನಮ್ಮನ್ನು ನಾವು ನಿಭಾಯಿಸ್ತೇವೆ ಅಂತಾದರೆ ನಾವು ದೊಡ್ಡವರಾಗ್ತೇವೆ. ಸಮಾಧಾನ ಸಿಕ್ಕಿತಾ? ಸ್ವಲ್ಪ ಸಿಕ್ಕಿತು. ಓಕೆ, ಇದಕ್ಕಿಂತ ಜಾಸ್ತಿ ಆದರೆ ಅದು ಇಂಡಿವಿಜುವಲ್ ಆದ ಕೌನ್ಸಿಲಿಂಗ್ ಸೆಷನ್ನೇ ಆಗಬೇಕು. ಹೌದು. ಥ್ಯಾಂಕ್ ಯು ರಾಕೇಶ್ ಅವರೇ. ಬಹುಶಃ ಅವರು ಹೇಳಿರುವಂತಹ ಮಾತುಗಳು ತಮ್ಮ ಒಬ್ಬರಿಗಲ್ಲ, ಬಹುಶಃ ಈ ರೀತಿ ಒಂದು ಕಮೆಂಟ್ಗಳಿಗೆ ಪ್ರತಿಕ್ರಿಯೆಗಳಿಗೆ ಭಯಪಡುವಂಥ ಅಥವಾ ಅವುಗಳಿಗೆ ಅದರಿಂದಾಗಿ ವಿಚಲಿತರಾಗುವಂಥ ಪ್ರತಿಯೊಬ್ಬರಿಗೂ ಕೂಡ ಅದು ಉತ್ತಮವಾದ ಉತ್ತರ ಅನ್ನುವಂಥ. ಥ್ಯಾಂಕ್ ಯು ತಮ್ಮ ಕರೆಗಾಗಿ. ನೆಕ್ಸ್ಟ್ ಕಾಲರ್. ಹಲೋ ಹಲೋ ಹಲೋ. ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಬಹುಶಃ ಮಾತನಾಡಬೇಕಾದಂಥದ್ದು ಉಳಿದು ಹೋಗಿದೆ. ಕೆಲವೊಂದಷ್ಟು ವಿಚಾರಗಳು ಪ್ರಸ್ತಾಪ ಆಯಿತು. ಬಹುಶಃ ವಿದ್ಯಾರ್ಥಿಗಳ ಒತ್ತಡಕ್ಕೆ ಒಂದು ಕಾರಣ ಬರುವಂತಹ ಕಮೆಂಟ್ಗಳು ಪರೀಕ್ಷೆಯ ಫಲಿತಾಂಶ ಬಂದ ನಂತರ ಅನ್ನುವಂಥದ್ದು. ಬಹುಶಃ ಅಷ್ಟು ಎಕ್ಸಾಮ್ ಆದರೂ ಕೂಡ ಅಷ್ಟು ದಿನಗಳ ಖುಷಿಯಿಂದ ಇದ್ದಂತಹ ವಿದ್ಯಾರ್ಥಿಗಳು ಇನ್ನೇನು ನಾಳೆ ನಾಡಿದ್ದು ರಿಸಲ್ಟ್ ಬರುತ್ತೆ ಅಂತ ಆದಾಗ ಮಂಕಾಗಿ ಬಿಡ್ತಾರೆ. ಯಾವ ಕಮೆಂಟನ್ನು ಕೇಳಬೇಕು, ಇನ್ಯಾವ ಮಾತುಗಳನ್ನು ಕೇಳಬೇಕು ಅನ್ನುವಂಥದ್ದು. ಸೊ ಇದರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಬೇಕಿದ್ರೆ ಇಲ್ಲಿ ಯಾರ ಜವಾಬ್ದಾರಿ ಎಷ್ಟಿದೆ, ಹೇಗೆ ಇದನ್ನು ವಿದ್ಯಾರ್ಥಿಗಳ ಒಂದು ಭವಿಷ್ಯಕ್ಕೆ ಮಾರಕ ಆಗದ ಹಾಗೆ ಮಾಡಬೇಕಾದಂಥದ್ದು. ನಾವು ಸ್ವಾರಿವು ಬೆಳೆಸ್ಕೊಂಡಿರುವವರು, ನಾವು ಬುದ್ಧಿವಂತರು ಓದ್ಕೊಂಡವರು ಅಂತ ಅಂದುಕೊಂಡಿರುವವರು, ನಾವು ಅಟ್ಲೀಸ್ಟ್ ಆ ಥರದಲ್ಲಿ ಮಾತನಾಡಬಾರ್ದು. ರಿಸಲ್ಟ್ ಬಂದಿದೆ ಅಂತ ತಕ್ಷಣ ಕೆಲವರು ಫೋನ್ ಮಾಡಿ ಅವರಿಗೆಷ್ಟು ಬಂತು ಇವರಿಗೆಷ್ಟು ಬಂತು ಅಂತ ಹೇಳೋದು, ಪೇಪರ್ನಲ್ಲಿ ಒಂದು ಖಂಡಿತ ಇಲ್ಲೋ ಅಷ್ಟರಲ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂತ ಫೋನ್ ಮಾಡೋದು. ಅಂದರೆ ನಾನು ಹೇಳೋದು ಬರೀ ಫೇಲ್ ಆದವ್ರನ್ನಷ್ಟೆಲ್ಲ, ಈ ಮೇಲೆ ಇರೋವ್ರನ್ನೂ ಕೂಡ ಮತ್ತೆ ಮತ್ತೆ ನಾವು ಅದನ್ನು ತುಂಬ ಜನರಿಗೆ ಹೇಳ್ತಾ ಸೆಲೆಬ್ರೇಟ್ ಮಾಡ್ತಾ ಹೋಗ್ತೇವಲ್ಲ, ಅದು ಎರಡು ಒಂದೇ. ಅದು ಹೈ ಪರ್ಫಾರ್ಮರ್ಸ್ಗೆ ಕೂಡ ಆತಂಕ ಜಾಸ್ತಿ ಇರ್ತದೆ, ಬರೀ ಫೇಲ್ ಆಗುವವರಿಗೆ ಅಷ್ಟೇ ಅಲ್ಲ. ಹಾಗಾಗಿ ಹೌದು, ಅದು ಮೇಂಟೈನ್ ಮಾಡಿಕೊಂಡು ಹೋಗಬೇಕಾದ ಅನಿವಾರ್ಯ. ಬಹುಶಃ ಅದು ಇದಕ್ಕಿಂತ ಅಪಾಯಕಾರಿ, ಎತ್ತರದಿಂದ ಬೀಳುವಂಥದ್ದು. ವಿದ್ಯಾರ್ಥಿಗಳು ಮುಖ್ಯವಾಗಿ ಅಂದರೆ ನಾನು ಸಮಾಜ ಅಂತ ಹೇಳಿದಾಗ ನಾವೇ ತಾನೆ,
ಸಮಾಜ ಅಂದರೆ ಯಾರು ಅದರಲ್ಲಿರೋದು? ನಾನು, ನೀವು, ಎಲ್ಲರೂ. ಸೊ ನಾನು ಬದಲಾಗ್ತೇನೆ, ಈ ಥರದ ಮಾಡೋದಿಲ್ಲ ಅಂತ ಹೇಳೋದನ್ನು ಪ್ರತಿಯೊಬ್ಬರು ಪ್ರತಿಜ್ಞೆ ಮಾಡಿಕೊಂಡ್ರೆ, ಯಾಕೆ ನಾಳೆ ನನ್ನ ಮಗು ಇಂಥದ್ದನ್ನು ಎದುರಿಸಬೇಕಾಗ್ಬೋದು ಅಂತ ಇರುವ ಒಂದು ಇದ್ರೆ ಆಲೋಚನೆ ನಮಗಿದ್ರೆ ಸಮಾಜ ನಿಧಾನಕ್ಕೆ ಬದಲಾಗ್ತಾ ಹೋಗ್ಬೋದು. ಎಲ್ಲರೂ ಕೇಳ್ತಾರೆ, ನಾನು ಕೇಳ್ತೇನೆ ಅಂತ ನಮಗಿರುತ್ತೆ. ಎಲ್ಲರೂ ನನಗೂ ಕೇಳಿದಾರಲ್ಲ, ನಾನು ವಾಪಸ್ ಕೇಳ್ತೇನೆ, ಅವ್ರಿಗೆ ಬೇಜಾರಾಗಲಿ ಅಂತ ಕಾಯುವವರು ಇರ್ತಾರೆ. ಇದೆಲ್ಲ ಸಣ್ಣ ಬುದ್ಧಿ, ಇದೆಲ್ಲ ಒಳ್ಳೆಯ ಮನುಷ್ಯನ ಲಕ್ಷಣ ಅಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಮಾಡ್ತಾ ಹೋದ್ರೆ ನಿಧಾನಕ್ಕೆ ಸರಿ ಹೋಗ್ಬೋದೇನೋ. ಸಾಧನೆ ಮಾಡಿದವರಿಗೆ ಪ್ರೋತ್ಸಾಹ ಕೊಡೋದು ಸರಿಯಾದ ಹೆಜ್ಜೆ. ಯಾಕಂದ್ರೆ ನನ್ನ ಉದಾಹರಣೆಗೆ ನನ್ನ ಮಗನೇ ಆಗಿದ್ರು ನಾನು ಅದು ರ್ಯಾಂಕ್ ಪಡೆದಿದ್ರೆ ನನ್ನ ಸ್ಟೇಟಸ್ಗಳಲ್ಲಿ ಹಾಕ್ತಾನೆ, ಎಲ್ರಿಗೂ ಹೇಳ್ತಾ ಹೋಗ್ತಾನೆ. ಆದ್ರೆ ಅದು ಆರೋಗ್ಯಕರ ಸ್ಪರ್ಧೆ, ಆರೋಗ್ಯಕರ ಬೆಳವಣಿಗೆ ಅದರಲ್ಲಿ ಹಾಗೆ ಇದ್ರೆ ಮಾತ್ರ ಚೆನ್ನಾಗಿರ್ತದೆ. ನನ್ನ ವಿದ್ಯಾರ್ಥಿ ಚೆನ್ನಾಗಿ ಅಂಕಗಳನ್ನು ಪಡ್ಕೊಂಡಿದ್ದಾನೆ, ಅದರಿಂದ ನಾನು ಅವನನ್ನ ಇನ್ನೊಂದು ವಿದ್ಯಾರ್ಥಿ ಜೊತೆ ತುಲನೆ ಮಾಡಿಕೊಂಡು ಹೋಗುವಂತಹದ್ದು, ಅದನ್ನು ಪ್ರಚಾರ ಮಾಡುವಂತಹದ್ದು, ಅಂಥದ್ದೆಲ್ಲ ಇದ್ರೆ ತುಂಬಾ ಅಪಾಯಕಾರಿ ಬೆಳವಣಿಗೆ ಆಗ್ತದೆ. ಯಾಕಂದ್ರೆ ಯಾವುದಾದ್ರೂ ಒಂದು ವಿದ್ಯಾರ್ಥಿಗೆ ಅದರಲ್ಲಿ ನೆಗೆಟಿವ್ ಪರಿಣಾಮ ಬೀರ್ತದೆ. ಅದು ಮುಂದಕ್ಕೆ ಆ ಒಂದು ದಿನ ಮಾತ್ರ ಅಲ್ಲ, ಅವನು ಮುಂದಿನ ಇಡೀ ಶೈಕ್ಷಣಿಕ ಜೀವನದಲ್ಲೇ ಅದು ಮಾರಕ ಆಗಿ ಹೋಗ್ಬೋದು ಅನ್ನುವಂಥದ್ದನ್ನು ನಾವು ಗಮನ ಇಟ್ಟುಕೊಂಡು ನಾವು ಪೋಷಕರಿರಲಿ ಶಿಕ್ಷಕರಿರಲಿ ತುಂಬಾ ಜವಾಬ್ದಾರಿಯುತವಾಗಿ ವ್ಯವಹರಿಸುವಂತಹದ್ದು ಇಂದಿನ ಕಾಲಕ್ಕೆ ಅತ್ಯಂತ ಮುಖ್ಯವಾದ ವಿಷಯ. ಇನ್ನೊಬ್ಬರು ಕಾಲರ್ ಇದ್ದಾರೆ. ಹಲೋ 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 ಬಹುಶಃ ಅವರ ಧ್ವನಿ ನಮಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ನ ಸಮಸ್ಯೆ ಇದ್ದಾಗೆ ಕಾಣ್ತಾ ಇದೆ. ದಯವಿಟ್ಟು ಮತ್ತೊಮ್ಮೆ ಪ್ರಯತ್ನಿಸಿ ಅನ್ನುವಂಥ ಒಂದು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇಲ್ಲಿ ಒಂದು ವಿಚಾರ ಆಯಿತು, ವಿದ್ಯಾರ್ಥಿಗಳ ಒಂದಷ್ಟು ಸಮಸ್ಯೆಗಳು, ಪೋಷಕರ ಸಮಸ್ಯೆಗಳು ಎಲ್ಲವೂ ಕೂಡ ಚರ್ಚೆ ಆಯಿತು. ಇನ್ನೊಂದು ವಿಭಾಗ ಶಿಕ್ಷಕರದ್ದು. ಓರ್ವ ಶಿಕ್ಷಕರು ಕೂಡ ಕರೆ ಮಾಡಿ ಆ ಒಂದು ವಿಚಾರವನ್ನು ಲೈಟಾಗಿ ಪ್ರಸ್ತಾಪ ಮಾಡಿದ್ರು. ಪರೀಕ್ಷಾ ಸಮಯದಲ್ಲಿ ಶಿಕ್ಷಕರ ಮನಸ್ಥಿತಿ ಹೇಗಿರ್ತದೆ, ಅವರೇನು ಮಾಡಬೇಕು, ಮಾತಾಡೋಣ. ಇನ್ನೊಬ್ರು ಲೈನಿಗೆ ಬಂದಿದ್ದಾರೆ. ಹಲೋ ಹಲೋ ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ಚೈತನ್ಯ ಅಂತ ಹೇಳಿ, ನಾನು ಪುಣಚೆಯಿಂದ ಮಾತಾಡ್ತಿದ್ದೇನೆ. ಪುಣಚೆಯಿಂದ? ಎಸ್, ಮಾತಾಡಿ ಮೇಡಮ್, ಕೇಳಿ ತಮ್ಮ ಪ್ರಶ್ನೆ. ನನಗೆ ನಾನ್ ಹೇಗೆ ಎಕ್ಸಾಮ್ ಟೈಮ್ ಅಲ್ಲಿ ಇರ್ತೇನೆ ಅಂತ ಹೇಳಿದ್ರ ಮೇಲೆ ಒಂದು ಕ್ವಶನ್ ಕೇಳ್ಬೇಕಿತ್ತು. ನನ್ಗೆ ಹೇಗೆ ಅಂತ ಹೇಳಿದ್ರೆ, ಒಮ್ಮೆ ನಾನು ಡಿಸೈಡ್ ಮಾಡ್ತೇನೆ ಎಕ್ಸಾಮಿನ ಮೊದಲು, ಎಲ್ಲರೂ ಹೇಳುವ ಹಾಗೆ ಎಕ್ಸಾಮಿನ ಟೈಮಿಗಿಂತ ಮೊದಲೇ ನಾವು ಓದ್ಲಿಕ್ಕೆ ಪ್ರಿಪೇರ್ ಮಾಡ್ಬೇಕು, ಡೈಲಿ ಓದ್ಬೇಕು ಅಂತ ಹೇಳಿ. ಅದೇ ರೀತಿ ನಾನು ಟ್ರೈ ಮಾಡ್ತೇನೆ, ಒಂದು 2 ದಿವಸ ಓದ್ತೇನೆ, ಮತ್ತೆ ಯಾಕೋ ಅದು ಆಗುದಿಲ್ಲ ನನ್ನ ಕೈಯಲ್ಲಿ, ಅಲ್ಲಿಗೆ ನಿಂತು ಹೋಗ್ತದೆ. ಆದ್ರೆ ಎಕ್ಸಾಮಿನ ಹಿಂದಿನ ದಿವಸ ಒಂದು ಸಂಜೆ 6-7 ಗಂಟೆ ಕಳೆದ ಮೇಲೆ ನಂಗೆ ಆಗ ಆಕ್ಚುಲಿ ಓದ್ಬೇಕು ಅಂತ ಅನಿಸುವಂತದ್ದು. ಆ ಟೈಮಲ್ಲಿ ನಾನೆಂತ ಮಾಡ್ತೇನೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಚಾ ಕುಡ್ರೆ ನಂಗೆ ನಿದ್ದೆ ಹೋಗ್ತದೆ ಅಂತ ಹೇಳಿ ನೈಟ್ ಎಷ್ಟು 2:30 ಆ ಟೈಮಲ್ಲಿ ಓದ್ಲಿಕ್ಕೆ ಶುರು ಮಾಡುವಂತದ್ದು ನಾನು. ಆ ಟೈಮಲ್ಲಿ ಹೇಗೆ ಅಂತ ಹೇಳಿದ್ರೆ, ನಂಗೆ ಆಲ್ಮೋಸ್ಟ್ ತುಂಬಾ ಸರ್ತಿ ಓದಿದ್ದನ್ನೇ ಓದ್ಬೇಕು ಅಂತ ಇಲ್ಲ, ಒಮ್ಮೆ ಓದಿದೆ ನಂಗೆ ಆ ಟೈಮಲ್ಲಿ ತಲೆಗೆ ಹೋಗ್ತದೆ. ಹೀಗೆ ಮಾಡುದು ನಾನು ಸರಿಯಾ ತಪ್ಪಾ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ, ಮೊದ್ಲು ನನಗೆ ಓದ್ಲಿಕ್ಕೆ ಆಗುದಿಲ್ಲ, ಎಕ್ಸಾಮ್ ಟೈಮ್ ಅಲ್ಲಿ ನಾನು ಓದುವಂತದ್ದು. ಆದ್ರೆ ನಾನು ಓದುವಂತ ಟೈಮ್ ನೈಟ್ 2 ಗಂಟೆ ಆ ಟೈಮ್, ಅದು ಒಳ್ಳೇದಾ ಕೆಟ್ಟದಾ? ಆ ಟೈಮಲ್ಲಿ ಓದಿದ್ರೆ ನಂಗೆ ತಲೆಗೆ ಬೇಗ ಹತ್ತುವಂತದ್ದು. ಇದು ಒಂದು ಸರಿಯಾಗಿ ನಾನು ಮಾಡ್ತಿದ್ದೇನೆ ಅಲ್ಲ, ನಾನು ಎಂತ ಚೇಂಜಸ್ ಮಾಡ್ಬೇಕು, ಅದಕ್ಕೆ ಎಂತ ಪರಿಹಾರವನ್ನು ನಿಮಗೆ ಹೇಳ್ಬೋದು? ಚೈತನ್ಯ ಅವರೇ, ನನಗೆ ಸಮಸ್ಯೆಯನ್ನು ಕಾಣಿಸೋದಿಲ್ಲ. ಯಾಕೆ ಅಂತಂದ್ರೆ, ಒಬ್ಬೊಬ್ಬರ ಸ್ಟಡಿ ಪ್ಯಾಟರ್ನು ಬೇರೆ ಬೇರೆ. ಈಗ ನಮಗೆ ಈಗ ನೀವು ಪರೀಕ್ಷೆ ಹತ್ರ ಬಂದು ಹಾಗೆ ಓದಿ ನಿದ್ದೆ ಕೆಟ್ಟು ಅಂದರೆ ಲೇಟ್ ನೈಟ್ ಓದಿ ನಿಮಗೆ ಮರುದಿನ ಏನೂ ಕಷ್ಟ ಆಗಲಿಲ್ಲ, ಅದರಿಂದಾಗಿ ಯಾವುದೇ ಮರೆತು ಹೋಗಲಿಲ್ಲ ಮತ್ತು ಆರೋಗ್ಯದ ಸಮಸ್ಯೆಯೂ ಆಗಲಿಲ್ಲ ಅಂತಾದರೆ ನಿಮಗೆ ಪರೀಕ್ಷೆಗೆ ಹತ್ರ ಬರುವಾಗ ಎನರ್ಜಿ ಎಲ್ಲಿಂದನೋ ಬರ್ತದೆ ಅಂತ ಅರ್ಥ. ಯೂಸ್ಟ್ರೆಸ್ ಅಂತ ಹೇಳಿದ್ನಲ್ಲ, ಅದು ಬೇರೆ ಬೇರೆಯವರಲ್ಲಿ ಬೇರೆ ಬೇರೆ ಥರದಲ್ಲಿ ಕೆಲಸ ಮಾಡ್ತದೆ. ನಮ್ಮೊಳಗಿನ ಹಾರ್ಮೋನ್ಗಳು, ನ್ಯೂರೋ ಟ್ರಾನ್ಸ್ಮಿಟರ್ಗಳು ಬ್ರೈನ್ನಲ್ಲಿ ಸೀಕ್ರೆಟ್ ಆಗೋದು ಎಲ್ಲರಿಗೂ ಒಂದೇ ಥರ ಯಾವಾಗಲೂ ಇರೋದಿಲ್ಲ. ಈ ಹೈ ವೋಲ್ಟೇಜ್ ಥರ ಆ ಟೈಮ್ಗೆ ಉಂಟಲ್ಲ, ನಮ್ಗೆ ಎಲ್ಲಿಂದನೋ ಎನರ್ಜಿ ಬಂದು ಬಿಡ್ತದೆ. ತುಂಬ ಕಷ್ಟ ಅಂತ ನನಗೆ ಈ ಅನುಭವ ಇತ್ತು. ಅಂದರೆ ನಾನು ನಿದ್ದೆ ಕೆಟ್ಟು ಓದ್ತಿರ್ಲಿಲ್ಲ. ಆದರೆ ಹೇಗೆ ಅಂತಂದರೆ, ಯಾವುದೋ ಒಂದು ಕಾನ್ಸೆಪ್ಟ್ ತುಂಬ ಕಷ್ಟ ಅಂತಾಗಿ ಬಿಟ್ಟಿರ್ತೇವೆ ನಾವು. ಎಷ್ಟೋ ಮಕ್ಕಳಿಗೆ ಅನುಭವ ಆಗಿರ್ತದೆ. ನಾವಿಗೆ ಅದು ಬೇಡ, ಅದನ್ನು ಬಿಡುವ ಅಂತ ಅಂದುಕೊಂಡವರು ಪರೀಕ್ಷೆ ಹಿಂದಿನ ದಿನ ಒಂದ್ಸತಿ ನೋಡುವ ಅಂತ ನೋಡಿದರೆ ಆಗ ಅರ್ಥ ಆಗಿಬಿಡ್ತದೆ. ಯಾರ ಸಹಾಯವೂ ಇಲ್ಲದೆ ಅರ್ಥ ಆಗ್ತದೆ. ಯಾಕೆ ಅಂತಂದರೆ, ಅಷ್ಟು ಫೋಕಸ್ ನಮಗೆ ಆ ದಿನ ನಮ್ಮ ಬ್ರೈನು ಅಷ್ಟು ಸಹಕಾರ ಕೊಡ್ತದೆ. ಅಲ್ಲಿಗೆ ನಮಗೆ ಫೋಕಸ್ ಮಾಡಲಿಕ್ಕೆ ಬೇರೆ ಥರದಲ್ಲಿ ನಮಗೆ ಸಾಧ್ಯ ಆಗ್ತದೆ. ಅದು ಆ ಒಂದು ಸ್ಪೆಷಲ್ ಎನರ್ಜಿ ಬರುವಂಥದ್ದು.
ಈಗ ನಿರಂತರವಾಗಿ ನೀವು ಈಗ ಕಂಟಿನ್ಯೂಸ್ ಪ್ರತಿದಿನ ಪರೀಕ್ಷೆಗೂ ಹಾಗೆ ಮಾಡ್ತೀರಿ ಅಂತ ಆಗೋದು ಭಾರಿ. ರಾತ್ರಿ ಪರೀಕ್ಷೆ ಹಿಂದಿನ ದಿವಸ ನಿದ್ದೆ ಕೆಡೋದು ಜನರಲಿ ಸೇಯಿಂಗ್ ಇಸ್ ನಾಟ್ ಎ ಗುಡ್ ಹ್ಯಾಬಿಟ್. ಅದು ಸರಿ ಅಂತ ಹೇಳೋದಲ್ಲ, ಆದರೆ ನಿಮಗೆ ಅದರಿಂದಾಗಿ ಏನೂ ತೊಂದರೆ ಆಗೋದಿಲ್ಲ ಅಂತಾದರೆ ಇಟ್ ಈಸ್ ಇಂಡಿವಿಜುವಲ್, ಯು ಕ್ಯಾನ್ ಗೋ ಅಹೆಡ್. ಮತ್ತು ಇನ್ನೊಂದೇನೆಂದರೆ ನಾವು ಎಲ್ಲರೂ ಹಿರಿಯರೆಲ್ಲ ನಮಗೆ ಉಪದೇಶ ಮಾಡೋದೇನಂತ, ಬೆಳಗ್ಗೆ ಬೇಗ ಎದ್ದು ಓದಿದ್ರೆ ಒಳ್ಳೆಯದು, ತಲೆಗೆ ಹತ್ತದು, ರಾತ್ರಿ ಇದ್ದೆ ಕೆಟ್ಟು ರಾತ್ರಿ ಲೇಟು ಓದಬಾರ್ದು, ಹೀಗೆಲ್ಲ ಒಂದು ಜನರಲೈಸ್ಡ್ ಟಿಪ್ಸ್ ಹೇಳ್ತಾರೆ. ಆದರೆ ಹಾಗಲ್ಲ, ಅದು ಒಬ್ಬೊಬ್ಬರ ಪರ್ಸನಾಲಿಟಿ ಬೇರೆ ಬೇರೆ. ತುಂಬಾ ಬರೋ ಕಾರಣ ನಾನು ಕೇಳ್ತಿರುವಂತದ್ದು. ಹೇಗೆ? ಅದೇ ನಂಗೆ ಅಂತ ಒಪಿನಿಯನ್ ತುಂಬಾ ಬಂತು ನೈಟ್ ಹಾಗೆ. ಇಲ್ಲ, ನೀವು ಅದನ್ನು ವರಿ ಮಾಡಬೇಕಾಗಿಲ್ಲ. ಯಾಕೆಂದ್ರೆ ಇಫ್ ಯು ನೋ ಯುವರ್ ಸೆಲ್ಫ್, need not worry about others' comments. ಉದಾಹರಣೆಗೆ ಚೈತನ್ಯ ಅವರೇ, ನಿಮ್ಮ ಒಟ್ಟಿಗೆ ಕಲಿತಾ ಇರುವ ವಿದ್ಯಾರ್ಥಿನಿ 10 ಗಂಟೆಗಳ ಕಾಲ ಓದುದು, ಮತ್ತೆ ನೀವು ಆ ರಾತ್ರಿ ನೀವೇನು ಹೇಳಿದ್ರಿ ಈಗ ಒಂದು 2 ಗಂಟೆಗಳ ಕಾಲ ಓದುದು ಈಕ್ವಲ್ ಅಂತ ಆಗಿದ್ರೆ, ಮನೋವೈಜ್ಞಾನಿಕ ಭಾಷೆಯಲ್ಲಿ ಅದಕ್ಕೆ ಪ್ರೊಡಕ್ಟಿವ್ ಲರ್ನಿಂಗ್ ಅಂತ ಕರಿತೇವೆ. ನೀವು 10 ಗಂಟೆ ಓದೋದಕ್ಕೂ ನಾನು 1 ಗಂಟೆ ಓದೋದಕ್ಕೂ ಸರಿ. ಅಷ್ಟನ್ನೇ ನೀವು 10 ಗಂಟೆ ಓದಿದಾಗ ಎಷ್ಟು ನೆನಪಿಟ್ಕೊಂಡಿರ್ತೀರಿ, ಅದನ್ನು ನಾನು ಆ ರಾತ್ರಿ 1-2 ಗಂಟೆ ನೆನಪಿಟ್ಕೊಳ್ಳಬಲ್ಲವನಾಗಿದ್ರೆ, ಹಾಗೂ ಅದು ನನ್ನ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಏನು ನೆಗೆಟಿವ್ ಎಫೆಕ್ಟ್ ಆಗಲಿಲ್ಲ ಅಂತ ಆದರೆ ಅದನ್ನು ನೀವು ಖಂಡಿತ ಮುಂದುವರಿಸಬಹುದು. ಯಾಕೆಂದರೆ ಈಗ ಮುಂದಕ್ಕೆ ಪರೀಕ್ಷೆ ಬರುವಾಗ ಈಗ ನಾವು ಏನಾದರೂ ಅದನ್ನು ಬದಲಾವಣೆ ಮಾಡಲಿಕ್ಕೆ ಹೇಳಿದರೆ ನೀವು ಆ ರಿಸ್ಕ್ ತಗೊಳ್ಳಿಕ್ಕೆ ಪರೀಕ್ಷೆ ಟೈಮಲ್ಲಿ ರೆಡಿ ಇದ್ದೀರಾ ಅನ್ನುವಂಥದ್ದು. ಯಾಕಂದರೆ ಇಷ್ಟು ವರ್ಷಗಳ ಕಾಲ ನೀವು ಅದನ್ನು ಪಾಲಿಸಿಕೊಂಡು ಚೆನ್ನಾಗಿ ಮಾರ್ಕ್ ಬಂದಿದೆ ಅಂತ ನಿಮಗೆ ಆತ್ಮವಿಶ್ವಾಸ ಇದ್ದರೆ, ನೀವು ಸಡನ್ನಾಗಿ ಏಕ್ದಮ್ ಯಾರೋ ಒಬ್ಬರು ಹೇಳಿದ್ರು ಅಂತ ಅದನ್ನು ಬದಲಿಸಿಕೊಳ್ಳಿಕ್ಕೆ ಹೋಗಿ, ಯಾಕಂದರೆ ನಾನು ಹಾಗೆ ಹೇಳಿದೆ ಬಯೋಲಾಜಿಕಲ್ ಕ್ಲಾಕ್ ಅದು ಹೇಗೆ ಅವರ ವಿಷಯದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಅದರಿಂದ ಅದನ್ನು ಆ ರಿಸ್ಕ್ ತಗೊಳ್ಳಿಕ್ಕೆ ಹೋಗುದು ಬೇಡ. ನಿಮಗೆ ಚೆನ್ನಾಗಿ ಮಾರ್ಕ್ ಇದೆ ಅನ್ನುವಂಥದ್ದು ಕಾರಣ ಅಂತ ಆದರೆ, ಮತ್ತೆ ನಮ್ಮ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಏನೂ ಹಾಳಾಗ್ಲಿಲ್ಲ ಅಂತ ಅನ್ನುವಂಥದ್ದಾದ್ರೆ ಖಂಡಿತ ಅದನ್ನು ಮುಂದುವರಿಸಬಹುದು. ನಿಮ್ಗೆ ಆ ಪ್ರೊಡಕ್ಟಿವ್ ಲರ್ನಿಂಗ್ ಕೆಪಾಸಿಟಿ ಇದೆ ಅನ್ನುವಂಥದ್ದು ಒಂದು ಅರ್ಥ. ಓಕೆ, ಥ್ಯಾಂಕ್ ಯು ಮೇಡಮ್, ಕರೆ ಮಾಡಿದ್ದಕ್ಕಾಗಿ. ತಮ್ಮ ಪ್ರಶ್ನೆಗೆ ಉತ್ತರ ದೊರಕಿತು ಅಂತ ಭಾವಿಸ್ತೇವೆ. ಮುಂದಿನ ಕಾಲರ್. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ನಮಸ್ತೆ ಸರ್. ಸರ್, ನಾನು ಸ್ಟೂಡೆಂಟ್ ನೇಮ್ ಹೇಳ್ತೀನಿ, ಹೇಳಿ. ಮೊಹಮ್ಮದ್ ಉವೈಸ್ ಅಂತ. ಓಕೆ, ತಮ್ಮ ಪ್ರಶ್ನೆ ಕೇಳಿ. ಸರ್, ನನ್ನ ಮಗ 6th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾನೆ. ಅವನು ತುಂಬಾ ಚೆನ್ನಾಗಿ ಓದ್ತಾನೆ, ಎಕ್ಸಾಮ್ ಅಲ್ಲಿ ಬರೆಯೋದೇ ಇಲ್ಲ ಸರ್. ಓದ್ತಾನೆ, ಎಕ್ಸಾಮ್ ಅಲ್ಲಿ ಮಾತ್ರ ಬರೆಯೋದಿಲ್ಲ. ಓಕೆ ಓಕೆ, ಇದು ಅವನ್ ಮುಂದೆನೆ ನೀವು ಹೇಳ್ತಾನೆ ಇರ್ಬೋದಲ್ಲ, ಎಕ್ಸಾಮ್ ನಲ್ಲಿ ಮಾತ್ರ ಅವನಿಗೆ ಬರೀಲಿಕ್ಕೆ ಆಗೋದಿಲ್ಲ, ಅವನ ಟೀಚರ್ಸ್ ಹೇಳ್ತಾ ಇರ್ಬೋದು ಅಲ್ವಾ? ಇಲ್ಲ ಸರ್, ಟೀಚರ್ಸ್ ಎಲ್ಲ ಅವ್ರು ಹಾಗೆಲ್ಲ ಹೇಳುದಿಲ್ಲ, ಇಂಗ್ಲಿಷ್ ಮೀಡಿಯಂಗೆ ಹೋಗೋದು ಅವನು. ಹೌದು, ಅವನಿಗೆ ಅವನ ಮುಂದೆ ಈ ತರದ ಡಿಸ್ಕಷನ್ಸ್ ಆಗಿರ್ಬಹುದಲ್ಲ, ಅವನು ಚೆನ್ನಾಗಿ ಓದ್ತಾನೆ ಆದ್ರೆ ಪರೀಕ್ಷೆಯಲ್ಲಿ ಮಾಡುವುದಿಲ್ಲ ಅಂತ. ಅದು ಸಹಜವಾಗಿಯೇ ಒಂದು ತರದ ಆತಂಕವನ್ನ ಸೃಷ್ಟಿ ಮಾಡ್ತದೆ. ಪರೀಕ್ಷೆಯಲ್ಲಿ ನನಗೆ ಬರೆಯುವುದಿಲ್ಲ ಅಂತ ಅವನಿಗೂ ಅದು ಸ್ಕ್ರಿಪ್ಟ್ ಅಂತ ಹೇಳ್ತೇವೆ ಅದನ್ನ. ನನ್ನ ಅಸಾಮರ್ಥ್ಯದ ಬಗ್ಗೆ ಎಲ್ಲರಿಗೂ ಅರಿವು ಬರ್ತಾ ಇದೆ ಅನ್ನುವಂಥದ್ದು ಅವನಿಗೆ ಗೊತ್ತಾಗ್ತಾ ಇದೆ. ಅಲ್ಲ, ಅವನು ಅದನ್ನ ನಂಬಲಿಕ್ಕೆ ಶುರು ಮಾಡ್ತಾನೆ. ನೋಡಿ, ಯಾರಾದ್ರೂ ನೋಡಿ, ನಾವು ಚೆನ್ನಾಗಿದ್ದೇವೆ, ನಾವು ಹುಷಾರಂತ ನಮಗೆ ಗೊತ್ತಾಗುದು ಹೇಗೆ? ಎಲ್ಲರೂ ಹೇಳೋದ್ರ ಆಧಾರದಲ್ಲಿ ತಾನೆ. ಒಂದು ಮಗುವಿಗೆ ಅವನು ಹುಷಾರು, ನಾನು ಹುಷಾರು ಅಂತ ಗೊತ್ತಾಗೋದು ಬೇರೆಯವ್ರು ಹೇಳಿ, ನಾನು ಇಂಟೆಲಿಜೆಂಟ್, ನಾನು ಟ್ಯಾಲೆಂಟೆಡ್ ಅಂತ ಅಲ್ವಾ? ನಿನಗೆ ಆಗೋದಿಲ್ಲ, ನೀ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡೋದಿಲ್ಲ ಅಂತ ಹೇಳಿ ಗೊತ್ತಾಗೋದು ಕೂಡ ಬೇರೆಯವ್ರು ಹೇಳಿ. ಸೊ ಮೊದಲಿಗೆ ಅದಕ್ಕೆ ಸ್ವಲ್ಪ ಸಮಯ ಅದನ್ನ ಜಾಸ್ತಿ ಮಾತಾಡದೆ, ದೊಡ್ಡದೇನೋ ವಿಷಯ ಅಂತ ಅನ್ನೋದನ್ನ ಮಾಡದೆ, ಹೇಗೆ ಅಂದ್ರೆ ಏನು ಮಾಡುದಿಲ್ಲ ಅಂದ್ರೆ ಫೇಲ್ ಆಗ್ತಾನ ಪರೀಕ್ಷೆ? ಫೇಲ್ ಅಂದ್ರೆ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ತೆಗಿಯೋದು, ಕ್ಲಾಸ್ ಅಲ್ಲಿ ಕೇಳಿದ್ರೆಲ್ಲ ಆನ್ಸರ್ ಮಾಡ್ತಾನೆ. ಅಂದ್ರೆ ಬರೆಯುವುದೇ ಇಲ್ವಾ? ಏನು ಬರೆಯುವುದಿಲ್ವಾ? ಬರೀಲಿಕ್ಕೆ ಕನ್ಫ್ಯೂಸ್ ಆಗ್ತದೆ ಅನ್ನುವಂಥದ್ದು. ಮೇಡಮ್, ಸರಿಯಾಗಿ ಹೇಳ್ಬೇಕಂದ್ರೆ ಮಗುವನ್ನ ನೋಡ್ಬೇಕು. ಅಂದ್ರೆ ಇದು ನಾನು ಅಂದ್ರೆ ನೋಡ್ಬೇಕಲ್ಲ, ಅಂದ್ರೆ ಬರವಣಿಗೆಯ ಸುಮಾರು ಸಮಸ್ಯೆಗಳಿರ್ತದೆ. ಈಗ ಕ್ಲಾಸ್ ನೋಟ್ಸ್ ಬರೆಯುವಾಗೆಲ್ಲ ತಪ್ಪಾಗೋದಿಲ್ವಾ? ಏನು ಪ್ರಾಬ್ಲಮ್ ಇಲ್ವಾ? ಹ್ಯಾಂಡ್ ರೈಟಿಂಗ್ ಎಲ್ಲ ತುಂಬಾ ಕ್ಲೀನ್ ಆಗಿ ಇದೆ. ಪರೀಕ್ಷೆಯಲ್ಲಿ ಮಾತ್ರ ಬರೆಯುವಾಗ ಸ್ಪೆಲ್ಲಿಂಗ್, ಎಕ್ಸಾಮ್ ಅಲ್ಲಿ ಮಾತ್ರ. ಸ್ಪೆಲ್ಲಿಂಗ್ ದಿನನಿತ್ಯದಲ್ಲಿ ಹೇಗೆ ಅವನಷ್ಟಕ್ಕೆ ಬರೆಯುವಾಗ? ಟ್ಯೂಷನ್ ಗೆಲ್ಲ ಹೋಗ್ತಾನೆ, ಅವ್ರು ಹೇಳ್ತಾರೆ ಇಲ್ಲ ಒಳ್ಳೆ ಇದೆ, ಎಕ್ಸಾಮ್ ಅಲ್ಲಿ ಮಾತ್ರ ಒಂದು ಮಾರ್ಕ್ ತೆಗಿಯಲ್ಲ. 2-3 ಸಂಗತಿ ಇರ್ತದೆ.
ಎಕ್ಸಾಮ್ನಲ್ಲಿ ಕ್ವೆಶ್ಚನ್ ಪೇಪರ್ ಓದಿ ಅವನಷ್ಟಕ್ಕೆ ಆ ಟೈಮಿನ ಒಳಗೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ನನಗೆ ಆಗುದಿಲ್ಲ ಅಂತ ಹೇಳುವ ಭಯ ಹುಟ್ಟಿಸ ಅದು ಇನ್ನೂ ಕಡಿಮೆ ಆಗಿರಬಹುದು. ಅದು ಏನಂತ ನೋಡಬೇಕಾದ್ರೆ ಟೀಚರ್ಸನ್ನು ಮಾತಾಡಿಸಿ ನೋಡಿದ್ದೀರಾ? ಒಬ್ಬನಿಗಾಗಿ ಪರೀಕ್ಷೆ ಕೊಟ್ಟರೆ ಹೇಗೆ ಮಾಡ್ತಾನೆ ಅಂತ ಗೊತ್ತಿದೆಯಾ? ಮನೆಯಲ್ಲಿ ಕೊಟ್ಟು ನೋಡಿದ್ದೀರಾ ಪರೀಕ್ಷೆ ಅಂತ ಹೇಳಿ? ಹಲೋ, ಅದನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡಬೇಕು. ಈ ಸಮಸ್ಯೆಯನ್ನ ತುಂಬಾ ಆಂಗಲ್ ಇದೆ. ಇದು ಒಂದು ನಿರ್ವಹಣಾ ಆತಂಕ ಇರಬಹುದು, ಆದ್ರೆ 6ನೇ ಕ್ಲಾಸ್ನ ಮಗುವಿಗೆ ಅಷ್ಟೆಲ್ಲ ನಿರ್ವಹಣಾ ಆತಂಕ ಇರೋದು ಸ್ವಲ್ಪ ಕಷ್ಟ. ಸರಿಯಾಗಿ ಏನು ಮಾಡ್ತಾ ಇಲ್ಲ ಏನು ಅಂತ ಹೇಳೋದು, ಅಧ್ಯಯನ ಮಾಡಬೇಕು, ವಿಶೇಷವಾಗಿ ಗಮನ ಕೊಡಬೇಕು. ಕೇವಲ ಅದು ಮಾರ್ಕ್ ಮಾತ್ರ ಕಡಿಮೆ ಬಂತ ಅಥವಾ ಬರ್ದಿದಾನ ಏನೋ ಇಲ್ವಾ ಅಂತ ಅದು ಅವರಿಗೆ ಬಹುಶಃ ಅಷ್ಟು ಗಮನಕ್ಕೆ ಅಲ್ಲಿ ಡಿಸ್ಟ್ರಾಕ್ಟ್ ಆಗ್ತದ, ಆಚೆ ಈಚೆ ನೋಡ್ತಾನ, ಬೇರೆ ಬೇರೆ ವಿಷಯಗಳಿದೆ. ಯಾಕಂದ್ರೆ ಟ್ಯೂಷನ್ ಕ್ಲಾಸ್ನವರು ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 1-on-1 ಅಟೆನ್ಷನ್ ಬೇಕಿರ್ತದಲ್ಲ ಕೆಲವರಿಗೆ, ಅಟೆನ್ಷನ್ ಡೆಫಿಸಿಟ್ ಇರ್ತದೆ. ಅಂದ್ರೆ ಕೂತು ಹಾಗೆ ಓದೋದು ಕಷ್ಟ ಆಗುತ್ತೆ, ಪ್ರಶ್ನೆ ಓದುವ ಇಂಟ್ರೆಸ್ಟ್ ಇರೋದಿಲ್ಲ, ಬೇರೆ ಬೇರೆ ತರ ಇರುತ್ತೆ. ಲರ್ನಿಂಗ್ ಡಿಸಬಿಲಿಟಿಗಳು ಬೇರೆ ಬೇರೆ ತರ. ಇವರು ಏನು ಮಾಡಬಹುದು ಅನ್ನುವಂತ ಅವರು ಒಂದು ಸರ್ತಿ ತಜ್ಞರ ಸಲಹೆ ತಗೊಳ್ಳೋದೇ ಒಳ್ಳೇದು. ತುಂಬಾ ಫೇಲ್ ಆಗ್ತಾ ಇದೆ ಮಗು, ಏನೂ ಬರೆಯೋದಿಲ್ಲ ಪರೀಕ್ಷೆಗೆ ಅಂದ್ರೆ ಒಂದ್ಸಲ ತಜ್ಞರನ್ನ ಸಲಹೆ ತಗೊಳ್ಳೋದು ಒಳ್ಳೇದು. ಓಕೆ, ಧನ್ಯವಾದಗಳು ಮೇಡಮ್. ಕರೆಗಾಗಿ ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇವೆ. ನೆಕ್ಸ್ಟ್ ಕಾಲರ್, ಬಹುಶಃ ನಮಗೆ ಸಮಯ ಮೀರ್ತಾ ಇರೋದ್ರಿಂದ ಕೊನೆಯ ಕರೆಯನ್ನ ಇದನ್ನ ಸ್ವೀಕಾರ ಮಾಡ್ತಾ ಇದ್ದೇವೆ. ಹಲೋ ಹಲೋ, ನಮಸ್ತೆ. ಹಲೋ, ಇದು ಪುತ್ತೂರಿಂದ ಜ್ಯೋತಿ ಅಂತ ಮಾತಾಡ್ತಾ ಇರೋದು. ಎಸ್, ಮಾತಾಡಿ ಮೇಡಮ್, ತಮ್ಮ ಪ್ರಶ್ನೆ ಕೇಳಿ. ಈಗ ನಮಗೆ ಪರ್ಸನಲ್ ಅಪಾಯಿಂಟ್ಮೆಂಟ್ ಬೇಕಿದ್ರೆ ಏನ್ ಮಾಡಬೇಕು? ಯಾವುದು? ಪರ್ಸನಲ್ ಆಗಿ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ನಂಬರ್ ಶೇರ್ ಮಾಡಬೇಕು. ನನ್ನ ಟೆಲಿಫೋನ್ ನಂಬರಿಗೆ ಮೆಸೇಜ್ ಮಾಡಬೇಕು. ವಾಟ್ಸ್ಆ್ಯಪ್ ನಲ್ಲಿ ಸಿಗ್ತೇನೆ ನಾನು, ಮೆಸೇಜ್ ಮಾಡಿ ನಾನು ಅದರಲ್ಲಿ ಆಗ ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ತೇನೆ. ಸುಳ್ಯಕ್ಕೆ ಬರ್ಬೇಕಾಗ್ತದೆ ಮಾತ್ರ, ನಾನು ಸುಳ್ಯದವಳು. ಇವರು ಇದು ಪುತ್ತೂರಲ್ಲಿ ಇದೆ ಅಲ್ಲ ಚಿತ್ತ ಚಿಕಿತ್ಸಕ, ಅದಕ್ಕೆ ಅಪಾಯಿಂಟ್ಮೆಂಟ್ ಆದ್ರೆ? ಈಗ ಪುತ್ತೂರಲ್ಲಿ ಬಪ್ಪಳಿಗೆಯಲ್ಲಿ ಅಂಬಿಕಾ ಮಹಾವಿದ್ಯಾಲಯ ಅಂತ ಡಿಗ್ರಿ ಕಾಲೇಜ್ ಇದೆ ಮೇಡಮ್. ಬಪ್ಪಳಿಗೆಯಲ್ಲಿ ಇರುವಂತಹದ್ದು ಅಂಬಿಕಾ ಮಹಾವಿದ್ಯಾಲಯ ಅಂತ ಡಿಗ್ರಿ ಕಾಲೇಜ್. ನಿಮ್ಗೆ ಹತ್ತಿರ ಆಗ್ತದೆ ಅಂತಾದ್ರೆ ಅಲ್ಲಿ ಎನಿ ಟೈಮ್ ನೀವು ಬಂದು ನಮ್ಮ ಹತ್ರ ಅಲ್ಲಿ ಮಾತಾಡ್ಬೋದು, ನಾವು ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ತೇವೆ. ಅಥವಾ ನಮ್ಮ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನಾವು ಅಲ್ಲಿ ನಿಮ್ಗೆ ಯಾವಾಗ ಬರ್ಬಹುದು ಅಂತ ನಾವು ತಿಳಿಸ್ತೇವೆ. ಅಲ್ಲಿ ಖಂಡಿತ ನಾವು ನಿಮ್ಗೆ ಒಳ್ಳೆ ಸೇವೆಯನ್ನ ಕೊಡ್ತೇವೆ. ಎಸ್, ಇಬ್ಬರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೂಡ ನಾವು ಈ ಯೂಟ್ಯೂಬ್ ಲಿಂಕಿನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ. ಕಾರ್ಯಕ್ರಮಗಳು ಮುಗಿದ ಬಳಿಕ ತಾವು ಅದರಲ್ಲಿ ವೀಕ್ಷಣೆ ಮಾಡಿ ನೋಡಿಕೊಂಡು ಅವರನ್ನ ಸಂಪರ್ಕ ಮಾಡಬಹುದು ಅನ್ನೋಂಥದ್ದನ್ನ ಇಲ್ಲಿ ಮೂಲಕ ತಿಳಿಸ್ತಾ ಇದ್ದೇವೆ. ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕಾಗಿ. ಎಸ್, ಬಹುಶಃ ಸರಿಸುಮಾರು 2 ಗಂಟೆಗಳ ತನಕ ನಾವು ಮಾತನಾಡ್ತಾ ಇದ್ದೇವೆ. ಇನ್ನೊಂದಷ್ಟು ಕೊನೆಯ ಹಂತದ ಮಾತುಕತೆಗಳು ಬಾಕಿ ಉಳಿದಿದೆ. ಹಾಗಾಗಿ ಕರೆಯನ್ನ ಮಾಡಿ ಪ್ರಯತ್ನವನ್ನ ಮಾಡ್ತಾ ಇರುವಂತವರಿಗೆ ಅದರ ಬಗ್ಗೆ ತಯಾರಿ ಅನ್ನುವಂಥದ್ದು ಸಮುದ್ರ ದೊಡ್ಡದು. ಯಾಕಂದ್ರೆ ಈಗ ಅದರ ಕೇವಲ 1% ಮಾತ್ರ ಮಾತಾಡಿದ್ವಿ. ಖಂಡಿತ ಮುಂದಿನ ನಿರಂತರವಾಗಿ ಒಂದು ಮನೋಯಾನ ಅನ್ನುವಂಥದ್ದು ಸರಣಿ ರೂಪದಲ್ಲಿ ಮೂಡಿ ಬರೋದಕ್ಕಿದೆ. ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗಿ ಆ ಬಗ್ಗೆ ವಿಸ್ತೃತವಾಗಿ ಒಂದಷ್ಟು ಮಾಹಿತಿಯನ್ನ ಕೊಡ್ತೇವೆ. ಸೊ ಆ ಸಂದರ್ಭದಲ್ಲಿ ತಾವು ಕರೆಯನ್ನ ಮಾಡಿ ಮಾಹಿತಿಯನ್ನ ಪಡೆದುಕೊಳ್ಬಹುದು ಅನ್ನೋದನ್ನ ಹೇಳ್ತಾ, ಬಹುಶಃ ಈ ಸಂದರ್ಭದಲ್ಲಿ ನಾವು ಹೇಳುವಂಥದ್ದಿದ್ರೆ ಅಥವಾ ಇಲ್ಲಿ ಕೆಲವೊಂದಷ್ಟು ಜವಾಬ್ದಾರಿಯುತ ಪಾತ್ರಗಳಿದೆ, ಅದನ್ನ ಹೇಗೆ ಯಾರು ನಿಭಾಯಿಸಬೇಕು, ಏನು ಮಾಡಬೇಕು, ಒಬ್ಬ ವಿದ್ಯಾರ್ಥಿ ಯಾವುದೇ ಒತ್ತಡರಹಿತವಾಗಿ ನೆಮ್ಮದಿಯಿಂದ ಖುಷಿಯಿಂದ ಪರೀಕ್ಷೆ ಬರೆದು ಮುಂದಿನ ಜೀವನಕ್ಕೆ ಪೂರಕ ಆಗುವ ಹಾಗೆ ಹೊರಗೆ ಬರಬೇಕಿದ್ರೆ ಯಾರು ಹೇಗೆ ಏನು ಮಾಡಬೇಕು? ವಿದ್ಯಾರ್ಥಿಗಳಿಗೆ ನಾನು ಹೇಳೋದು, ನಿಮ್ಮನ್ನು ನೀವು ನಂಬಿ, ಟ್ರಸ್ಟ್ ಯುವರ್ ಸೆಲ್ಫ್ ಅಂತ. ಫಸ್ಟ್ ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಇರಲಿ. ಒಂದು ಹೆಲ್ದಿ ಸ್ಟಡಿ ಹ್ಯಾಬಿಟ್ಸ್ ಅಂತಂದರೆ ಒಂದು ಒಳ್ಳೆಯ ಟೈಮ್ ಟೇಬಲ್ ನೀವೇ ಹಾಕ್ಕೊಳ್ಳಿ. ಯಾವ ಸಬ್ಜೆಕ್ಟನ್ನು ಎಷ್ಟೆಷ್ಟು ಹೊತ್ತು ಓದ್ತೇನೆ, ಹೇಗೆ ಓದ್ತೇನೆ ಅಂತ ಅನ್ನೋದು. ನಾನು ಹಾಗೆ ಹೇಳಿದಾಗ ಬ್ರೇಕ್ ಬೇಕು ಓದುವಾಗ ಮಧ್ಯದಲ್ಲಿ. ಮತ್ತು ಎಲ್ಲ ಮೆಥಡನ್ನು ನಲ್ಲಿ ಕಲಿಯಬೇಕು. ನಮ್ಗೆ ಯಾವುದು ಕಂಫರ್ಟೇಬಲ್ ಆಗುತ್ತೆ ಆ ಮೆಥಡಲ್ಲಿ ಕಲಿಬೇಕು. ರಿವೈಸ್ ಮಾಡಬೇಕು. ಅದಾಗ ಒಮ್ಮೆ ಸರ್ ಕೂಡ ಹೇಳಿದ್ದಾರೆ ಅದರ ಬಗ್ಗೆ. ಅದಲ್ಲದೆ ಯಾವುದೇ ವಿಚಾರ ನಿಮಗೆ ಟ್ರಬಲ್ ಮಾಡ್ತಾ ಇದೆ, ಯಾವ ವಿಷಯವನ್ನೂ ಆಗಿರಬಹುದು, ಪರೀಕ್ಷೆ ಸಬ್ಜೆಕ್ಟ್ ಅಷ್ಟೇ ಅಲ್ಲ, ನಮ್ಮೊಳಗಿನ ಒಂದು ಪ್ರಪಂಚದಲ್ಲಿ ಬಿರುಗಾಳಿಗಳು ಹೇಳ್ಬಹುದು, ಚಂಡಮಾರುತ ಆಗ್ಬಹುದು, ಏನೋ ಆಗ್ತಾನೆ ಇರಬಹುದು. ಅದರಲ್ಲೂ ಈ 10th ಮತ್ತು PUC ಹದಿಹರೆಯದ ಮಕ್ಕಳು, ಅವರಿಗೆ ಬೇರೆ ಬೇರೆ ತರಹದ ಕಷ್ಟಗಳಿದೆ. ಅವುಗಳನ್ನು ನೀವು ಹಂಚಿಕೊಳ್ಬೇಕು. ಯಾರ ಹತ್ರ?
ಯಾರ ಹತ್ರ ಅಂತ ಆಲೋಚನೆ ಮಾಡಿ ಹಂಚಿಕೊಳ್ಬೇಕು. ನಿಮಗೆ ನಿಮ್ಮ ಅಪ್ಪ ಅಮ್ಮ ಯಾರಾದರೂ ಒಬ್ಬರ ಹತ್ರ ಆದರೂ ನಿಮಗೆ ತುಂಬ ಕ್ಲೋಸ್ ಇದ್ದಾರೆ ಅಂತಾದರೆ ಅವ್ರ ಹತ್ರ ಹಂಚಿಕೊಳ್ಬೋದು. ಅವರಿಂದ ಏನೂ ಸಹಾಯ ಸಿಗದೆ ಹೋದರೆ ನೀವು ನಿಮ್ಮ ಟೀಚರ್ಸ್ ಹತ್ರ ಹೇಳ್ಬೋದು, ಇಲ್ಲ ಈಗಿನ ಮಕ್ಕಳಿಗೆ ಗೊತ್ತು ಎಲ್ಲೆಲ್ಲಿ ಕೇಳಬೇಕು ಅಂತ. ತಜ್ಞರನ್ನ, ಕೌನ್ಸಿಲರ್ಸನ್ನು ನೀವು ಖಂಡಿತವಾಗಿ, ಈವನ್ ಆನ್ಲೈನ್ ಕೂಡ ಕೌನ್ಸಿಲರ್ಗಳು ಲಭ್ಯವಿದೆ, ಅದನ್ನು ನೀವು ಪಡ್ಕೊಳ್ಬಹುದು ಅಂಥ ಸಮಸ್ಯೆಗಳೇನಾದಿದ್ರೆ. ಮತ್ತು ಸ್ಟಡಿ ಹ್ಯಾಬಿಟ್ಸ್ ಅಂತ ಹೇಳಿದಾಗ ನೀವು ಹೇಗೆ ಓದಬೇಕು, ಒಂದು ಅಂದರೆ ಹೆಚ್ಚಿನ ಮಕ್ಕಳಿಗೆ ಸಮಸ್ಯೆ ಆಗೋದು ಪ್ರಿಪರೇಟರಿ 1, ಪ್ರಿಪರೇಟರಿ 2 ಅಂತ ಒಂದು. ಪ್ರಿಪರೇಟರಿ ಜೊತೆ ಪಾಠ ಫಾಸ್ಟಾಗಿ ಹೋಗ್ತಾ ಇದೆ, ನೋಟ್ಸು ಎಲ್ಲ ಒಟ್ಟಿಗೆ ಆಗುವಾಗ ಆಗೋದಿಲ್ಲ ಅಂತ. ನೀವು ಅದನ್ನು ಸಮಗ್ರವಾಗಿ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತಂದರೆ, ಒಂದು ಸಲಕ್ಕೆ ಒಂದೇ ವಿಚಾರದ ಬಗ್ಗೆ ಯೋಚನೆ ಮಾಡಬೇಕು. ಎಲ್ಲ ಒಂದು ಸಬ್ಜೆಕ್ಟ್ ಮಕ್ಕಳೇನು ಮಾಡ್ತಾರೆ, ಒಂದು ಸಬ್ಜೆಕ್ಟ್ ಓದೋಕ್ಕೆ ಶುರು ಮಾಡ್ತಾರೆ, ಅಷ್ಟೊತ್ತಿಗೆ ಅಯ್ಯೋ ಮ್ಯಾಥ್ಸ್ ಆಗಲಿಲ್ಲ, ಅಯ್ಯೋ ಸೈನ್ಸಲ್ಲಿ ಜಾಸ್ತಿ ಇದೆ, ಅದು ಜಾಸ್ತಿ ಇದೆ, ಅದನ್ನು ಮಾಡುವ ಅಂತ ಒಟ್ಟು ಕನ್ಫ್ಯೂಸ್ ಆಗಿ ಒಂದನ್ನು ತೆಗೆದು ಆಚೆ ಹಾಕ್ತಾರೆ. ಹಾಗಲ್ಲ, ಕೂಲಾಗಿ ಒನ್ ಆಫ್ಟರ್ ದ ಅದರ್. ಸೊ ಹಾಗೆ ಮಾಡೋದಕ್ಕೆ ನೀವೊಂದು ಚಂದದ ಯು ಹ್ಯಾವ್ ಟು ಪ್ಲ್ಯಾನ್ ಯುವರ್ ವರ್ಕ್ ಆ್ಯಂಡ್ ವರ್ಕ್ ಯುವರ್ ಪ್ಲ್ಯಾನ್. ಚಂದದ ಪ್ಲ್ಯಾನ್ ಮಾಡಿ ಇಟ್ಕೋಬೇಕು ಮತ್ತು ಆ ಪ್ಲ್ಯಾನ್ ಪ್ರಕಾರ ನೀವು ನಡ್ಕೋಬೇಕು. ಹಾಂ, ನಿಮ್ಮನ್ನು ನೀವು ನಂಬಬೇಕು, ಜಾಸ್ತಿ ಕಂಪೇರ್ ಮಾಡ್ಕೊಳ್ಬೇಡಿ ಯಾರ ಜೊತೆನೂ. ನಿಮಗೆ ರಿಯಲಿಸ್ಟಿಕ್ ಆದ ಗೋಲ್ ಇಟ್ಕೊಳ್ಳಿ. ಒಂದು ಗೋಲ್ ನಮಗೆ ನಾವು ಗೋಲ್ ಸೆಟ್ ಮಾಡ್ಕೊಳ್ಬೇಕು, ಅದು ರಿಯಲಿಸ್ಟಿಕ್ ಆಗಿರಬೇಕು. ಅಂದರೆ ನನ್ನ ಕೆಪಾಸಿಟಿ 60 ಮಾರ್ಕ್ಸ್ ತೆಗೆಯುವಂಥದ್ದು ಅಂತಾದರೆ ನಾನು 100 ಮಾರ್ಕಿಗೆ ಏಮ್ ಮಾಡ್ಲಿಕ್ಕೆ ಹೋಗೋದು ಬೇಡ. 70 ಜಾಸ್ತಿ ಅಂದರೆ ಅದಕ್ಕಿಂತ ಜಾಸ್ತಿ ಏಮ್ ಮಾಡೋದು ಬೇಡ. ನಮಗದು ಅರ್ಥ ಆಗುತ್ತಲ್ಲ, ನಮ್ಮನ್ನೇ ನಾವು ಸ್ವಲ್ಪ ನೋಡಿಕೊಂಡ್ರೆ ಅರ್ಥ ಆಗುತ್ತೆ. ಅದು ಒಂದು ರಿಯಲಿಸ್ಟಿಕ್ ಆದ ಗೋಲ್ಗಳು. ಮತ್ತು ಅಪ್ಪ ಅಮ್ಮ ಹೇಳಿದ ಟಾರ್ಗೆಟ್ ಅಲ್ಲ, ನಿಮಗೆ ನೀವೇ ಟಾರ್ಗೆಟ್ ಹಾಕ್ಕೊಳ್ಬೇಕು, ನಿಮಗೆ ನೀವೇ ಟೈಮ್ ಟೇಬಲ್ ಮಾಡ್ಕೋಬೇಕು, ನಿಮಗೆ ನೀವೇ ಬದ್ಧರಾಗಿರಬೇಕು. ನಿಮ್ಮ ಡಿಸಿಷನ್ಗಳನ್ನು ನೀವು ಮಾಡ್ಲಿಕ್ಕೆ ಕಲಿಬೇಕು ಮತ್ತು ನಿಮ್ಮ ಡಿಸಿಷನ್ಗಳಿಗೆ ನೀವು ಬದ್ಧರಾಗಬೇಕು. ಹಾಗೆ ಮಾಡ್ತಾ ಫೋಕಸ್ ಇಟ್ಟುಕೊಂಡು ಕಷ್ಟಪಟ್ಟು ಓದಬೇಡಿ, ಇಷ್ಟಪಟ್ಟು ಓದಿ. ಹಾರ್ಡ್ ವರ್ಕ್ ಮಾಡಬೇಕಾಗಿಲ್ಲ, ಸ್ಮಾರ್ಟ್ ವರ್ಕ್ ಮಾಡಬೇಕಂತ ಅಷ್ಟೇ ನಾನು ಹೇಳೋದು. ಬಿ ಹ್ಯಾಪಿ. ಯಾವುದೇ ನಿಮ್ಮ ಎಂಟರ್ಟೈನ್ಮೆಂಟ್ಗಳನ್ನು ಏನೂ ಇಲ್ಲ ಅಂತ ಮಾಡಬೇಡಿ, ಕಟ್ ಮಾಡಿ. ಶಾರ್ಟ್ ಬ್ರೇಕ್ ಬೇಕು. ಪ್ರತಿದಿನವೂ ನಿಮಗೆ ಸಂತೋಷ ಕೊಡುವಂಥ, ಫ್ರೀ ಅಂತ ಅನಿಸುವಂಥ ಸಂಗತಿಗಳನ್ನು ನೀವು ಮಾಡಬೇಕು. ನಿಮ್ಮ ಹಾಬಿಗಳನ್ನು ಸಂಪೂರ್ಣವಾಗಿ ಕತ್ತರಿ ಹಾಕೋದಿದೆಯಲ್ಲ, SSLC ಬಂತು, PUC ಬಂತು ಅಂತ, ಇದು ಖಂಡಿತಕ್ಕೂ ಆರೋಗ್ಯಕರ ಅಂತ ನನಗೆ ಅನಿಸೋದಿಲ್ಲ. ಮತ್ತು ಫಿಸಿಕಲ್ ಆದ ಎಕ್ಸಸೈಸು, ಸ್ಪೋರ್ಟ್ಸು ಅಥವಾ ಯಾವುದಾದ್ರೂ ಬೆವರು ಬಿಚ್ಚುವಷ್ಟು ಎಕ್ಸಸೈಸು ಬೇಕೇ ಬೇಕು. ನಡೆಯೋದು ಕೂಡ ಇಲ್ಲ ಅಂತ ಆಗುವವರಿಗೆ ಇದು ಯಾಕೆ ಅಂತಂದರೆ, ನಾವು ಸಮಾಧಾನದಲ್ಲಿ ಸ್ವಾಸ್ಥ್ಯ ಅಂದರೆ ಸಂತೋಷವಾಗಿರಬೇಕು ಅಂತಂದರೆ ನಮ್ಮ ಬ್ರೈನ್ನಲ್ಲಿರುವ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಇರುತ್ತೆ, ಅದು ಹಾರ್ಮೋನ್ ಥರನೇ. ಅದರಲ್ಲಿ ಡೋಪಮಿನ್, ಸೆರೋಟೋನಿನ್ ಅಂತಂದರೆ 2 ಮುಖ್ಯವಾದ ನ್ಯೂರೋ ಟ್ರಾನ್ಸ್ಮಿಟರ್ಸು ಒಂದಿಷ್ಟೇ ಪ್ರಮಾಣದಲ್ಲಿ ಸೀಕ್ರೆಟ್ ಆಗ್ತಾ ಇರಬೇಕು. ಅದು ಆಗ್ತಾ ಇಲ್ಲ ಅಂತ ಆದ ತಕ್ಷಣ ನಮ್ಮ ಮೂಡ್ ಸ್ವಿಂಗ್ ಆಗ್ತದೆ, ನಾವು ಲೋ ಫೀಲ್ ಆಗ್ತದೆ, ಡಿಪ್ರೆಸ್ಡ್ ಮೂಡು, ಬೇಜಾರು ಇದು ಆಗ್ತದೆ, ಇಲ್ಲ ಸಿಟ್ಟು ಏನೋ ಆಗ್ತದೆ ಅಂತ ಅಹಿತಕರ ಭಾವನೆಗಳೇ ಹೆಚ್ಚಾಗ್ತದೆ. ಸೊ ಹಿತಕರವಾದ ಭಾವನೆಯಲ್ಲಿ ನಾವಿರಬೇಕು, ಸಮತೋಲನದಲ್ಲಿ ಇರಬೇಕಂತಾದರೆ ಅವುಗಳು ಕಾರ್ಯಕ್ಷಮತೆಯಿಂದ ನಡಿಬೇಕು. ಅದು ನಡೆಯೋದಕ್ಕೆ ನಮಗೆ ಫಿಸಿಕಲ್ ಆದ ಎಕ್ಸಸೈಸಸ್ ಬೇಕೇ ಬೇಕು. ಇದನ್ನೆಲ್ಲ ನೆನಪಿನಲ್ಲಿಟ್ಕೊಂಡು ಸರಿಯಾದ ಆಹಾರ, ನೀರು, ನಿದ್ರೆ, ಸಂತೋಷ ಇದನ್ನು ಮೇಂಟೈನ್ ಮಾಡಿ. ಹೆಚ್ಚು ಅವರಿವರ ಮಾತುಗಳಿಗೆ ಬೆಲೆ ಕೊಡಬೇಡಿ, ಯಾರ ಜೊತೆನೂ ಕಾಂಪಿಟಿಷನ್ಗೆ ಇಳಿಬೇಡಿ. ಇಷ್ಟು ಸಾಕು. ಇದು ವಿದ್ಯಾರ್ಥಿಗಳಿಗೆ. ಬೇರೆ ಏನಾದರೂ ಸರ್ ಹೇಳ್ತಾರೆ? ಈಗಾಗಲೇ ಜನವರಿ ತಿಂಗಳು ಬಂದಿದೆ, ಇನ್ನು ಪರೀಕ್ಷೆಗಳ ಜ್ವರದ ತಿಂಗಳುಗಳು 2, 3 ತಿಂಗಳು, 4 ತಿಂಗಳು. ಅದರಿಂದಾಗಿ ಒಳ್ಳೆ ಸಮಯದಲ್ಲಿ ಸುದ್ದಿ ಅವರು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ. ಈ ವಾಹಿನಿಯ ಮೂಲಕ ನಂದು ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಸಮಾಜಕ್ಕೆ ಒಂದು ವಿನಂತಿ ಏನಂದರೆ, ಈಗಾಗಲೇ ತಮ್ಮ ವಿದ್ಯಾರ್ಥಿಗಳಿಗೆ ಈಗ ಪರೀಕ್ಷೆ ಈಗ ಮಾರ್ಚಲ್ಲಿ ನಿಗದಿಯಾಗಿದೆ. ಅದಕ್ಕೆ ಯುದ್ಧಕಾಲ ಶಸ್ತ್ರಾಭ್ಯಾಸ ಅನ್ನುವಂಥದ್ದು ಬೇಡ. ಅದಕ್ಕಿಂತ ಮೊದಲೇ ನಾವೀಗ ಸಂಪೂರ್ಣವಾಗಿ ಅದಕ್ಕೇನು ಈಗ ಪರೀಕ್ಷೆಗೆ ನಾನು ಬರೀಬೇಕಾದ್ರೆ ನನ್ನ ಹತ್ರ ಏನು ಬೇಕು, ನನ್ನ ಹತ್ರ ಆಯುಧಗಳು ಏನು ಬೇಕು, ಅದನ್ನು ಈಗಲೇ ವಿದ್ಯಾರ್ಥಿಗಳಿಗೆ ಸೂಚನೆ ನಾವು ಹರಿತ ಮಾಡಿ ಇಟ್ಟುಕೊಳ್ಳೋಣ. ಕೊನೆಯ ಕ್ಷಣದಲ್ಲಿ ಗಡಿಬಿಡಿ ಮಾಡಿಕೊಂಡು ಆಮೇಲೆ ಅದೇ ಒತ್ತಡ ಉಂಟಾಗುವುದು ಅದನ್ನು ನಿವಾರಿಸಲು ಈಗಿಂದೀಗಲೇ ನಾವು ತಯಾರಿ ಮಾಡೋಣ. ನಮ್ಮ ಒಂದು ಚೆನ್ನಾಗಿದೆ, ನಮ್ಮ ಏನು ಶಿಕ್ಷಕರು ಇದ್ದಾರೆ ಅಥವಾ ನಮ್ಮ ತರಬೇತುದಾರರು ಯಾರಿದ್ದಾರೆ, ನಮ್ಮ ಪೇರೆಂಟ್ಸ್ ಯಾರಿದ್ದಾರೆ, ಅವರೊಂದಿಗೆ ನಾವು ಇದರ ಬಗ್ಗೆ ಮುಕ್ತವಾಗಿ ವಿದ್ಯಾರ್ಥಿಗಳೆಲ್ಲ ಚರ್ಚೆ ಮಾಡೋಣ. ಯಾಕಂದರೆ ನಾವು ಪಾಠ ಶಾಲೆಯಲ್ಲಿ ಹೇಳಿದ್ದಷ್ಟು ಮಾತ್ರ ಅಲ್ಲ, ನನಗೇನು ಸಮಸ್ಯೆಗಳಿದೆ ಅಥವಾ ನನ್ನ ಈಗಾಗಲೇ ತುಂಬ ಜನ ಕೇಳಿದರು ಅವರ ಸಮಸ್ಯೆಗಳು, ಅದನ್ನು ನಾವು ಮುಕ್ತವಾಗಿ ಶಿಕ್ಷಕರ ಹತ್ರ ಅಥವಾ ತರಬೇತಿ ಅಂಥವರು ಬೇರೆಯವರು ಇದ್ದಾರೆ, ನಾವು ಉದಾಹರಣೆಗೆ ಲಭ್ಯರಿದ್ದೇವೆ, ಅವರ ಹತ್ರ ಚರ್ಚೆ ಮಾಡುವ. ಒಂದು ಬೆಂಜಮಿನ್ ಫ್ರಾಂಕ್ಲಿನ್ ಚೆನ್ನಾಗಿ ಹೇಳಿದ್ದಾನೆ, ಟೆಲ್ ಮೀ ಆ್ಯಂಡ್ ಐ ಫಾರ್ಗೆಟ್ ಅಂತ. ನೀವು ಹೇಳಿ ನನಗೆ ಮರೆತು ಹೋಗ್ತದೆ,
ಟೀಚ್ ಮೀ ಐ ಮೇ ರಿಮೆಂಬರ್. ನೀವು ನನಗೆ ಪಾಠ ಮಾಡಿ ನನಗೆ ಸ್ವಲ್ಪ ನೆನಪಿರ್ಬೋದು, ಆದರೆ ಇನ್ವಾಲ್ವ್ ಮೀ ಆ್ಯಂಡ್ ಐ ಲರ್ನ್. ನನ್ನನ್ನು ನಿಮ್ಮೊಟ್ಟಿಗೆ ಸೇರಿಸ್ಕೊಳ್ಳಿ, ನಿಮ್ಮ ಅದನ್ನು ಆ್ಯಕ್ಟಿವಿಟಿ ಸೇರಿಸ್ಕೊಳ್ಳಿ, ನಾನು ಕಲಿತೇನೆ ಅನ್ನುವಂಥದ್ದು. ಅದರಿಂದ ಆ ಮೂಲಕ ಕಲಿಕೆ ಉಂಟಾಗಲಿ, ನಮ್ಮ ವಿದ್ಯಾರ್ಥಿಗಳೆಲ್ಲ ತಮ್ಮ ಮುಂದಿನ ಭವಿಷ್ಯದಲ್ಲಿ ತುಂಬ ಚೆನ್ನಾಗಿ ಆಗಲಿ. ಯಾಕೆಂದರೆ ಈ ವಿದ್ಯಾರ್ಥಿಗಳ ಈ ಪರೀಕ್ಷಾ ಹಂತದಲ್ಲಿ ಬೇರೆ ಕಡೆ ಅವರು ಆಕರ್ಷಿತರಾಗುವುದು ಬೇಡ. ಕೇವಲ ಆ ಪರೀಕ್ಷೆಯ ತನ್ನ ಗುರಿ, ಏನು ಮೇಡಮ್ ಹೇಳಿದ್ರು, ತನ್ನ ಗುರಿ ನಿರ್ಧಾರ ಆಗಿದೆ, ಆ ಗುರಿಯತ್ತ ಗಮನ ಇರಲಿ. ಒಂದು ಒಳ್ಳೆ ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಆ 3 ಥರದ ದುಂಬಿಗಳಿರ್ತವೆ. ಒಂದು ಸೊಳ್ಳೆ, ಅದು ಯಾವಾಗಲೂ ರಕ್ತ ಎಲ್ಲಿದೆ ಅನ್ನುವಂಥದ್ದನ್ನು ಹುಡುಕ್ತಾ ಇರ್ತದೆ. ಅದಕ್ಕೆ ಒಳ್ಳೆಯ ಜಾಗ ಬೇಡ, ಯಾಕಂದರೆ ಗಲಾಟೆಗಳು, ರಕ್ತ ಅಂಥದ್ದು ಎಲ್ಲಿ ಅದು ಹುಡುಕ್ತಾ ಇರ್ತದೆ, ಅದರ ಅಭ್ಯಾಸವೇ ಅದು. ಇನ್ನೊಂದು ನೊಣ ಇರ್ತದೆ, ಅದು ಕೆಟ್ಟ ಜಾಗಗಳನ್ನು ಅಲ್ಲೇ ಕೂತ್ಕೊಳ್ಳೋದು, ಒಳ್ಳೆ ಜಾಗದಲ್ಲಿ ಕೂತ್ಕೊಳ್ಳೋದಿಲ್ಲ ಯಾವಾಗಲೂ, ಅಂಥ ಕಡೆಯನ್ನು ಕೂತ್ಕೊಳ್ಳೋದು. ಆದರೆ ಒಂದು ಜೇನ್ನೊಣ ಅದು ಯಾವಾಗಲೂ ಎಲ್ಲಿ ಹೂವಿನಲ್ಲಿ ಪರಾಗ ಇದೆ ಅದನ್ನು ಹಿಡ್ಕೊಂಡು ಬಂದು ಶೇಖರಿಸ್ತಾ ಇರ್ತದೆ. ಅದರಿಂದ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಆ ಪರಾಗವನ್ನು ತಗೊಳ್ಳುವಂಥ ಜೇನ್ನೊಣಗಳಾಗಿ ಹೋಗಲಿ, ಇಂಥದ್ದು ಆಗೋದು ಬೇಡ ಅನ್ನುವಂಥದ್ದನ್ನು ಈ ವಾಹಿನಿಯ ಮೂಲಕ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಇಬ್ಬರಿಗೂ ಕೂಡ. ಯಾಕಂತ ಹೇಳಿದರೆ ಇದು ಬಹಳಷ್ಟು ಪ್ರಮುಖವಾದ ವಿಚಾರ. ಸಾಮಾನ್ಯವಾಗಿ ಅದೊಂದು ದೊಡ್ಡ ವಿಷಯ ಅಲ್ಲ, ಓದಿದ್ರೆ ಪಾಸ್ ಆಗ್ತಾರೆ ಅನ್ನುವಂಥದ್ದು ವಿಚಾರಗಳು ಸಾಮಾನ್ಯವಾಗಿರುವಂಥ ಚಿಂತನೆ. ಆದರೆ ಆ ಓದೋದ್ರಲ್ಲಿ ಏನೆಲ್ಲ ಇದೆ, ಅಥವಾ ಆ ಪರೀಕ್ಷೆ ಅಂತ ಹೇಳಿದರೆ ಅದರ ಹಿಂದೆ ಇರುವಂಥ ಅಂಶಗಳೇನು, ಅದು ಒಂದು ವಿದ್ಯಾರ್ಥಿಯ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ವಿದ್ಯಾರ್ಥಿಗಳು ಅಥವಾ ಪೋಷಕರು ಯಾವ ಥರ ಎಕ್ಸಾಮನ್ನು ತೆಗೆದುಕೊಳ್ಬೇಕು, ಹೇಗೆ ನೋಡಬೇಕು ಇತ್ಯಾದಿ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ. ಯಾಕಂತ ಹೇಳಿದರೆ ಇದು ಒಂದಷ್ಟು ಈ ಬಗ್ಗೆ ಯೋಚನೆಯನ್ನೇ ಮಾಡಿರೋದಂಥವರಿಗೆ ಅಥವಾ ಆ ಬಗ್ಗೆ ಚಿಂತನೆಗಳೇ ಇರದಂಥವರಿಗೆ ಒಂದಷ್ಟು ಮಾರ್ಗದರ್ಶಿ ಆಗಿದೆ ಅನ್ನುವಂಥದ್ದು ನಮ್ಮ ಅನಿಸಿಕೆ. ಸೊ ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರ ಹಿತದೃಷ್ಟಿಯಿಂದ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದ್ದಕ್ಕಾಗಿ ತಮಗೆ ವಿಶೇಷವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂತ. ಇದು ಸುದ್ದಿ ಜೊತೆಗೆ ಅಂಬಿಕಾ ಶಿಕ್ಷಣ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಮೂಡಿಬರ್ತಾ ಇರುವಂತಹ ಮನೋಯಾನ ಒಂದು ವಿಶೇಷ ಕಾರ್ಯಕ್ರಮದ ಪ್ರಥಮ ಸಂಚಿಕೆ. ಸೊ ಮುಂದಿನ ಸಂಚಿಕೆಯಲ್ಲಿ ಬಹುಶಃ ಪರೀಕ್ಷಾ ತಯಾರಿ ಅನ್ನುವಂಥದ್ದು ಈಗಾಗಲೇ ಅತಿಥಿಗಳು ಹೇಳಿದಾಗೆ ದೊಡ್ಡ ಸಮುದ್ರ, ಒಂದಷ್ಟನ್ನು ಮಾತ್ರ ಮಾತನಾಡೋದಕ್ಕೆ ಸಾಧ್ಯ ಆಗಿದೆ. ಬಹುಶಃ ಕರೆಯನ್ನ ಮಾಡೋದಕ್ಕೆ ಬಯಸಿದ್ದಂಥವರು ಕೂಡ ಕೊನೆಯ ಹಂತದಲ್ಲಿ ಅವಕಾಶ ಸಿಗಲಿಲ್ಲ. ಸೊ ಮುಂದಿನ ಸಂಚಿಕೆಯಲ್ಲಿ ತಾವು ಕರೆಯನ್ನ ಮಾಡಿ ಒಂದಷ್ಟು ಮಾಹಿತಿಯನ್ನು ಪಡೆಯಬಹುದು. ಜೊತೆಗೆ ಇನ್ನೊಂದಷ್ಟು ವಿಚಾರಗಳ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೇವೆ ಅಂತ ಹೇಳ್ತಾ, ಇದು ಈ ಹೊತ್ತಿನ ವಿಶೇಷ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.